राधे जयो गौरानिताय 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 जयो गौरानिताय जयो जयो प्रभुपाद 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 जयो जयो प्रभुपाद निताय गौरा हरि बोल हरि बोल निताय गौरा हरि बोल। हरे कृष्ण प्रभु जी। हरे कृष्ण माताजी। हरे कृष्ण ಎಲ್ಲ ಭಕ್ತರಿಗೂ हरे कृष्ण गुरुजी। हरे हरे कृष्ण प्रभु जी। हरे कृष्ण माताजी। हरे कृष्ण। ಓಕೆ, ಸೊ ಒಂದು ಅದೇ ಇನ್ನೊಂದು ಪ್ರಭು ನಾನು ಶೇರ್ ಮಾಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಭಾಳ ಜನ ನೀವಾಗಲೇ ನಮ್ಮ ಮಾಯಾಪುರ ಯಾತ್ರೆಯಲ್ಲಿ ಶೆಲ್ಟರ್, ನಮ್ಮ ಗುರು ಮಹಾರಾಜ್ ಅವರ ಶೆಲ್ಟರು ಮತ್ತು ಆಶ್ರಯ ಫಿಲ್ ಮಾಡಿದ್ದೀರಾ. ಯಾರು ಮಾಡಿಲ್ವೋ ಸೊ ಅವರೆಲ್ಲ ಮಾಡ್ಬೋದು. ಅದ್ರದ್ದು ಫಸ್ಟ್ ಪೇಜ್ ಮಾತ್ರ ಮಾಡಿದ್ರೆ ಆಯ್ತು. ನೀವು ಎಲ್ಲ ಪೇಜ್ ಬೇಡ, 4 pages ಏನೋ ಇದೆ. ಫಸ್ಟ್ ಪೇಜ್ ಒಂದು ಮಾಡಿದ್ರೆ ಸಾಕು. ಅದು ನನಗೆ ನೀವು ಯಾರಿಗೆ ಕಳಿಸ್ತೀರಾ ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ಕಳಿಸ್ಬೋದು, ಇಲ್ಲಾಂದರೆ ನನ್ನ ಮೇಲ್ ID ಕಳಿಸ್ಬೋದು. ನಾನು ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಯಾಕಂದರೆ ಪ್ರಭು ಹೇಳ್ತಾ ಇರೋ IDC ಕೋರ್ಸ್ ಅಂತ ಒಂದಿರುತ್ತೆ, ಅದೊಂದು ಕೂಡ ಪ್ರಭು ಮಾಡ್ತಾರೆ ಅಂತ. ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ನಿಮಗೆ ಅದಕ್ಕೋಸ್ಕರ ಶೇರ್ ಮಾಡ್ತೀನಿ. ಯಾರು ನೀವು ಎಂಟರ್ ಆಗಿಲ್ವೋ ಆ ಶೆಲ್ಟರ್ ಫಾರ್ಮ್ ಇದು, ಅದನ್ನು ನೀವು ಎಂಟರ್ ಮಾಡ್ಬೋದು. ಸೊ ಇವತ್ತು ಪ್ರೆಸೆಂಟೇಷನ್ ಅರ್ಚನಾ ಮಾತಾಜಿ. हरे कृष्ण प्रभु। ಹರೇ ಕೃಷ್ಣ ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಪ್ರಭುಜಿ ಇದು ಕೋ ಹೋಸ್ಟ್ ಮಾಡಿ ನಾನು ಸ್ಕ್ರೀನ್ ಶೇರ್ ಮಾಡ್ಬೋದು. ಮಾಡಿದೆ ಮಾತಾಜಿ, ಮಾಡಿ. ಒಂದು ನಿಮಿಷ ಪ್ರಭುಜಿ, ಅದಾಗ್ತಾ ಇದೆ. ಇದು ಸ್ಕ್ರೀನ್ ಶೇರ್ ಮಾಡ್ತಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ನಿಮಿಷ ಪ್ರಭುಜಿ, ಮಾಡ್ತೀನಿ. ಕ್ಷಮಿಸ್ಬೇಕು, ಸ್ವಲ್ಪ ಅದು ರೆಸ್ಪಾನ್ಸ್ ಮಾಡಿದ. ಹರೇ ಕೃಷ್ಣ ಪ್ರಭುಜಿ, ಎಲ್ಲರಿಗೂ ಹರೇ ಕೃಷ್ಣ. ನನ್ನ ಹೆಸರು ಅರ್ಚನಾ. ಪ್ರೇಯರ್ ಮೂಲಕ ಸ್ಟಾರ್ಟ್ ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ
ददाति स्वपदान्तिकम् वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्ता स्वामी इति नामिने नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्य देशतारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। राधा गोविंद की जय। शील प्रभुपाद की जय। हरे कृष्ण प्रभु जी। ಕೇಳಿಸ್ತಿಲ್ಲ ಪ್ರಭುಜಿ? ಕೇಳಿಸುತ್ತೆ ಮಾತಾಜಿ, ಹೇಳಿ. ನನ್ನ ಟಾಪಿಕ್ ಬಂದ್ಬಿಟ್ಟು ನಿರಾಕಾರವಾದಿಯನ್ನು ಸೋಲಿಸುವುದು ಹೇಗೆ ಅಂತ. ಫುಲ್ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಕಾಣುತ್ತೆ ಮಾತಾಜಿ, ಕಾಣುತ್ತೆ. ಓಕೆ ಪ್ರಭುಜಿ. ಸೊ ನನ್ನ ಶ್ಲೋಕ ಓದಿ ಎಕ್ಸ್ಪ್ಲೈನ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಟೈಮ್ ಕನ್ಸ್ಯೂಮ್ ಆಗೋದಕ್ಕೆ ನಾನು ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ಲಾ ಪ್ರಭುಜಿ? ಸ್ಟಾರ್ಟಿಂಗ್ ಸ್ವಲ್ಪ ಓದಿ ಮತ್ತೆ ಶ್ಲೋಕ, ಆಮೇಲೆ ಬೇಕಾದ್ರೆ ಟೈಮ್ ನೋಡ್ತೀನಿ. ಓಕೆ ಓಕೆ. ಹರೇ ಕೃಷ್ಣ. ನತ್ವೇವಾಹಂ ಜಾತುನಾಸಂ ನತ್ವಂ ನೈಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಾ ಪರಂ. ಇಲ್ಲಿ ನಿರಾಕಾರವಾದಿಯನ್ನು ಸೋಲಿಸುವುದು ಹೇಗೆ ಅಂತಂದ್ರೆ, ಇಲ್ಲಿ ಸಕಾರವಾದ ಮತ್ತು ನಿರಾಕಾರವಾದಗಳನ್ನ ಇಬ್ಬರು ಅಂದ್ರೆ ನಾವು ಸರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವ್ ಇಲ್ಲಿ ಸಕಾರ ರೂಪ ಸರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆಂದ್ರೆ ನಿರಾಕಾರವಾದಿಗಳ ಒಂದು ಏನಂತಂದ್ರೆ ಅವ್ರದ್ದು ಫೈನಲ್ ಡಿಸಿಷನ್, ನಾವು ಭಗವಂತನಲ್ಲಿ ಲೀನವಾಗ್ತೇವೆ, ಇಲ್ಲಿ ನಿರಾಕಾರ ಭಗವಂತನಿಗೆ ಆಕಾರ ಇಲ್ಲ ಅನ್ನೋದಕ್ಕೆ. ನಿರಾಕಾರವನ್ನ ಸೋಲಿಸಬೇಕಾದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ಸೊ ನಿರಾಕಾರ ಅಂತಂದ್ರೆ ಭಗವಂತನಿಗೆ ರೂಪವಿಲ್ಲ ಅಂತ. ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ನಿರಾಕಾರ ಅಲ್ಲ, ಸಾಕಾರ ರೂಪದಲ್ಲಿ ಭಗವಂತ ಎಲ್ಲ ನಮ್ಮ ಹಾಗೆ ಭಗವಂತನಿಗೂ ಎಲ್ಲ ರೀತಿ ಆಕಾರವಿದೆ ಅಂತ ನಾವು ಸಾಬೀತು ಮಾಡೋದಕ್ಕೆ ಹೊರಟಿದೀವಿ. ಸೊ ಇಲ್ಲಿ ಮೊದಲನೇ ನಾವು 2.12 2.12 ಹೇಳೋದಾದ್ರೆ, ದೇವೋತ್ತಮ ಪರಮ ಪುರುಷ ಅರ್ಜುನನೊಟ್ಟಿಗೆ ಎಲ್ಲ ಮುಂದೆ ಆದದನ್ನ ಭವಿಷ್ಯತ್, ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲವನ್ನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಆ ಒಂದು ಸಾಕ್ಷಿಭೂತವಾಗಿ ಅರ್ಜುನನಿಗೆ ಎಲ್ಲವನ್ನು ವಿವರಿಸ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಎಲ್ಲವೂ ತಿಳಿದಿದೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಕೃಷ್ಣ ತನ್ನ ಹಿಂದಿನ ವ್ಯಕ್ತಿತ್ವವನ್ನು ಇಲ್ಲಿ ದೃಢಪಡಿಸ್ತಾ ಇದ್ದಾನೆ. ಅಂದ್ರೆ ಹಿಂದೆ ನಾನಿದ್ದೆ ಅಂತ ಹೇಳ್ತಾ ಇದ್ದಾನೆ. ನಂತರ ಮುಂದುವರಿದು ನಾನು ಮುಂದೆ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ ಅಂತ. ಮತ್ತೆ ನಿರಾಕಾರವಾದವನ್ನ ಹೇಗೆ ಇಲ್ಲಿ ತಗೋಬೇಕು ಅಂತಂದ್ರೆ, ಇಲ್ಲಿ ಭಗವಂತ ಅಂದ್ರೆ ಬ್ರಹ್ಮನ್ ಅನ್ನೋದು, ಬ್ರಹ್ಮ ಅನ್ನೋದು ನಿರಾಕಾರವಾದ ಅನ್ನೋದಂಥದ್ದು ಭಗವಂತನ ಅಧೀನದಲ್ಲಿದೆ ಅಂತ ಹೇಳ್ಬೋದು. ಭಗವಂತ ಭಕ್ತನಲ್ಲದವನು ಮತ್ತೆ ಗೀತೆಯನ್ನು ತಿಳಿಯೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅವನಿಗೆ ಶ್ರದ್ಧೆ ಭಕ್ತಿ ಇಲ್ಲದೆ ಇದ್ರೆ ಭಗವದ್ಗೀತೆ ಅರ್ಥವಾಗೋದಿಲ್ಲ. ಸೊ ನಿರಾಕಾರವಾದಿಗಳು ಭಗವದ್ಗೀತೆಯನ್ನ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರ ಕಲ್ಮಶ ಬುದ್ಧಿಯಿಂದ ಅವರಿಗೆ ಅರ್ಥವಾಗೋದು ಬಹಳ ಕಷ್ಟವಾಗುತ್ತೆ. ಅಂದ್ರೆ ನಿರಾಕಾರವಾದಿಗಳು ಸಿದ್ಧಾಂತದ ಮೋಕ್ಷವನ್ನು ಅಂದ್ರೆ ಅವ್ರು ಏನಂದ್ರೆ ಮೋಕ್ಷವನ್ನ ಪಡಿಬೇಕು, ಅವರ ಸಿದ್ಧಾಂತ ಇಷ್ಟೇ ಇರುತ್ತೆ, ಅಂದ್ರೆ ಬ್ರಹ್ಮನಲ್ಲಿ ಲೀನವಾಗುವುದು ಅಂತ. ಆದ್ರೆ ಇಲ್ಲಿ ಬ್ರಹ್ಮನೇ ಭಗವಂತನ ಅಧೀನದಲ್ಲಿದ್ದಾನೆ. ಹಾಗಾದ್ರೆ ಅವರು ಲೀನವಾಗೋದು ಹೇಗೆ ಅಂತ ಇಲ್ಲಿ ಒಂದು ನಾವು ಪ್ರಶ್ನೆಯನ್ನು ಮಾಡ್ಕೋಬಹುದು. ಆದ್ರೆ ಇಲ್ಲಿ ಸಕಾರ ರೂಪದಲ್ಲಿ ಭಗವಂತ ಹೇಳ್ತಿದ್ದಾನೆ, ತಾನೇ ಹೇಳ್ತಿದ್ದಾನೆ, ಇಲ್ಲಿ ಬ್ರಹ್ಮ ಕೂಡ ನನ್ನಲ್ಲಿ ಇದ್ದಾನೆ, ಅಂದ್ರೆ ನಾನೇ ಅವನಿಗೆ ಅಧೀನ ಅಂತ ಇಲ್ಲಿ ಭಗವದ್ಗೀತೆಯ ಮೂಲಕ ಅಂದ್ರೆ ಗ್ರಂಥ ಪ್ರಮಾಣದ ಮೂಲಕ ನಾವು ಇಲ್ಲಿ ತಿಳಿಬಹುದಾಗಿದೆ.
ನಂತರ ಕೃಷ್ಣನ ಈ ಶ್ಲೋಕದಲ್ಲಿ ಭಗವಂತ ಮತ್ತು ಇತರ ವ್ಯಕ್ತಿತ್ವವು ನಿರಂತರವಾಗಿ ಮುಂದುವರಿಯುತ್ತದೆ ಎನ್ನುತ್ತದೆ. ಉಪನಿಷತ್ತುಗಳು ಇದನ್ನು ದೃಢಪಡಿಸುತ್ತದೆ. ಯಾಕೆ ದೃಢಪಡಿಸುತ್ತದೆ ಉಪನಿಷತ್ತುಗಳು ಅಂತಂದ್ರೆ, ಇದು ಉಪನಿಷತ್ತುಗಳ ಸಾರ ಸಂಗ್ರಹ ಅರ್ಜುನ ಅಂತ ಒಂದು ಕಡೆ ಹೇಳ್ತಾರೆ. ಅಂದ್ರೆ ಉಪನಿಷತ್ತಲ್ಲಿ ಇರುವಂತದ್ದನ್ನು ಗೀತೆಯಲ್ಲಿ ನಾನು ಸಾರಪೂರ್ವಕವಾಗಿ ನಿನಗೆ ಹೇಳ್ತಾ ಇದ್ದೀನಿ ಅಂತ. ಇನ್ನೊಂದು ಸ್ಲೈಡ್. ಪ್ರಭುಜಿ ಅದು ಸ್ಲೈಡ್ ಚೇಂಜ್ ಆಗ್ತಲ್ಲ, ನಾನು ಹೀಗೆ ಮಾಡ್ತೇನೆ ಪ್ರಭುಜಿ. ಓಕೆ, 2.23 ಶ್ಲೋಕದಲ್ಲಿ ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತೋ ಪೂರ್ಣ ನ ಶೋಷಯತಿ ಮಾರುತಃ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆತ್ಮನಿಗೆ ಶಸ್ತ್ರಾಸ್ತ್ರಗಳು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದು ಸಾಮಾನ್ಯವಾಗಿ ಈಗ ಎಲ್ಲರಿಗೂ ತಿಳಿದಿರುವಂತಹ ಒಂದು ಪಾಪ್ಯುಲರ್ ಆಗಿರುವಂತಹ, ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಈ ಶ್ಲೋಕ ಗೊತ್ತೇ ಇದೆ. ಏನಂತಂದ್ರೆ ಆತ್ಮ ಎಷ್ಟು ಅದರ ಪ್ರಮಾಣ ಏನಿರ್ಬೋದು, ಶಸ್ತ್ರಾಸ್ತ್ರಗಳು ಅದನ್ನ ಏನ್ ಮಾಡೋದಕ್ಕೆ ಆಗೋದಿಲ್ಲ, ಪಂಚಭೂತಗಳಿಂದ ಆಗಿರುವಂತಹ ಗಾಳಿ, ಬೆಂಕಿ, ನೀರು, ಇದರಿಂದ ಆತ್ಮವನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಲ್ಮಶ ಬುದ್ಧಿಯಿಂದ ಏನು ಮೆಟೀರಿಯಲಿಸ್ಟಿಕ್ ಅಲ್ಲಿ ಇರುವಂತಹ ಒಂದು ನಿರಾಕಾರವಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಲೀನವಾಗುವಂತದ್ದು ದೇಹ, ಆದ್ರೆ ಅವರು ಏನಂತಾರೆ, ಇದು ಲೀನವಾಗ್ಬಿಡುತ್ತೆ ಅಂದ್ರೆ ಭಗವಂತನಲ್ಲಿ ಸೇರ್ಕೊಬಿಡುತ್ತೆ ಅಂತ ಅವರು ವಾದ ಮಾಡ್ತಾರೆ. ಬೆಂಕಿಯಿಂದ ಹೊರಬಿದ್ದ ಕಿಡಿಗಳು, ಅಂದ್ರೆ ಒಂದು ಬೆಂಕಿ ಉರಿತಾ ಇರ್ಬೇಕಾದ್ರೆ ಅದರಿಂದ ಹೊರ ಬರುವಂತಹ ಕಿಡಿಗಳು ನಾವು, ಅಂದ್ರೆ ಭಗವಂತನ ಒಂದು ಅಂಶವೇ ನಾವಾಗಿದ್ವಿ. ಆದ್ರೆ ಗುಣದಲ್ಲಿ ನಾವು ಒಂದೇ ರೀತಿ ಆಗಿದ್ರು ಕೂಡ ಭಗವಂತ ನಾವು ಆಗಿರೋದಿಲ್ಲ. ಅಂದ್ರೆ ಇವರು ಯಾರು ಮಾಯೆಗೆ ಇವ್ರು ಒಳಪಟ್ಟಿರ್ತಾರೆ ನಿರಾಕಾರವಾದಿಗಳು, ಆದ್ರೆ ಭಕ್ತರು ಮಾಯೆಗೆ ಒಳಪಟ್ಟಿದ್ದಾರೆ. ಯಾಕಂದ್ರೆ ಮಾಯೆ ಕೃಷ್ಣ ಅಂಡರಲ್ಲಿ ಮಾಯೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಭಕ್ತರಿಗೆ ತೊಂದರೆ ಆಗೋದಿಲ್ಲ. ಮತ್ತೆ ಇಲ್ಲಿ ಸ್ವತಃ ಭಗವಂತನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ಕೃಷ್ಣನಿಂದ ಪಡೆದ ತಿಳುವಳಿಕೆಯಿಂದ ಅರ್ಜುನನು ಮುಕ್ತವಾದ, ಆದ್ರೆ ಅವನು ಕೃಷ್ಣನೊಂದಿಗೆ ಒಂದಾಗಲಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಯಾಕೆಂದ್ರೆ ಇಲ್ಲಿ ಗುರುವಾಗಿ ಕೃಷ್ಣ ಅರ್ಜುನನಿಗೆ ಏನೆಲ್ಲ ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾ ಇದ್ರೆ, ಆದ್ರೆ ನಾವು ಕೊನೆಯವರೆಗೂ ನೋಡಿದ್ರೆ ಅಲ್ಲಿ ಅರ್ಜುನ ಕೂಡ ಭಗವಂತನಿಗೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಮಾಣೀಕರಿಸಬಹುದು, ಇದು ನಮ್ಗೆ ಗೊತ್ತಿರುವಂತಹ ವಿಚಾರ. ಮತ್ತೆ 2.24 ಜೀವಾತ್ಮ ನಿರಂತರವಾಗಿ ಪೂರ್ಣ ಚೇತನ ಅಣುವಾಗಿ ಉಳಿಯುತ್ತಾನೆ ಮತ್ತು ಸರ್ವಕಾಲಕ್ಕೂ ಅಣುವಾಗಿ, ಅಂದ್ರೆ ಬದಲಾಯಿಸಿದ ಆತ್ಮವಾಗಿ ಉಳಿಯುತ್ತಾನೆ. ಅಂದ್ರೆ ಅವರೊಂದು ಐಡೆಂಟಿಟಿ ಇದೆ. ಏನಂದ್ರೆ ನದಿಯಿಂದ ಸಮುದ್ರಕ್ಕೆ ಹರಿಯುತ್ತ ನೀರಿನಲ್ಲಿ ಹಲವಾರು ಜಲಚರಗಳು ಇರ್ತವೆ, ಆದ್ರೆ ಸಮುದ್ರಕ್ಕೆ ಸೇರಿದ ನಂತರ ಅವ್ರವ್ರದೇ ಐಡೆಂಟಿಟಿ ಇರುತ್ತೆ. ಇಲ್ಲಿ ಭಗವಂತನ ಕಿಡಿಗಳಾಗಿ ಹೊರಗಡೆ ಬಂದಿದ್ರು ಕೂಡ ತನ್ನ ಒಂದು ಭಕ್ತಿಯ ಮೂಲಕ ಐಡೆಂಟಿಟಿ ನಾವು ಮಾಡ್ಕೋಬಹುದು, ಅಂದ್ರೆ ರೆಕಗ್ನೈಸ್ ಮಾಡ್ಬೋದು. ಈಗ ನಾವ್ ಏನ್ ಹೇಳ್ತೀವಿ, ಇದು ಫಿಶ್, ಇದು ಡಾಲ್ಫಿನ್, ಹಾಗೆ ಬೇರೆ ಬೇರೆ ಗುಣಗಳು ಇರುವಂತಹ, ಬೇರೆ ಬೇರೆ ಆಕಾರಗಳಿಂದ ಜಾತಿಯಲ್ಲಿ ಬೇರೆ ರೀತಿ ಇರುವಂತಹ, ಹಾಗೆ ನಾವು ಕೂಡ ಭಕ್ತಿಯಲ್ಲಿ ನಾವು ಅದನ್ನ ತಿಳ್ಕೊಬಹುದು. ಆದ್ರೆ ನಿರಾಕಾರವಾದಿಗಳು ಅದು ತುಂಬಾ ನಿರಾಕಾರ, ಅಂದ್ರೆ ಏನು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ಬೋದು, ಸರ್ವಗತ ಎಂಬ ಪದವನ್ನು ಇಲ್ಲಿ ಸ್ಪಷ್ಟವಾಗಿ ದೃಢಪಡಿಸುತ್ತದೆ. ಅಂದ್ರೆ ಸರ್ವಗತ ಅಂದ್ರೆ ಎಲ್ಲ ಕಡೆಯಲ್ಲೂ ಇರುವಂತದ್ದು, ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ಈಗ ಜಲಚರಗಳಲ್ಲಿ ಇರ್ಬೋದು, ಎಲ್ಲ ಕ್ರಿಮಿಕೀಟಗಳಲ್ಲಿ ಇರ್ಬೋದು, ಮತ್ತೆ ಸೂರ್ಯ ಲೋಕಕ್ಕೆ ಹೋಗ್ಬೋದು ಅಂತಂದ್ರೆ, ಸೂರ್ಯ ಲೋಕಕ್ಕೆ ಹೋಗ್ಬೇಕಂದ್ರೆ ಆ ರೀತಿಯಾದಂತಹ ದೇಹವನ್ನ ನಾವು ಪಡ್ಕೋಬೇಕಾಗತ್ತೆ. ಸೊ ಅಲ್ಲೂ ಕೂಡ ಭಗವಂತನಿದ್ದಾನೆ. ಅಂದ್ರೆ ಎಲ್ಲ ಕಡೆಯಲ್ಲೂ ಭಗವಂತನೇ ಇರಬೇಕಾದ್ರೆ ಮತ್ತೆ ಶೂನ್ಯ ಅನ್ನೋದು ಯಾವುದು ಬಂತು ಇಲ್ಲಿ? ಸೂರ್ಯನಲ್ಲೂ ಕೂಡ ಅಲ್ಲಿಗೆ ತಕ್ಕಂತಹ ದೇಹವನ್ನು ಪಡೆದ, ಅಂದ್ರೆ ಸೂರ್ಯನ ಲೋಕಕ್ಕೆ ಹೋಗುವಂತಹ ಒಂದು ಏನು ದೇಹವನ್ನು ಪಡೆದು ಅಲ್ಲೂ ಕೂಡ ನಾವು ಹೋಗಿ ಜೀವಿಸ್ಬೋದು, ಅಲ್ಲೂ ಕೂಡ ಜೀವಗಳು ಇರುತ್ತೆ ಅಂತ. ಯಾಕೆಂದ್ರೆ ಅದಕ್ಕೆ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳ್ತಾರೆ, ಯಚ್ಚಕ್ಷುರೇಶ ಸವಿತ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರ ಶೇಷ ತೇಜ ಯಸ್ಯ ಜ್ಞಾನ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇಲ್ಲಿ ಕಿಂಗ್ ಆಫ್ ಪ್ಲಾನೆಟ್ ಎಂತ ಹೇಳ್ತಾರೆ, ಸೂರ್ಯನು ಎಲ್ಲ ಗ್ರಹಗಳ ರಾಜನಾಗಿದ್ದಾನೆ. ಅವನು ಎಲ್ಲವನ್ನು ಸಮಗ್ರವಾಗಿ ಅಲ್ಲಿ
ಇರುವಂತಹದ್ದು. ಅಂದ್ರೆ ಈಗ ಹೂಗಳು ಹರಳಬೇಕಾದ್ರೆ ಮರಳು ಎಲ್ಲದಕ್ಕೂ ಸಾಕ್ಷಿಭೂತವಾಗಿದ್ದಾನೆ. ಆದ್ರೆ ಅವನು ಕೂಡ ಭಗವಂತನ ಒಂದು ಪ್ರತಿನಿಧಿಯಾಗಿ ಮಾಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಹೇಳ್ಬೋದು, ಯಾರ ಅನುಗ್ರಹದಿಂದ ಸಕಲ ಗ್ರಹಗಳ ರಾಜನಾದ ಸೂರ್ಯನು ಅಗಾಧ ಶಕ್ತಿಯನ್ನು ಶಾಖವನ್ನು ಪಡೆದಿರುತ್ತಾನೋ ಮತ್ತು ಯಾರ ಆಜ್ಞೆಯಂತೆ ಕಾಲಚಕ್ರದೊಡಗೂಡಿ ತನ್ನ ನಿರ್ದಿಷ್ಟ ಪಥದಲ್ಲಿ ಚಲಿಸುತ್ತಾನೋ ಅಂತಹ ಸೂರ್ಯನಾರಾಯಣನೇ ಆಗಿರೋ ಆದಿಪುರುಷನ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಇಲ್ಲಿ ಸೂರ್ಯನಾರಾಯಣನು ಕೂಡ ಹೀಗೆ ನಾನು ಭಜಿಸುತ್ತೇನೆ ಅಂತ ಕೂಡ ನಾವು ಹೇಳ್ಕೊತಾ ಇದೀವಿ. ಅಂತಂದ್ರೆ ಎಲ್ಲದಕ್ಕೂ ಆದಿಭೂತನಾಗಿದ್ದಾನೆ ಭಗವಂತ ಅಂತ ನಾವು ಹೇಳ್ಬೋದು. ಇದಕ್ಕೆ ಇನ್ನೊಂದು ಉದಾಹರಣೆ ಏನಂತಂದ್ರೆ, ಇವಾಗ ಹಾಲನ್ನ ಉದಾಹರಣೆಯಾಗಿ ತಗೊಂಡ್ರೆ, ಹಾಲು ಡೈರೆಕ್ಟ್ ಆಗಿ ನಮ್ಗೆ ಸಿಗ್ತಾ ಇದೆ ಹೇಗೆ ಡೈರಿಯಲ್ಲಿ ಅಂತ. ಸರಿ, ಅದನ್ನ ನಾವು ಏನ್ ಅಂದ್ರೆ ಬೇಗ ನಮ್ಗೆ ಒಂದು ರಿಪ್ಲೈ ಆಗುತ್ತೆ, ಇಮಿಡಿಯೇಟ್ ಆಗಿ ನಮ್ಗೆ ಅದು ಒಂದು ರೆಸ್ಪಾನ್ಸ್ ನಮ್ಗೆ ಇವಾಗ ಅಂಗಡಿಗೆ ಹೋದ್ರೆ ಸಿಕ್ಬಿಡುತ್ತೆ. ಆದ್ರೆ ಇನ್ನೊಂದು ಏನು ಅಂತ ಹೇಳ್ಬೋದು ಅಂದ್ರೆ, ಇನ್ನೊಂದು ರೀಸನ್ ಏನಂತಂದ್ರೆ ಹಾಲಿನವನಿಂದ ಕೂಡ ತಗೋಬಹುದು. ಮತ್ತೆ ಇನ್ನೊಂದು ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲಿಂದ ಹಾಲು ಬರ್ತಾ ಇದೆ ಅಂತಂದ್ರೆ ಗೋವಿನಿಂದ, ಹಸುವಿನಿಂದ ಬರ್ತಾ ಇದೆ. ಅದಕ್ಕೆ ಕಾರಣ ಯಾರಾಗಿದ್ದಾರೆ ಅಂತ ನಾವು ನೋಡಕ್ ಹೋದ್ರೆ, ಅದು ಹಸುವಿನಿಂದ ಹೇಗ್ ಬಂತು, ಹುಲ್ಲು ತಿನ್ನೋದ್ರೆ ಹುಲ್ಲು ಹೆಂಗ್ ಬಂತು, ಭಗವಂತನ ಸೃಷ್ಟಿಯಿಂದ. ಹೀಗೆ ಎಲ್ಲೂ ಆ ಗೋವಿಂದನಿಂದ ಬಂತು. ಮತ್ತೆ ಇಲ್ಲಿ ಭಗವಂತ ಇದ್ದಾನೆ ಅನ್ನೋದು ಸಾಬೀತಾಗುತ್ತೆ. ಮತ್ತೆ 7ನೇ ಒಂದು ಅಧ್ಯಾಯದಲ್ಲಿ 7ನೇ ಒಂದು ಶ್ಲೋಕಕ್ಕೆ ಬಂದ್ರೆ, ಈಶ್ವರ ಪರಮಾಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಇದು ಬ್ರಹ್ಮ ಸಂಹಿತೆಯಲ್ಲಿ 1ನೇ ಶ್ಲೋಕದಲ್ಲಿ ಹೇಳಿದಂತೆ ಆದಿಪುರುಷನ ಅವನು ಎಲ್ಲದರಲ್ಲೂ ಅವನು ಆದಿಪುರುಷ, ಅವನು ನಾನಿದ್ದೀನಿ, ಎಲ್ಲದಕ್ಕೂ ನಾನು ಆಕಾರ ರೂಪದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಪ್ರಮಾಣಕರಿಸಿರುವಂತಹ ಒಂದು ಎಲ್ಲದು ದೇವತೆಗಳಿಗೆ ಆಕಾರ ಇದೆ ಅಂದ್ರೆ ಕೃಷ್ಣನಿಗೆ ಆಕಾರ ಇರೋದಿಲ್ವಾ ಅಂತ ಹೇಳ್ತಾರೆ. ಮತ್ತೆ ಆಕಾರ ರೂಪದಲ್ಲಿ ನಾನು ಎಲ್ಲವನ್ನು ನಾನು ಕೊಡ್ತಾ ಇದ್ದೇನೆ. ಮತ್ತೆ ದೇವತೆಗಳಿಗೆ ಅಲ್ಪ ಮೇಧಸ್ಸು, ಸ್ವಲ್ಪ ಒಂದು ಅವ್ರಿಗೆ ಕಡಿಮೆ ಬುದ್ಧಿ ಇರುತ್ತೆ ಅಂತ. ಅದೇ ನಿರಾಕಾರವಾದಿಗಳಿಗೆ ಬಂದ್ರೆ ಅಬುದ್ಧಯ, ಅವ್ರಿಗೆ ಏನು ಬುದ್ಧಿನೇ ಇಲ್ಲ, ಅವ್ರು ಹಾಗಾಗಿನೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಅವರಲ್ಲಿ ಭಕ್ತಿ ಕಿಂಚಿತ್ತಾದ್ರೆ ಇರ್ಬೇಕು. ತುಂಬಾ ಜನ ಯಾರು ಪ್ರಯತ್ನ ಪಡ್ತಾರೆ, ಅದರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಕೃಷ್ಣ ಅರ್ಥ ಆಗ್ತಾನೆ. ಅಂತದ್ರಲ್ಲಿ ಬುದ್ಧಯ್ಯ ಅಂತಂದ್ರೆ ಅವ್ರಿಗೆ ಅರ್ಥವಾಗುವಂತಹ ಒಂದು ಕ್ವಾಲಿಟೀಸ್ ಇಲ್ಲ ಅಂತಂದ್ಮೇಲೆ ಅವನು ಹೇಗೆ ಒಪ್ಕೊಳ್ಳಲಿಕ್ಕೆ ಸಾಧ್ಯ? ಸೊ ಅಂತವ್ರು ಮಾತ್ರ ನಿರಾಕಾರವಾದ ಮಾಡ್ತಾರೆ ಅಂತ ಹೇಳ್ಬೋದು. ನಂತರ ನಿರಾಕಾರವನ್ನು ಸಮರ್ಥಿಸುವುದು ಅಂದ್ರೆ, ನಿರಾಕಾರವನ್ನು ಸಮರ್ಥಿಸೋದ್ರ ಬಗ್ಗೆ ಬಹಳಷ್ಟು ಉಪನಿಷತ್ತುಗಳಲ್ಲೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಭಗವದ್ಗೀತೆಯಲ್ಲಿ ಈಗಾಗಲೇ ನೋಡಿದೀವಿ. ಮತ್ತೆ 7.26 ಅದೇ ಮತ್ತೆ ರಿಪೀಟ್ ಆಗೋಂಗೆ ನಿತ್ಯ ಸಂಗತಿ, ದೇವೋತ್ತಮ ಪರಮ ಪುರುಷ ನಿತ್ಯ ಸಂಗತಿಗಳು ಅರ್ಜುನ ಹಾಗೂ ಅಲ್ಲಿ ನೆರೆದಿದ್ದ ಎಲ್ಲ ರಾಜರುಗಳು ನಿತ್ಯ ಜೀವಾತ್ಮರು. ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲೂ ಭಗವಂತ ಇದ್ದಾನೆ ಅನ್ನೋದಕ್ಕೆ ಅಲ್ಲಿ ಹೇಳ್ತಾ ಇದ್ದೇನೆ. 4ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಮೊದಲೇ ಅರ್ಜುನ ಪ್ರಶ್ನೆ ಕೇಳ್ತಾನೆ, ನೀನು ನನ್ನ ಸಮಕಾಲೀನವನಾಗಿದ್ಯಲ್ಲ, ಹಾಗಾದ್ರೆ ನೀನು ಮೊದಲೇ ಹೇಳಿದ್ದೆ ನನ್ ಭಗವದ್ಗೀತೆ ಅಂತ ಹೇಳ್ತಾ ಇದೆಯಲ್ಲ, ಯಾರಿಗೆ ಹೇಳಿದ್ದೆ ಅಂದ್ರೆ ವಿವಸ್ವಾನನಿಗೆ ಮೊದಲೇ ಹೇಳಿದ್ದೆ ನಾನು ಅಂತ ಹೇಳಿ ಅಲ್ಲೂ ಕೂಡ ದೃಢಪಡಿಸ್ತಾರೆ. ಅಂದ್ರೆ ಭಗವಂತ ಇದ್ದ, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಭಗವಂತನಿಗೆ ಗೊತ್ತು. ಆದ್ರೆ ನಿರಾಕಾರವಾದ ಹೇಳ್ತಾರೆ ಇಲ್ಲಿ ಲೀನವಾದ ಮೇಲೆ ಮತ್ತೆ ನಮಗೆ ಗೊತ್ತಿರಲ್ಲ, ಆದ್ರೆ ಅವ್ರು ಲೀನವಾಗೋಗ್ತಾರೆ. ಆದ್ರೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ಇಲ್ಲಿ ಸಾಬೀತನ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಇವ್ರು ಏನು ನಿರಾಕಾರವಾದಿಗಳು ಅಪವಾದ, ನಾನು ನನ್ನ ಮೇಲೆ ಅಹಂಕಾರ, ಅಂದ್ರೆ ನಾನು ನನ್ನದು ಆ ರೀತಿಯಾದಂತಹ ಅಪವಾದಗಳನ್ನ ಹಾಕೊಂಡು ಅವರು ಯಾವುದನ್ನು ನಂಬೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಂತ. ನಂತರ 23ನೇ ಒಂದು ಶ್ಲೋಕಕ್ಕೆ ಬಂದ್ರೆ, ಆತ್ಮವನ ಶಸ್ತ್ರ ನಾವು ನೋಡ್ಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ಆವಾಗ ದ್ವಾಪರಯುಗದಲ್ಲಿ ನಡೆದಿದ್ದು ಆಗ ಮಾಯ ಶಕ್ತಿಗಳು ಇರ್ಬೋದು, ಭಗವಂತನ ಒಂದು ಶಕ್ತಿ ಅಚಿಂತ್ಯಗಳು ಹೆಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಸಮಯದಲ್ಲಿ ಆತ್ಮವನ್ನು ಏನೋ ಮಾಡಕ್ಕಾಗದೇ ಇದ್ದಾಗ ಈಗ ವೈಜ್ಞಾನಿಕ ಒಂದು ಇದರಲ್ಲಿ ನಾವು ಹೇಗೆ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಅಂದ್ರೆ ಬೆಂಕಿಯಿಂದ ಹೊರಬಿದ್ದ ಕಿಡಿಗಳ ಗುಣದಲ್ಲಿ ಒಂದೇ ಆದ್ರೆ ಅದು ಹೊರಗಡೆ ಬಂದಾಗ ನಾವು ಬೇರೆ ಹಾಕ್ತಿವಿ ಅಂತ ಹೇಳ್ತೀವಿ. ಆದ್ರೆ ಏಕೆ ಕಲ್ಮಶದಿಂದ ಹಾಕ್ತಿವಿ? ಒಂದು ಭಾವನೆ ನನಗೆ ನಂದು ಎಲ್ಲ ಒಂದು ಭಾವಬಂಧನಗಳಿಂದ ನಾವು ಎಲ್ಲ ಒಂದು ರೀತಿಯಾದಂತಹ ಅಪವಾದಗಳನ್ನ ಮಾಡ್ಕೊಂಡು ಈ ರೀತಿಯಾದಲ್ಲಿ ನಾವು ಎಲ್ಲವನ್ನ ಮರಿತೀವಿ, ಹಾಗಾಗಿ ಬೇರೆ ಆಗ್ತೀವಿ. ಮತ್ತೆ ನಾವು ಅದನ್ನ ಭಕ್ತಿಯ ಮೂಲಕ ಸಾಬೀತನ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಬಾಯಿಂದ ಮುಕ್ತವಾದ ಮೇಲೂ ಜೀವವು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಆದ್ರೆ ಎಲ್ಲಿ ಹೋದ್ರು ಭಕ್ತರು ಅವ್ರು ಎಲ್ಲಿದ್ದಾರೆ ಅಲ್ಲೇ ವೈಕುಂಠವನ್ನ ಮಾಡುವಂತಹ ಶಕ್ತಿ ಅವರಿಗೆ ಇರುತ್ತೆ. ಆದ್ರೆ ನಿರಾಕಾರವಾದಿಗಳಿಗೆ ಅದು ಇರೋದಿಲ್ಲ. ನಾವು ಮುಂದೆ ಇನ್ನು ನೋಡ್ಬೋದು. ಆದ್ರೆ ಎಲ್ಲಾದ್ರೂ ಪ್ರಭುಪಾದ ಒಂದೇ ಕಡೆ ಹೇಳ್ತಾರೆ ಏನಂತಂದ್ರೆ, ಫಾರಿನ್ಗೆ ನ್ಯೂಜಿಲ್ಯಾಂಡ್ ಬೇರೆ ಕಡೆ ಎಲ್ಲ ಟ್ರಿಪ್ ಎಲ್ಲ ಹೋದಾಗ ಅವ್ರಿಗೆ ಏನಂದ್ರೆ ಮೆಟೀರಿಯಲಿಸ್ಟಿಕ್ ಅದು ತುಂಬಾ ಅವ್ರು ಖುಷಿ
ಖುಷಿ ಕೊಡುತ್ತೆ. ಆದ್ರೆ ಭಕ್ತರು ಏನ್ ಮಾಡ್ತಾರೆ, ಅವ್ರಿಗೆ ಎಲ್ಲಿದ್ರು ಕೂಡ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಭಗವಂತ ಎಲ್ಲಿ ಇದ್ದಾನೆ ಅಲ್ಲೇ ವೈಕುಂಠ ಮಾಡುವಂತ ಶಕ್ತಿ ಅವರಲ್ಲಿ ಇರುತ್ತೆ. ಮತ್ತೆ ಗೊತ್ತಾಯ್ತು, ನಾನು ಓಕೆ ಓಕೆ ಇದು ಆಯ್ತು. ನಂದು ಸಿಸ್ಟಮ್ ಸ್ವಲ್ಪ ಸಪೋರ್ಟ್ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ಕುಂತಿಯ ಪ್ರಾರ್ಥನೆ ಮಾಡುವ ಯಾವ ಯೋಗಮಾಯೆ ಪರದಿ ಕೃಷ್ಣನನ್ನು ಮುಚ್ಚಿದೆ ಆದುದರಿಂದ ಸಾಮಾನ್ಯ ಜನ ಅಂದ್ರೆ ಭಗವದ್ಗೀತೆ ನಡಿಬೇಕಾದ್ರೆ ಆ ಕಾಲದಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಕೃಷ್ಣ ಅರ್ಥ ಆಗ್ತಾ ಇತ್ತ ಅಂತ ಅಲ್ಲಿ ಕೂಡ ಸಾಬೀತಾಗುತ್ತೆ. ಯಾಕಂದ್ರೆ ಭೀಷ್ಮರಿಗೆ ಮತ್ತೆ ಕುಂತಿ ಮಹಾರಾಣಿಗೆ ಅವರಿಗೆ ಮಾತ್ರ ಕೃಷ್ಣ ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನು ಮಿಕ್ಕಿದವರಿಗೆ ಸ್ವಲ್ಪ ಅದು ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದು ಮಾಯೆ ಅವರನ್ನ ಮುಚ್ಚಿತ್ತು ಅಂತ. ಮತ್ತೆ ಈಶೋಪನಿಷತ್ತಲ್ಲಿ ಕೂಡ ಯೋಗಮಾಯೆಯ ಬಗ್ಗೆ ಹೀಗೆ ಹೇಳಿದೆ, ನಿನ್ನ ದಿವ್ಯ ರೂಪವನ್ನು ಯೋಗಮಾಯೆಯು ಮುಚ್ಚಿದೆ, ಅದು ನಿನ್ನ ಬ್ರಹ್ಮ ಜ್ಯೋತಿ, ಅದನ್ನು ದಯಮಾಡಿ ನಿವಾರಿಸಿ, ಆಗ ನಿನ್ನ ಸಚ್ಚಿದಾನಂದ ರೂಪವನ್ನು ನಾನು ಕಾಣಬಹುದು ಅಂತ ಇಲ್ಲಿ ಈಶೋಪನಿಷತ್ತಲ್ಲಿ ಕೂಡ ಸಾಬೀತನ ಮಾಡ್ತಾ ಇದ್ದಾರೆ. ಅಂದ್ರೆ ಯೋಗ ಮಾಯೆಯಿಂದ ನಾವು ಎಲ್ಲೋ ಈ ರೀತಿಯಾದಂತಹ ಅಂಧಕಾರಕ್ಕೆ ಒಳಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ಮತ್ತೆ ಕೃಷ್ಣನ ಭೂಮಿಗೆ ಬಂದಾಗ ಅವನ ಶುದ್ಧ ಭಕ್ತರಿಗೆಲ್ಲ ಉಳಿದವರಿಗೆ ಅವನು ದೇವೋತ್ತಮ ಪುರುಷನ್ ಅರ್ಥನೇ ಆಗೋದಿಲ್ಲ. ಅಂದ್ರೆ ಈಗ ನಾನು ಏನ್ ಹೇಳಿದ್ದೆ, ಒಂದು ಉದಾಹರಣೆ ಅಲ್ಲಿ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರ ನಡಿಬೇಕಾದ್ರೆ ಎಲ್ಲರೂ ಇದ್ರು, ಸ್ವಲ್ಪ ಜನಕ್ಕೆ ಪಾಂಡವರ ಜೊತೆ ಇರ್ಲಿದ್ರು ಕೂಡ ಅವರಿಗೆ ಅರ್ಥನೇ ಆಗಲ್ಲ. ಭಗವಂತ ಇದ್ದಾನೆ, ಅವನು ಭಗವಂತ ಅಂತ ಗೊತ್ತಾಗಲ್ಲ. ಸಪೋಸ್ ಅರ್ಜುನನ ವಿಚಾರವನ್ನ ತಗೊಂಡ್ರು ಕೂಡ ಅವನು ಏನ್ ಮಾಡ್ತಾನೆ, ಒಬ್ಬ ಸಾಮಾನ್ಯ ಒಬ್ಬ ಸ್ನೇಹಿತನ ಹಾಗೆ ವರ್ತನೆ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾವತ್ತು ಭಗವಂತ ಅಂತ ಆಗ ಅನ್ಸದೇ ಇಲ್ಲ. ಅಂದ್ರೆ ಮಾಯೆ ಆ ರೀತಿಯಾದಂತಹ ಒಂದು ಅವರ ಕಣ್ಣಿನ ಮೇಲೆ ಮುಚ್ಚತ್ತೆ ಅಂತ ಹೇಳ್ಬೋದು. ಮತ್ತೆ ಈಶೋಪನಿಷತ್ತೆ ಆದ್ಯಂ ಪುರಾಣ ಪುರುಷಂ ನವ ಯೌವನಂ ಚ, ಭಗವಂತ ಯಾವಾಗ್ಲೂ ನವ ಯೌವನವಾಗಿರ್ತಾನೆ, ಅವನಿಗೆ ಮುಪ್ಪ ಅನ್ನೋದಿಲ್ಲ. ಬಾಲ್ಯದಿಂದಲೇ ಅವನ ಒಂದು ಲೀಲಾ ಅವತಾರಗಳನ್ನ ಮಾಡಿ ಬಂದಂತವನು. ಮತ್ತೆ ಅವನು ಏನಂತಂದ್ರೆ ತುಂಬಾ ಕುರುಕ್ಷೇತ್ರ ನಡಿಬೇಕಾದ್ರೆ ಒಂದು ಏಜ್ ಇರುತ್ತೆ, ಒಂದು 84, ಆದ್ರೂ ಕೂಡ ಅವರು ನವ ಯೌವನ ತರ ಇರ್ತಾರೆ. ಆದ್ರೆ ಈಗಿನ ಕಾಲಕ್ಕೆ ಅದನ್ನ ಕಂಪೇರ್ ಮಾಡ್ಕೊಂಡೆ 84 ಆ ತರ ಬರೋಷ್ಟೊತ್ತಿಗೆ ಅವ್ರದ್ದು ಏಜ್ ತುಂಬಾ ಕಷ್ಟ ಆಗ್ಬೋದು. ನಾವು ಅವ್ರನ್ನ ರೆಕಗ್ನೈಸ್ ಮಾಡಿ 84 ಅಂತ ಈಗಿನ ಟೈಮಲ್ಲಿ ಮತ್ತೆ ಅವರು ಇರೋದು ಕೂಡ ಇಲ್ಲ ಅನ್ಕೋತೀನಿ ಅಷ್ಟು ಲೈಫ್ ಟೈಮಲ್ಲಿ. ಮತ್ತೆ ದೇವೋತ್ತಮ ಪರಮಪುರುಷನ ಭೂತ ಪುರುಷದ ಇದು ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಭಗವದ್ಗೀತೆಯಲ್ಲಿ ಸಹಜವಾಗಿ ಎಲ್ಲವೂ ರಿಪೀಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಭಗವಂತ ಅರ್ಜುನನಿಗೆ ಮತ್ತೆ ಮತ್ತೆ ಅದನ್ನ ಹೇಳುವ ಒಂದು ಪ್ರಯತ್ನವನ್ನ, ಅದನ್ನ ನಂಬಲಿಕ್ಕೆ ನಂಬಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಆದ್ರೆ ಭಕ್ತರ ಮೇಲಿರುವಂತಹ ಕರುಣೆ ಭಗವಂತ ಯಾವ ರೀತಿಯಲ್ಲಿ ಅವರಿಗೆ ತಿಳಿಸಿ ಹೇಳ್ತಾರೆ. ಇವಾಗ ನಾವು ಶಾಲೆಯಲ್ಲಿ ಇರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ವಿಚಾರ ಮಕ್ಕಳಿಗೆ ಹೇಳ್ಬೇಕಾದ್ರೆ, ಹೌದು ಅವ್ರು ಅದು ಪ್ರೇಮ ಭಗವಂತ ಭಕ್ತವತ್ಸಲ ಅಂತ ಹೇಳ್ಬೋದು, ಅವ್ರಿಗೆ ಅರ್ಥ ಆಗ್ಲಿ ಅಂತ ಮತ್ತೆ 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 ನಾವು ಹೇಳ್ತಾ ಇರ್ತೀವಿ. ಮತ್ತೆ 8.15 ಶ್ಲೋಕದಲ್ಲಿ, ಈ ಶ್ಲೋಕವು ಪರಮಪುರುಷ ಶ್ರೀ ಕೃಷ್ಣನ ಸಕಾರವಾದಿ ಭಕ್ತರನ್ನು ನಿರ್ದಿಷ್ಟವಾಗಿ ಪ್ರಸ್ತಾವಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿನ ಭಕ್ತರ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಬೇರೆ ಮಾತುಗಳಲ್ಲಿ ಅವರು ಮಹಾತ್ಮರು. ಅಂದ್ರೆ ದುಃಖಾಲಯಂ ಅಶಾಶ್ವತಂ, ಇದು ಏನಿದೆ ಈ ಜಗತ್ತು, ಭೌತಿಕ ಜಗತ್ತು ಅನ್ನೋದು ಇದು ದುಃಖಾಲಯ. ಆದ್ರೆ ಇವರು ಪ್ರಭುಪಾದರು ಹೇಳ್ತಾರೆ, ಇದು ನಿಜವಾಗ್ಲೂ ನಾವು ದುಃಖಾಲಯದಲ್ಲಿ ಇದ್ದೀವಿ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಿರಾಕಾರವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಅಂತ. ಅದು ಹೀಗೆ ಆಗತ್ತೆ ಅಂತ ಪ್ರಭುಪಾದ ಇಲ್ಲಿ ಕ್ವಶನ್ ಹಾಕ್ತಾರೆ. ಯಾಕಂದ್ರೆ ಬ್ರಹ್ಮ ಸತ್ಯ ಹೌದು, ಜಗತ್ ಮಿಥ್ಯೆ ಹೇಗಾಗತ್ತೆ, ಜಗತ್ ಸದಾ ಇರುವಂತದ್ದು, ನಾವು ಇಲ್ಲ ಅಂತ ಹೇಳಲಿಕ್ಕೆ ಹೇಗಾಗತ್ತೆ ಅಂತ. ಅಂದ್ರೆ ಕೃಷ್ಣನ ಒಂದು ಕ್ರಿಯೇಷನ್, ಅವ್ನು ಮಾಡಿರೋಂಥ ಸೃಷ್ಟಿಯಲ್ಲಿ ಅದು ಯಾವಾಗ್ಲೂ ಇರುವಂತದ್ದು, ಯಾವತ್ತೂ ಇಲ್ಲದೆ ಹೋಗೋದಿಲ್ಲ. ಸಪೋಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ದುಃಖಾಲಂ ಅಶಾಶ್ವತಂ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನ ಏನ್ ಕೊಡ್ಬೋದು ಅಂತಂದ್ರೆ, ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ಬಿಟ್ಟು ಹೋಟೆಲ್ಸ್ ನ ಅರೇಂಜ್ಮೆಂಟ್ ಮಾಡೋದಿರ್ಬೋದು, ನಮ್ಗೆ ಆ ರೂಮ್ ಇಷ್ಟ ಆಗಲ್ಲ ಅದಕ್ಕೆ ಪೇಂಟಿಂಗ್ ಮಾಡ್ಸೋದಿರ್ಬೋದು, ಫರ್ನಿಚರ್ಸ್ ತಂದು ಮಾಡುವಂಥದ್ದು ಇರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಆ ರೀತಿ ನಾವ್ ಅಲ್ಲಿ ಏನ್ ಕೆಲಸ ಅನ್ನೋದನ್ನ ನಾವು ಮರ್ತಿರ್ತೀವಿ. ಸೊ ನಾವು ಈ ಮಾಡ್ಬೇಕಾಗಿರೋ ಕೆಲಸ ಯಾವುದು,
ಸೊ ಅದನ್ನ ತಿಳ್ಕೊಬೇಕು. ಇಲ್ಲಿ ಭಕ್ತರಿಗೆ ಅದು ಅರಿವಾಗುತ್ತೆ, ಬಟ್ ಇವ್ರು ನಿರಾಕಾರವಾದಿಗಳಿಗೆ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಸ್ಪಿಟಲ್ಗೆ ಹೋಗ್ತೀವಿ, ನಮ್ದು ಟ್ರೀಟ್ಮೆಂಟ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡಿ ಬರ್ಬೇಕು. ಆದ್ರೆ ನಾವು ಟೆಂಪ್ರರಿ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ನ ಅಂದ್ರೆ ನಮ್ದು ಓನ್ ಆಗಿ ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಮತ್ತೆ 9.33 ಭಕ್ತರಿಗೆ ಎಲ್ಲಾ ಜಾಗಗಳನ್ನು ವೈಕುಂಠ ಮಾಡಬಹುದು. ಅಂದ್ರೆ ಭಕ್ತರಾದವರು ಸಕಾರವಾದಿಗಳು, ಭಗವಂತನ ರೂಪ ಇರುವಂತಹವರು, ಅಂದ್ರೆ ಭಗವಂತನ ಒಂದು ರೂಪದಲ್ಲಿ ಭಗವಂತನನ್ನ ಆರಾಧನೆಯನ್ನ ಮಾಡುವಂತಹವರು. ಅವರು ಎಲ್ಲ ಜಾಗಗಳಲ್ಲಿ ಎಂತಹ ಒಂದು ಸ್ಥಿತಿಯಲ್ಲೂ ಕೂಡ ಅಲ್ಲಿ ಭಕ್ತರು ಸಂತೋಷವಾಗಿರ್ತಾರೆ ಮತ್ತು ಯಾವುದೇ ರೀತಿಯಾದಂತಹ ಅವರಿಗೆ ದುಃಖ ಇರೋದಿಲ್ಲ. ಯಾವುದೇ ಕಷ್ಟ ಬಂದ್ರೂ ಕೂಡ ಅವರು ಎದುರಿಸುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ. ಆದ್ರೆ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದ ಮೂಲಕ ಅಂತ ಅಂದ್ರೆ, ನೀನು ಎಲ್ಲವನ್ನು ಏನು ನಾನು ಹೇಳುವ ಮೂಲಕ, ಭಕ್ತಿಯ ಮೂಲಕ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಅದಕ್ಕೆ ದೋಷವಿಲ್ಲ. ಅಂದ್ರೆ ನೀನು ಯಾರನ್ನೂ ಸಾಯಿಸ್ತಾ ಇಲ್ಲ ಇಲ್ಲಿ. ಸೊ ನಿನ್ನ ಕೆಲಸವನ್ನ ನೀನು ಮಾಡಿ ಕಡೆಗೆ ನನ್ನ ಬಳಿ ಬಾ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇವ್ರು ಏನಂತ ಹೇಳ್ಬೋದು, ಮೆಟೀರಿಯಲಿಸ್ಟಿಕ್ ಹೋಲ್ಡ್ ಅಲ್ಲಿ ಇರೋರು ನಿರಾಕಾರವಾದಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಜೆಂಟಲ್ ಮ್ಯಾನ್, ನನ್ನ ಎಲ್ಲ ಪ್ರಾಬ್ಲಮ್ಸ್ ನ ನಾನೇ ಸಾಲ್ವ್ ಮಾಡ್ತೀನಿ, ಇಲ್ಲಿ ಬೇರೆ ಯಾವುದು ಶಕ್ತಿ ದೇವ್ರು ಏನು ಇಲ್ಲ ಅಂತ ಅವರು ಹೇಳ್ತಾರೆ. ನಂತರ ಒಂದು ಟ್ರಿಪ್ ಹೋದಾಗ್ಲೂ ಕೂಡ ಅಷ್ಟೇ, ಅವ್ರಿಗೆ ಅದು ತುಂಬಾ ಖುಷಿ ಕೊಡುತ್ತೆ. ಆದ್ರೆ ಪ್ರಭುಪಾದ್ ಹೇಳ್ತಾರೆ, ಅವರು ಒಮ್ಮೆ ಇಂಗ್ಲೆಂಡಿಗೆ ಹೋಗ್ತಾರೆ. ಆವಾಗ ಪ್ರಭುಪಾದ್ ಹೇಳ್ತಾರೆ, ಕೃಷ್ಣ ನನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟಿದೀಯಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಪ್ರಭುಪಾದ್ಗೆ ಅದು ಇಷ್ಟ ಇರ್ಲಿಲ್ಲ. ಸೊ ಕೃಷ್ಣ ಇದ್ರೇನೆ ಎಲ್ಲ ಕಡೆನೂ ಇಷ್ಟ ಆಗುತ್ತೆ ಶುದ್ಧ ಭಕ್ತರಿಗೆ. ಅಂದ್ರೆ ಅದಕ್ಕೆ ಅಲ್ಲಿ ಪ್ರಭುಪಾದ ಹೋದ ಕಡೆ ಎಲ್ಲ ಕೃಷ್ಣಮಯ ಆಗಿದ್ದು, ಕೃಷ್ಣ ಪ್ರಜ್ಞೆ ಹಂಚ್ಲಿಕ್ಕೆ ಆಯ್ತು ಅನ್ನೋ ರೀತಿ ಆಗತ್ತೆ. ಮತ್ತೆ 10.8 ಈ ಶ್ಲೋಕವು ನಮಗೆ ಖಚಿತವಾದ ಹೇಳಿಕೆ ನೀಡುತ್ತದೆ. ಅಹಂ ಸರ್ವಸ್ಯ ಪ್ರಭಾವ, ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನೇ. ಶ್ರೀಕೃಷ್ಣ ಎಲ್ಲ ತಲೆಮಾರುಗಳ ಮೂಲ, ಎಲ್ಲವೂ ಅವನಿಂದ ಹುಟ್ಟಿ ಅವನು ಎಲ್ಲದರ ಮೂಲ ಕಾರಣನಾಗುತ್ತಾನೆ. ಈ ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ಒಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು. ಅಂದ್ರೆ ಒಂದು ಅಚಲವಾದ ನಂಬಿಕೆ ಅವನಲ್ಲಿ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ಇಲ್ಲಿ ನಾನು ಅವಾಗ್ಲೇ ಹೇಳಿದಂಗೆ, ಹೇಗೆ ನಮ್ಗೆ ಹಾಲ್ ಬರುತ್ತೆ ಅಂತಂದ್ರೆ ಭಗವಂತನಿಂದ. ಭಗವಂತ ಹೇಗ್ ಕೊಡ್ತಾನೆ, ಇಮಿಡಿಯೇಟ್ ಆಗಿ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಿರಾಕಾರವಾದಿಗಳು ಏನ್ ಹೇಳ್ತಾರೆ, ಇಮಿಡಿಯೇಟ್ ಆಗಿ ಏನಾದ್ರೂ ಆಗತ್ತೆ ಅಂತ ಹೇಳ್ತಾರೆ. ನಾನು ಅವಾಗ್ಲೇ ಹೇಳಿದ್ದೇನಂದ್ರೆ, ಹಾಲು ಹೇಗ್ ಬರುತ್ತೆ, ಡೈರಿಲಿ ಹೋಗಿ ತಗೊಬಂದ್ರೆ ಸಿಗತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ ಆ ಭಕ್ತರು ಏನ್ ಹೇಳ್ತಾರೆ ಅಂತಂದ್ರೆ, ಆ ಹಾಲು ಹಸುವಿನಿಂದ ಅದು ಮತ್ತೆ ಅದು ಹಸು ಏನ್ ತಿನ್ನುತ್ತೆ, ಹುಲ್ ತಿನ್ನುತ್ತೆ. ಹುಲ್ ಹೇಗ್ ಬಂದುತ್ತೆ, ಮಳೆಯಿಂದ ಬರುತ್ತೆ. ಮಳೆ ಹೇಗ್ ಬಂದುತ್ತೆ, ಮೋಡ ಬರುತ್ತೆ. ಮೋಡದಿಂದ ಬರುತ್ತೆ. ಮತ್ತೆ ಮೋಡ ಸೂರ್ಯನಿಂದ. ಹೀಗೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೂರ್ಯ ಯಾರು ಅಂತಂದ್ರೆ ಭಗವಂತನ ಒಂದು ರೂಪವಾಗಿದ್ದಾನೆ. ಭಗವಂತ ಆ ರೂಪದಲ್ಲಿ ನಮಗೆ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ನಾವು ಶಾಶ್ವತವಾದ ಪರಿಹಾರವನ್ನ ಹುಡುಕ್ತಿವಿ, ಅವರಾದ್ರೆ ಇಮಿಡಿಯೇಟ್ ಆಗಿ ಇರುವಂತಹ ಒಂದು ಕಾರಣವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಅರ್ಜುನ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾದವರು ಉತ್ತಮರು ಅಥವಾ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು ಎಂದು ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ. ಸಕಾರ ರೂಪದಲ್ಲಿ ಶ್ರದ್ಧಾ ಭಕ್ತಿಯನ್ನು ಪೂಜಿಸುವುದು. ಮತ್ತೆ ಸಕಾರ ರೂಪ ಅಂತಂದ್ರೆ ಭಗವಂತನಿದ್ದಾನೆ ಅನ್ನೋ ನಂಬಿಕೆ. ಇಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪರಿಶುದ್ಧ ಭಕ್ತನ ಸದಾಕಾಲ ಪ್ರತಿಕ್ಷಣ ಮಾಡುವ ಪ್ರತಿಯೊಂದು ಕಾರ್ಯವು ಭಗವಂತನಿಗೆ ಒಪ್ಪಿಸಿ ಮಾಡ್ತಾ ಇರ್ತಾನೆ. ಆದ್ರೆ ನಿರಾಕಾರ ಬ್ರಹ್ಮ ಅವರು ನಿರಾಕಾರವಾದಿಗಳು ಇದನ್ನೆಲ್ಲ ಏನು ಫಾಲೋ ಮಾಡೋದು, ಇಂಥ ಸ್ಥಿತಿಯ ಸಮಾಧಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಾವು ಬ್ರಹ್ಮ ಜ್ಞಾನಕ್ಕೆ ಸಮಾಧಿ ಸ್ಥಿತಿಗೆ ಏನ್ ಮೆಡಿಟೇಷನ್ ಅಂತ ಏನ್ ಹೇಳ್ತಾರೆ ನಿರಾಕಾರವಾದಿಗಳು, ಅವರು ಲಾಸ್ಟ್ ಸ್ಟೇಜ್ಗೆ ಹೋದಾಗ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಆದ್ರೆ ಭಕ್ತರಾದವರು ಪ್ರತಿನಿತ್ಯ ಕೃಷ್ಣ ಸೆಂಟರ್ ಅಲ್ಲಿ ಇಟ್ಕೊಂಡು ಎಲ್ಲ ಕೆಲಸವನ್ನು ಕೃಷ್ಣನಿಗೆ ಒಪ್ಪಿಸ್ತಾ ಹೋದಾಗ ಅವ್ರಿಗೆ ಅದೇ ಸಮಾಧಿ ಸ್ಥಿತಿ ಆಗಿರುತ್ತೆ. ಅವ್ರಿಗೆ ಬೇರೆ ಆದಂತಹ ಪರ್ಟಿಕ್ಯುಲರ್ ಆಗಿ ಸಮಾಧಿ ಸ್ಥಿತಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಎಲ್ಲವನ್ನೂ ಭಗವಂತನಿಗೆ ಒಪ್ಪಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು.
ಮತ್ತೆ ಹಾಗೆ ಮಾಡೋದ್ರಿಂದ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಹಾಗೆ ಮಾಡೋದ್ರಿಂದ ಯಾವ ರೀತಿ ನಮ್ಗೆ ಅದು ಪ್ರತಿಕ್ರಿಯೆ ಸಿಗ್ತಾ ಇದೆ, ಭಗವಂತ ಇದಾನೆ ಹೌದು ಅನ್ನೋದ್ರ ರೀತಿಯಲ್ಲಿ ನೀವು ಸಾಬೀತು ಮಾಡೋದಾದ್ರೆ ಸಕಾರ ರೂಪದಲ್ಲಿ ಭಗವಂತ ಬಂದಿರೋದಕ್ಕೆ ಪ್ರೂಫ್ ಇದೆಯಾ ಅಂತ ಕೇಳಿದ್ರೆ ಹೌದು ಪ್ರೂಫ್ ಇದೆ ಅಂತ ಹೇಳ್ಬೋದು. ಕ್ಷೀರ್ ಚೋರ್ ಗೋಪಿನಾಥ್ ಅಂತ ಅದು ಒಂದು ಕಥೆ ಇದೆ. ಭಗವಂತ ಭಕ್ತನಿಗೋಸ್ಕರ ಒಂದು ಒಂದು ಪಾಯಸವನ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದ. ಅಂದ್ರೆ ಅವನ್ ಭಿಕ್ಷೆ ಬೇಡ್ಕೊಂಡ್ ಬಂದು ಮಾಧವೇಂದ್ರ ಪುರಿ ಅವರು ಭಗವಂತನ ಒಂದು ಭಿಕ್ಷೆನ ಬೇಡ್ತಾ ಮತ್ತೆ ಭಗವಂತನ ಧ್ಯಾನ ಮಾಡ್ತಾ ಜಪ ಮಾಡ್ತಾ ಒಂದು ಕಡೆ ಕೂತಿರ್ತಾ ಇದ್ರು. ಆದ್ರೆ ಭಗವಂತ ಏನ್ ಮಾಡ್ತಾ ಇದ್ರು, ಅವ್ರಿಗೋಸ್ಕರ ಒಂದು ಪಾಯಸವನ್ನ ಕ್ಷೀರವನ್ನ ತೆಗೆದು ಸೈಡ್ಗೆ ಇಟ್ಕೋತಾ ಇದ್ರು. ಅವ್ರು ಎಷ್ಟು ಕರುಣಾಮಯಿ ಭಗವಂತ ಭಕ್ತವತ್ಸಲ ಅನ್ನೋದಕ್ಕೆ ಇದೊಂದು ನಿರೂಪವೇ ಹೌದು ಆಗುತ್ತೆ. ಮತ್ತೆ ಸಾಕ್ಷಿ ಗೋಪಾಲ್ ಬೃಂದಾವನದಿಂದ ಜಗನ್ನಾಥ್ಪುರಿಗೆ ಬರ್ಬೇಕಾದ್ರೆ ಒಂದು ಸಾಕ್ಷಿ ಗೋಪಾಲ್ ಅವರ ಕಥೆ ಕೂಡ, ಮತ್ತೆ ಅಲ್ಲಾನಾಥ್ ಅವರ ಮಗ ಹತ್ತಿರ ಅವರು ಭಗವಂತನಿಗೆ ಪ್ರಸಾದವನ್ನ ಕೊಡ್ಬೇಕಾದ್ರೆ ಅವರ ಮಗ ಹೋಗಿ ಪ್ರಸಾದವನ್ನ ಅವ್ರ ಭಕ್ತಿಯಿಂದ ಕೊಡ್ತಿದ್ರ. ಆದ್ರೆ ಉಳಿದವರೆಲ್ಲ ಹೇಳ್ತಿದ್ರು ಇಲ್ಲ ಕೊಟ್ಟಿಲ್ಲ ಅಂತ. ಆದ್ರೆ ಭಗವಂತ ಸ್ವತಃ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ದೇವರ ರೂಪವಿಲ್ಲ ಅಂತಾನೆ ಹೇಳ್ತಾರೆ. ಮತ್ತೆ ಹಾಗಿದ್ರೆ ಹೇಗೆ ಇಲ್ಲಿ ಭಗವಂತ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರು ಅಂತ ನಾವು ಹೇಳ್ಬೋದು. ನಂತರ 12ನೇ ಅಧ್ಯಾಯದಲ್ಲಿ ಮತ್ತೆ 3 ಮತ್ತು 4 ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ ಅವ್ಯಕ್ತವಾದದ್ದು, ಅಂದ್ರೆ ಅವ್ಯಕ್ತವಾದ ಹೇಳೋದು ಏನಂದ್ರೆ ಅನ್ಕಾನ್ಶಿಯಸ್ನೆಸ್ ಇಲ್ಲದೆ ಇದ್ದಾಗ ನಾವು ಒಂದು ಬ್ರಹ್ಮ ಸ್ಥಿತಿಗೆ ಹೋಗ್ತೀವಿ ಅಂತ. ಆದ್ರೆ ಇಲ್ಲ, ನಾವು ಒಂದು ಸ್ಥಿತಿಯಲ್ಲಿ ಒಂದು ಸೂಪರ್ ಕಾನ್ಶಿಯಸ್ ನ ಇಟ್ಕೊಂಡ್ರೆ ಮಾತ್ರ ಭಕ್ತರು, ಅಂದ್ರೆ ಯಾವಾಗ್ಲೂ ಅವ್ರು ಸೂಪರ್ ಕಾನ್ಶಿಯಸ್ ಇರುತ್ತೆ. ಇವ್ರು ಹೇಳೋದನ್ನ ಇಲ್ಲ ವ್ಯಕ್ತನೇ ಆಗೋದಿಲ್ಲ ಅಂತ. ಮತ್ತೆ ಇಂದ್ರಿಯ ಗ್ರಹಿಕೆಗೆ ಮೀರಿದ್ದು ಇದು ಭಗವಂತನ ಎಲ್ಲ ಸೇವೆಗಳನ್ನ ಭಗವಂತನಿಗೆ ಎಲ್ಲ ಇಂದ್ರಿಯಗಳ ಮೂಲಕ ಭಗವಂತನಿಗೆ ಒಂದು ನಾವು ಕಾರ್ಯವನ್ನ ಅರ್ಪಿಸಿದಾಗ ಎಲ್ಲಾ ಇಂದ್ರಿಯಗಳು ಭಗವಂತನಲ್ಲಿದ್ದಾಗ ಮತ್ತೆ ಇಂದ್ರಿಯನ ನಿಗ್ರಹ ಮಾಡೋದಿಲ್ಲಿಂದ ಬಂತು. ಹಾಗಾಗಿ ಇಂದ್ರಿಯಕ್ಕೂ ಮೀರಿತ್ತು ಅಂತ. ಸರ್ವ ಯಾಪಿ ಅಂದ್ರೆ ಭಗವಂತನ ಎಲ್ಲ ಕಡೆ ಇರ್ತದಲ್ಲ. ನಾವು ಕೊನೆ ಲಾಸ್ಟ್ ಅಲ್ಲಿ ನೋಡಿದ್ವಿ ಏನಂದ್ರೆ ಎಲ್ಲ ಜಲಾಚರಗಳಲ್ಲಿ ಇರುವಂತದ್ದು ಮತ್ತೆ ಸೂರ್ಯ ಲೋಕದಲ್ಲಿ ಇರುವಂತದ್ದು ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತದ್ದು ಅಚಿಂತ್ಯವಾದದ್ದು. ಅವನಿಗೆ ಒಂದು ಲಿಮಿಟೇಷನ್ ಅಂತ ಇಲ್ಲ, ಎಲ್ಲ ಕಡೆ ಇರ್ತಾನೆ ಅಂತ. ಬದಲಾವಣೆ ಇಲ್ಲದ್ದು. ನಂತರ ಸ್ಥಿರವಾದದ್ದು ಅಂದ್ರೆ ಯಾವಾಗ್ಲೂ ಇದ್ದಾನೆ, ನಿಶ್ಚಲವಾದದ್ದು ಅಂದ್ರೆ ಖಂಡಿತವಾಗ್ಲೂ ನಮ್ಮ ನಂಬಿಕೆಗೆ ಇದಾನೆ ಅಂತ. ಇಂದ್ರಿಯ ನಿಗ್ರಹ ಮಾಡಿ ಎಲ್ಲರ ಸೇವೆ ಮಾಡಿ ಮತ್ತೆ ಎಲ್ಲ ಜೀವಗಳ ಹಿತಕ್ಕಾಗಿ ಕೆಲಸ ಮಾಡಿ ಕಡೆಗೆ ಕೃಷ್ಣನನ್ನು ಸೇರುವುದು, ಅಂದ್ರೆ ಕೃಷ್ಣನನ್ನ ಸೇರುವುದು ಅನ್ನೋದೇ ಒಂದು ಭಕ್ತನಿಗೆ ಒಂದು ಗುರಿಯಾಗಿರುತ್ತೆ. ಆದ್ರೆ ಇವರಿಗೆ ಬ್ರಹ್ಮಭೂತ ಒಂದು ಫೈನಲ್ ಸ್ಟೇಜ್ ಆಗಿ ಇವರು ಮಾಡ್ತಾರೆ. ಅಂದ್ರೆ ಇವ್ರದ್ದು ಸ್ವಲ್ಪ ಮಟ್ಟಿಗೆ ಪ್ರಗತಿ ಅಷ್ಟೇ. ಅಂದ್ರೆ ಒಂದು ಬ್ರಹ್ಮನ ಒಂದು ಅಂದ್ರೆ ಒಂದು ಸ್ಟೇಜಿಗೆ ಹೋದ್ಮೇಲೆ ಇವ್ರದ್ದು ಅಷ್ಟೇ ಫೈನಲ್ ಸ್ಟೇಜ್. ಆದ್ರೆ ನಾವು ಭಗವಂತನ ಒಂದು ಎಲ್ಲಾ ರೀತಿಯಾದಂತಹ ಒಂದು ಭಕ್ತಿಯನ್ನ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಭಗವಂತನಲ್ಲಿ ಒಂದು ನಾವು ಸಪರೇಟ್ ಆಗಿ ರೆಕಗ್ನೈಸ್ ಮಾಡ್ಕೋಬಹುದು. ಆದ್ರೆ ಇವ್ರೇನ್ ಹೇಳ್ತಾರೆ, ನಿರಾಕಾರ ಇಲ್ಲವೇ ಇಲ್ಲ ಅಂತ ವಾದ ಮಾಡ್ತಾರೆ. ಅಂದ್ರೆ ಇವ್ರದ್ದು ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಗತಿ ಇದೆ. ಯಾಕಂದ್ರೆ ಅವರು ಕೂಡ ಈಟ್ ಮಾಡೋಂಥದ್ದು ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ಆ ತರದ್ದೆಲ್ಲ ಸ್ವಲ್ಪ ಅವರಲ್ಲೂ ಭಕ್ತಿ ಲೈಕ್ ಏನೋ ಒಂದು ರೂಲ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ. ಇಲ್ಲ ಪೂರ್ತಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಅವ್ರಿಗೂ ಸ್ವಲ್ಪ ಲಾಭ ಇದೆ ಅಂತ ಹೇಳ್ಬೋದು. ಬಟ್ ಪ್ರಗತಿ ತೀರಾ ಕಡಿಮೆ. ಅದೇ ಭಕ್ತಿಯನ್ನ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಎಷ್ಟು ಭಕ್ತಿಯನ್ನ ಮಾಡ್ತೀವೋ ಭಗವಂತನಿಗೆ ಅಷ್ಟು ಹತ್ರ ನಾವು ಹಾಕ್ತಿವಿ ಅಂತ ಹೇಳ್ಬೋದು. ಇಲ್ಲಿ ಒಂದು ನಾವು ಭಗವಂತನ ಸಾಕಾರ ರೂಪದಲ್ಲಿ ಪೂಜೆ ಮಾಡಿದಾಗ ಅದು ಹೇಗೆ ನಾವು ಇಲ್ಲಿ ನೋಡ್ತಾ ಇದೀವಿ ಪೋಸ್ಟ್ ಬಾಕ್ಸ್, ಆ ಪೋಸ್ಟ್ ಹೇಗೆ ಹೋಗಿ ತಲುಪುವಂತಹವನಿಗೆ ತಲುಪುತ್ತೋ ಆ ರೀತಿಯಾದಂತಹ ಒಂದು ನಾವು ಸಕಾರ ರೀತಿಯಾದಲ್ಲಿ ಪೂಜೆಯನ್ನ ಮಾಡಿದ್ರೆ ಭಗವಂತನಿಗೆ ಖಂಡಿತ ಅದು ಸ್ವೀಕಾರ ಆಗತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಶಯವಿಲ್ಲ ಅಂತ ನಾವು ತಿಳಿಬಹುದು. ಇಲ್ಲಿ ಭಗವಂತ 6 ಮತ್ತೆ 12.6-7ರಲ್ಲಿ ಭಗವಂತ ಹೇಳೋದು ಇಲ್ಲಿ ಎಲ್ಲರೂ ಭೌತಿಕ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅದು ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಭಗವಂತನಿಂದ ಬೇರೆ ಆದಾಗ ಎಲ್ಲ ಒಂದು ಭೌತಿಕ ಮಾಯೆಯಿಂದ ಎಲ್ಲವೂ ನಮ್ಮ ಗೊಂದಲಮಯವಾಗಿ ಮಾಡಿದೆ. ಆದ್ರೆ ಕೃಷ್ಣನ ಪ್ರಜ್ಞೆಯಿಂದ ನಾವು ಸಹಾಯದಿಂದ ಕೃಷ್ಣನ ಒಂದು ಸಹಾಯದಿಂದ ನಮ್ಮ ಎಲ್ಲ ಆಪತ್ತುಗಳಲ್ಲಿ ಭಗವಂತ ಕಾಪಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಆ ಭಗವಂತನ ಒಂದು ಸಹಾಯದಿಂದ ನಾವೆಲ್ಲ ಗೊಂದಲಗಳನ್ನ ಮೀರಿಸ್ಬೋದು.
ನಂತರ ಇಲ್ಲಿ ನಿರಾಕಾರವಾದಿಗೆ ಈ ರೀತಿಯಾದಂತಹ ಯಾವುದೇ ಸಹಾಯ ಇರೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತನನ್ನೇ ನಂಬೋದಿಲ್ಲ, ಭಗವಂತನೇ ಇಲ್ಲ ಅಂದ ಮೇಲೆ ಭಗವಂತ ಹೇಗೆ ಬಂದು ಅವರನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಭಕ್ತನಿಗೆ ಈ ಒಂದು ಅವಕಾಶ ಇರುತ್ತೆ. ಇಲ್ಲಿ ನಾವು ಸುಮಾರು ನೋಡಿದ ಹಾಗೆ ಎಷ್ಟೊಂದು ಕಥೆಗಳು ಉದಾಹರಣೆ ಇದೆ ಅಂತಂದ್ರೆ ಪ್ರಹಲ್ನಾದ ಎಂತಹ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ಭಗವಂತನ ಸದಾ ನಿರಂತರ ಒಂದು ಧ್ಯಾನದಿಂದ ಅಲ್ಲಿ ಭಗವಂತ ಬರ್ತಾನೆ. ಹಿರಣ್ಯಕಶಿಪುವನ್ನ ಒಂದು ಹತ ಮಾಡ ನಂತರ ದ್ರೌಪದಿ ಒಂದು ಆ ಸಮಯದಲ್ಲಿ ಅವಳ ಒಂದು ಮೊರೆ ಇಟ್ಟಾಗ ಅಲ್ಲಿ ಬರ್ತಾನೆ. ಮತ್ತೆ ಧ್ರುವ ಮಹಾರಾಜ ಇಂಥ ಕಥೆಗಳು ಸಾಕಷ್ಟು ನಮಗೆ ಒಂದು ಪುರಾಣ ಗ್ರಂಥ ಪ್ರಮಾಣವಾಗಿ ನಾವು ಇಲ್ಲಿ ಅವರ ಹತ್ರ ಸಾಧಿಸಬಹುದು. ನಾವು ಸಕಾರ ರೂಪದಲ್ಲಿ ಮಾಡಿದಂತಹ ಎಷ್ಟು ಉದಾಹರಣೆಗಳನ್ನ ನಾವು ಅವರಿಗೆ ಕೊಡ್ಬೋದು. ಆದ್ರೆ ನಿರಾಕಾರವಾದಿಗಳಲ್ಲಿ ಈ ರೀತಿಯಾದ ಒಂದು ರೀತಿ ಅವರಿಗೆ ಬಂದು ಹೆಲ್ಪ್ ಮಾಡಿದೆ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ಬೋದು. ನಂತರ ಇವರು ಬ್ರಹ್ಮೇತಿ ಮತ್ತೆ ಪರಮಾತ್ಮ ಏತಿ ಅಂತ ಎರಡು ರೀತಿಯಾದ ಇರುತ್ತೆ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗುವವರು ಎರಡನ್ನು ಅವರು ನಂಬ್ತಾರೆ, ಎರಡು ರೀತಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊತಾರೆ. ಬಟ್ ಇವರು ನಿರಾಕಾರವಾದಿಗಳು ಬ್ರಹ್ಮೇತಿ ಮಾತ್ರ ಅರ್ಥ ಮಾಡ್ಕೊಂಡು ನಿರಾಕಾರ ಒಂದು ಏನು ಅವ್ರ ಕಾನ್ಸಂಟ್ರೇಷನ್ ಏನೋ ಒಂದು ಬಿಂದು ಇಲ್ಲ ಏನು ಇಲ್ಲ ಆ ರೀತಿಯಾದಂತಹ ವಾದಗಳನ್ನ ಮಾಡ್ತಾರೆ. ಆದ್ರೆ ಭಕ್ತಿ ಸೇವೆಯಲ್ಲಿ ಎರಡೂ ರೀತಿಯ ಬ್ರಹ್ಮ ಇದ್ದಾನೆ, ಹೌದು ಇದ್ದಾನೆ. ಆ ಬ್ರಹ್ಮ ಎಲ್ಲಿ ಇದೆ ಅಂತಂದ್ರೆ ಭಗವಂತನ ಒಂದು ಅಧೀನದಲ್ಲಿನೇ ಇದೆ ಅಂತ ನಾವು ಹಿಂದೆ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅದನ್ನ ವಿಚಾರ ಮಾಡಿದಾಗ ಅಲ್ಲಿ ಗೊತ್ತಾಯ್ತು. ಭಗವಂತನ ಅಧೀನದಲ್ಲಿ ಬ್ರಹ್ಮನು ಇರ್ತಾನೆ. ಅದನ್ನ ಮೀರಿದ ನಂತರ ಭಕ್ತಿ ಮಾಡುವಂತವರು ಭಕ್ತರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಭಗವಂತನಲ್ಲಿ ಸೇರುವುದಕ್ಕೆ ಅದು ಫೈನಲ್ ಸ್ಟೇಜ್ ಅವರಿಗೆ. ಬಟ್ ನಮಗೆ ಅಲ್ಲಿಂದ ಮತ್ತೆ ಭಗವಂತನನ್ನ ಸೇರೋದಕ್ಕೆ ಅಲ್ಲಿಂದನೂ ಕೂಡ ನಮ್ಗೆ ಸಹಾಯ ಆಗುತ್ತೆ ಅಂತ ನಾವು ನೋಡ್ಬೋದು. ಮತ್ತೆ 15.7 ಅಲ್ಲಿ ಎಲ್ಲ ಜೀವಿಗಳು ನನ್ನ ಅಂಶ ಅಂತ ಭಗವಂತ ಎಲ್ಲರೂ ನನ್ನ ಒಂದು ಅಂಶ ಅಂತ ಹೇಳ್ತಾರೆ. ಯಾಕಂದ್ರೆ ಇಂದ್ರಿಯಗಳು ಸೇರಿ ಮತ್ತೆ ಮನಸ್ಸು ಎಲ್ಲ ಸೇರಿ ಒಂದು 5 ಏನು ಇಂದ್ರಿಯಗಳು ಇದೆಯಲ್ಲ ಅದು ತುಂಬಾ ಯಾವ ರೀತಿ ಅದನ್ನ ಕಷ್ಟ ಕೊಡ್ತಾ ಇದೆ ಭಕ್ತನಿಗೆ. ಅದನ್ನೆಲ್ಲ ಆ ಕಷ್ಟಗಳನ್ನೆಲ್ಲ ಭಕ್ತಿ ಮೂಲಕ ನಾವು ನಿಗ್ರಹಿಸಬಹುದು. ಹೇಗೆ ಅಂತಂದ್ರೆ ಎಲ್ಲ ಇಂದ್ರಿಯಗಳನ್ನ ಭಗವಂತನಲ್ಲಿ ಕೊಟ್ಟಾಗ ಮನಸ್ಸಿನ ಭಗವಂತನ ಮೇಲೆ ನಿಲ್ಲಿಸಿದಾಗ ನಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಹೌದು ನಾವು ಭಗವಂತನ ಒಂದು ಸೇವೆಯಲ್ಲಿ ನಾವು ರೀಚ್ ಆಗ್ಬೋದು, ಆ ಸೇವೆಯನ್ನ ಮಾಡ್ಬೋದು ಖಂಡಿತವಾಗ್ಲು ಅಂತ ಹೇಳ್ಬೋದು. ಆದ್ರೆ ಇವ್ರು ನಿರಾಕಾರವಾದಿಗಳಿಗೆ ಯಾವ ರೀತಿ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವ್ರು ಹೇಳೋದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಅದು ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಪ್ರಭುಪಾದ್ 1 ಗಂಟೆ ಅವರಿಗೆ ಮೆಡಿಟೇಷನ್ ಆಯ್ತಂತ ಅವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ. ಮತ್ತೆ ಬೆಳಗ್ಗೆ ನೀನ್ ಮಲಗಿದ್ದು ಬೆಳಗ್ಗೆ ಎದ್ದಾಗ ನಿನ್ಗೂ ಹ್ಯಾಪಿ ಆಗುತ್ತಲ್ಲ? ಹೌದು ಆಗುತ್ತೆ, ಅವನ್ಗೂ ಅಷ್ಟೇ ಆಯ್ತು ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಇವ್ರಿಗೆ ಸೊಲ್ಯೂಷನ್ ಇಲ್ವೇ ಇಲ್ಲ. ಭಕ್ತರಿಗೆ ಸೊಲ್ಯೂಷನ್ ಅನ್ನೋದಿದೆ. ಯಾಕೆ ಅಂತಂದ್ರೆ ಅವ್ರು ಅವಾಯ್ಡ್ ಮಾಡೋದು ನನಗೆ ಗೊತ್ತು. ಎಲ್ಲ ಇಂದ್ರಿಯಗಳು ಭಗವಂತನ ಮೇಲೆ ಕೇಂದ್ರೀಕರಿಸಿದಾಗ ಅವನು ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ನಂತರ 18.54 ಇದು ಏನು ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಭಕ್ತನಾದವನು ಎಲ್ಲವನ್ನು ಸ್ಥಿತಪ್ರಜ್ಞೆಯಲ್ಲಿ ಅಂದ್ರೆ ಕಷ್ಟ ಬಂದಾಗ ಕುಗ್ಗುವುದಿಲ್ಲ, ನಷ್ಟ ಆದಾಗ ಹಿಗ್ಗೋದಿಲ್ಲ, ಆದ್ರೆ ಕಷ್ಟ ಬಂದಾಗ ಕುಗ್ಗೋದಿಲ್ಲ, ಆತರ ಅಂದ್ರೆ ಹಿಗ್ಗೋದಿಲ್ಲ ಕುಗ್ಗೋದಿಲ್ಲ, ಎಲ್ಲವನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ಎಲ್ಲ ಪ್ರಾಣಿ ಸಕಲ ಜೀವಿಗಳಲ್ಲೂ ಭಗವಂತನನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಶುದ್ಧ ಭಕ್ತನಾದವನು ಅವನಿಗೆ ಕಲ್ಲು ಒಂದೇ ಮತ್ತೆ ಚಿನ್ನವೂ ಒಂದೇ ಅನ್ನೋ ರೀತಿಯಲ್ಲಿ ಇರ್ತಾನೆ. ಭಕ್ತಿ ಮಾಡೋದಂದೇ ಅವನಿಗೆ ಗೊತ್ತಿರುತ್ತೆ. ಅಂದ್ರೆ ಭಕ್ತಿಯಿಂದ ಎಲ್ಲ ಸೇವೆಯನ್ನು ಅವನು ಮಾಡ್ತಾನೆ, ಭಕ್ತಿಯಿಂದ ಎಲ್ಲವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ. ಅಂದ್ರೆ ಸ್ಥಿತಪ್ರಜ್ಞೆ ಅಂದ್ರೆ ಅವನು ಆಲ್ಮೋಸ್ಟ್ ಶುದ್ಧ ಭಕ್ತ ಲೆವೆಲ್ಗೆ ಬಂದಿರ್ತಾನೆ. ಅಂದ್ರೆ ಯಾವ ಜೀವಿಯನ್ನು ನೋಡಿದ್ರು ಅದರಲ್ಲಿ ಭಕ್ತಿಯಿಂದ ನಾವು ಇಲ್ಲಿ ನೋಡ್ತಾ ಇದೀವಿ, ಎಲ್ಲ ಜೀವಿಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ, ಅರಿವಿಗೆ ಬರುತ್ತೆ. ಆದ್ರೆ ನಿರಾಕಾರ ಬ್ರಹ್ಮ ಅವರು ಬ್ರಹ್ಮನ್ ಸ್ಟೇಜ್ ಬ್ರಹ್ಮಭೂತ ಸ್ಟೇಜ್ ಅಂತಂದ್ರೆ ಅದು ಲಾಸ್ಟ್ ಸ್ಟೇಜ್ ದೊಡ್ಡದು ಅಂತ ಅವ್ರು ಫೀಲ್ ಆಗ್ತಾರೆ. ಬಟ್ ಬ್ರಹ್ಮಭೂತ ಸ್ಟೇಜ್ ಇಂದ ಇನ್ನು ಮುಂದೆ ಹೋದ್ರೆ ಭಗವಂತನ ಒಂದು ಸಾಕ್ಷಾತ್ಕಾರ ಅವ್ರಿಗೆ ಅರ್ಥಗಳು. ಯಾಕೆ ಅಂದ್ರೆ ಅವ್ರಿಗೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗುಣಗಳು ಅವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಇದು ನಿರಾಕಾರ ಏನು ಇಲ್ಲ ಅಂತ. ಸೊ ಅಂತವರಿಗೆ ಇದು ಕಷ್ಟ ಆಗುತ್ತೆ. ಮತ್ತೆ ಹುಟ್ಟಿ ಮತ್ತೆ ಅವರು ಇದನ್ನ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂದು ಸ್ಲೈಡ್ಸ್ ಎಷ್ಟೇ ಮುಗಿಯುತ್ತೆ. ಸೊ ನಾನು ಏನಾದ್ರೂ ರಾಂಗ್ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ ಪ್ರಭುಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಸ್ಲೈಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಲೈಡ್ಸ್ ಎಲ್ಲ ತುಂಬಾ ಶ್ಲೋಕಾಸ್ ಗೀತೆಯಲ್ಲಿ ಹೇಳೋದು ಅದೆಲ್ಲ ಕವರ್ ಮಾಡಿದ್ದೀರಾ. ರಾಜಿ ಮಾತಾಜಿ ಮತ್ತೆ ಶೋಭಾ ಮಾತಾಜಿ ಅವರು ಮತ್ತೆ ಉಷಾ ಮಾತಾಜಿ ಅವರು ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದನ್ನ ಮಾಡಿರೋದು ಪ್ರಭುಜಿ. ಆಕ್ಚುಲಿ ಇವತ್ತೇ ನಾನು PPT ಕೂಡ ನೋಡಿದ್ದು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಟೀಮ್ ಅಲ್ಲಿ ತುಂಬಾ ಟೀಮ್ ವರ್ಕ್ ಮಾಡಿದ್ದಾರೆ ಪ್ರಭುಜಿ. ಎಲ್ಲರೂ ಒಂದೇ ಟಾಪಿಕ್ ಪ್ರಿಪೇರ್ ಆಗಿದ್ರು. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ಯಾರಾದ್ರೂ ಏನಾದ್ರು ಸೇರಿಸ್ಬೇಕಾ ಅಂತ ಹೇಳ್ತೀರಾ? ಸೇರಿಸ್ತೀರಾ ಮಾತಾಜಿ ಅವರಿಂದ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನಿನ್ನೆ ಇವರು ಪ್ರೆಸೆಂಟೇಶನ್ ಮಾಡಿದ್ರಲ್ಲ, ಅವರ ಟಾಪಿಕ್ ಅಲ್ಲಿ ಹೇಳಿದ್ರಲ್ಲ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಭಕ್ತ ಮತ್ತೆ ಸ್ಥಿತಪ್ರಜ್ಞ ಭಕ್ತ ಅಂತ ನಾವು ಮಾತಾಡಿದ್ವಿ. ಈಗ ಅದನ್ನೇ ಎಕ್ಸ್ಟೆಂಡ್ ಮಾಡೋದಾದ್ರೆ ಸ್ಥಿತಪ್ರಜ್ಞತೆ ಅನ್ನೋದನ್ನ ನಿರಾಕಾರಿಗಳು ಕೂಡ ಅಚೀವ್ ಮಾಡಬಹುದು, ಅವರಿಗೂ ಪಡಿಲಿಕ್ಕೆ ಸಾಧ್ಯತೆ ಉಂಟು ನಿರಾಕಾರಿಗಳಿಗೂ. ಆದ್ರೆ ಆತ್ಮ ಸಾಕ್ಷಾತ್ಕಾರ ಕೃಷ್ಣ ಪ್ರಜ್ಞೆಯಿಂದ ಬಂದಾಗ ಮಾತ್ರ ಅವರಿಗೆ ಕಟ್ಟ ಕಡೆಗೆ ಫುಲ್ಲು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಮುಕ್ತಿ ಸಿಗ್ತದೆ ಅಂತ ಅದೊಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿರಾಕಾರವಾದಿಗಳಿಗೆ ಕೂಡ ಅದು ಸಾಧ್ಯ ಇದೆ, ಆದ್ರೆ ಅವರು ಆ ಸೈಕಲ್ ಇಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದು ನಿನ್ನೆ ಅವ್ರು ಹೇಳಿದ್ರಲ್ಲ, ಜಸ್ಟ್ ಆ ಪಾಯಿಂಟ್ ಅಂದ್ರೆ ಬ್ರಹ್ಮಜ್ಯೋತಿ, ಭಗವಂತನ ಬ್ರಹ್ಮಜ್ಯೋತಿಗೆ ಅವರು ಐಕ್ಯವಾದ ಆಗ್ತಾರೆ. ಆಗ ಆಕ್ಚುಲಿ ಅವರು ಮುಕ್ತರಾಗಿರ್ತಾರೆ ಒಂದು ಸಮಯಕ್ಕೆ, ತಾತ್ಕಾಲಿಕವಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಜನ ಇಲ್ಲ, ಅಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಅವರು ಲೀನರಾದಾಗ. ಆದರೆ ಮತ್ತೆ ಅವ್ರು ಪತನಗೊಳ್ಳುವ ಸಾಧ್ಯತೆಗಳಿರ್ತವೆ ಅಂತ ಹೇಳ್ತಾರೆ. ಅಂದ್ರೆ ಈ ಇದ್ರಲ್ಲಿ ಇಲ್ಲ ಅದು. ಯಾವ್ದು ಮಾತಾಜಿ? ಕೃಷ್ಣ ಪ್ರಜ್ಞೆಯಿಂದ ಹೋದಾಗ, ಕೃಷ್ಣ ಪ್ರಜ್ಞೆಯಿಂದ ಹೋದಾಗ ಇಲ್ವೇ ಇಲ್ಲ ಅಂತ ಕೃಷ್ಣ ಮಾಮುಕ್ತ್ಯ ಪುನರ್ಜನ್ಮ ದುಃಖಾಲಯ ಶಾಶ್ವತ. ಕರೆಕ್ಟ್, ನೀವು ಹೇಳಿದಾಗ ಆ ಪಾಯಿಂಟ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ ಇವತ್ತಿನ ಆ ಪಾಯಿಂಟ್ ಅದೊಂದು ಇದಕ್ಕೆ ಆಡ್ ಮಾಡ್ಕೋಬಹುದು. ಅದು ನಿನ್ನೆ ಡಿಸ್ಕಸ್ ಆಯ್ತಲ್ಲ. ಸೊ ಕೃಷ್ಣ ಹೇಳೋದು ಮತ್ತೆ ಬರೋದೇ ಇಲ್ಲ, ಅಂದ್ರೆ ಸಾಧ್ಯತೆನೇ ಇಲ್ಲ, ನಾನ್ ರಿಟರ್ನಬಲ್. ಅದ್ರ ನಿರಾಕಾರದಿಂದ ಅದು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದು ಚಾನ್ಸ್ ಇದೆ, ಯಾಕಂದ್ರೆ ಅದು ನಮ್ಮ ಸಹಜ ಸ್ಥಿತಿ ಅಲ್ಲ. ಅದು ಅಲ್ಲಿ ಆ ಮುಕ್ತ ಸ್ಥಿತಿಯಾದ್ರೂ ಅದು ಆ ಸ್ಥಿತಿಯಲ್ಲಿ ಅದು ಸಾಯುಜ್ಯ ಮುಕ್ತಿ ಅಂತ ಅದನ್ನ ನಿರಾಕಾರ ಸ್ವರೂಪದಲ್ಲಿ ಭಗವಂತನ ಇದಕ್ಕೆ ಲೀನರಾಗೋದು, ಐಕ್ಯವಾಗೋದು. ಆದರೆ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟ್ಯ ಅನ್ನೋದು ಆ ಮುಕ್ತಿ ಸ್ಥಿತಿಯಿಂದ ಕೆಳಗೆ ಬರೋದಿಲ್ಲ, ಈ ಸಾಯುಜ್ಯದಿಂದ ಬರೋ ಸಾಧ್ಯತೆ ಇದೆ ಅಂತಾನೆ ಕೇಳೋದು. ಹಾಗಾಗಿ ಒಂದು ಮುಕ್ತಿಯಲ್ಲೂ ಕೂಡ ಕಂಪ್ಲೀಟ್ ಇದು ಅಲ್ಲ, ಪರಿಪೂರ್ಣವಲ್ಲ ಅಂತ ಆ ರೀತಿಯಲ್ಲಿ ಹೇಳ್ಬೋದು. ಸೊ ನೀವು ಹೇಳಿದ ಆ ಉದ್ದೇಶದಲ್ಲಿ ನೀವು ಹೇಳಿದ್ದು ಕರೆಕ್ಟ್. ನೀವು ಯಾವ ಉದ್ದೇಶದಲ್ಲಿ ಇದು ಪರ್ಮನೆಂಟ್ ಇದು, ಇದರಿಂದ ಡೆಫಿನೆಟ್ ಆಗಿ ಅವರು ಜನ್ಮ ಮೃತ್ಯು ಸೈಕಲ್ ಬರೋದೇ ಇಲ್ಲ. ಈ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಇದಾದ, ಹಾಗಾಗಿ ಸಾಕಾರ ಇಸ್ ಬೆಟರ್ ದೆನ್ ನಿರಾಕಾರ ಅಂತ ಹೇಳ್ಬೋದು. ಹೌದು 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 ಮಾತಾಡಿ. ಧನ್ಯವಾದ. ಆಮೇಲೆ ಅವರ ಕೆಲವು ವಾದಗಳಿರ್ತವೆ ಅವ್ರದ್ದು. ಏನಂದ್ರೆ ಒಂದು ಅದೇ ಮಾತಾಜಿ ಹೇಳಿದ್ದು, ಕೃಷ್ಣ ಮೊದಲಿಗೆ 2ನೇ ಅಧ್ಯಾಯದಲ್ಲೇ ನಮಗೆ ಗೀತೆಯ ಬೋಧನೆ ಪ್ರಾರಂಭದಲ್ಲೇ ಅವನು ತನ್ನ ನಿತ್ಯಾಸ್ತಿತ್ವವನ್ನು ಹೇಳೋದು, ಹಿಂದೆ, ಈಗಲೂ, ಮುಂದೆ. ಹಿಂದೆ ಭೂತಕಾಲ, ಈಗ ಇದು ವರ್ತಮಾನ, ಮುಂದೆ ಭವಿಷ್ಯಕ್ಕೂ ಕೂಡ ನಾವೆಲ್ಲವೂ ಪ್ರತ್ಯೇಕ ವ್ಯಕ್ತಿಗಳಾಗಿದ್ವಿ ಅಂತ ಹೇಳೋದು ಕೃಷ್ಣ. ನಾನು, ನೀನು, ಇಲ್ಲಿ ನೆರೆದ ಎಲ್ಲ ರಾಜ್ಯರು. ಸೊ ನಾವೆಲ್ಲರೂ ಕೂಡ ಹಿಂದೆಯೂ ಕೂಡ ಇದ್ವಿ, ಈಗಲೂ ಕೂಡ ಇದ್ದೇವೆ, ಮುಂದೆ ಕೂಡ ಇದ್ದೀವಿ ಅಂತ ಕೃಷ್ಣ ಅದು ಮತ್ತೆ ಅದು ಒತ್ತಾಯದಿಂದ ನಾನು, ನೀನು, ಇವರೆಲ್ಲರೂ, ನಾನು, ನೀನು, ಇವರೆಲ್ಲರೂ ಅಂತ ಆ ರೀತಿಯಲ್ಲಿ ಪ್ರತ್ಯೇಕ ವ್ಯಕ್ತಿತ್ವವನ್ನು ಸ್ಪಷ್ಟ ಮಾಡ್ತಾನೆ. ಈ ನಿರಾಕಾರವಾದಿಗಳಂದ್ರೆ ಅದ ಪರಿಕಲ್ಪನೆಯಲ್ಲಿ ನಾವು ಹೇಗೋ ಒಂದು ಬ್ರಹ್ಮನ್ ಇಂದ ಬೇರೆ ಆಗ್ಬಿಟ್ಟಿದ್ದೇವೆ, ಅದು ಮಾಯೆಯ ಒಂದು ಪ್ರಭಾವದಿಂದ. ಮತ್ತೆ ನಾವು ಈ ಮುಕ್ತರಾದ್ಮೇಲೆ, ನಾವು ಐಕ್ಯರಾದ್ಮೇಲೆ ನಮಗೆ ಪ್ರತ್ಯೇಕ ಒಂದು ಅಸ್ತಿತ್ವ ಇಲ್ಲ,
ನಾವು ಬ್ರಹ್ಮನ್ ಒಂದೇ, ನಾನು ಅಂತ ಒಂದು ಗುರುತು ನಂದಿಲ್ಲ, ನಾನು ನೀನು ಅನ್ನೋದೇ ಇಲ್ಲ. ಅದು ಇದು ನಾನು ಅನ್ ಬರೋದು ಒಂದು ಅಹಂಕಾರದಿಂದ ಬರೋದು ಆ ರೀತಿಯಲ್ಲಿ ಅಂತ ಅವ್ರು ಭಾವಿಸೋದು. ಸೊ ನಮ್ಮ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ ನಮಗೆ ಅಂತ ಹೇಳ್ತಾರೆ. ಸೊ ಇಲ್ಲ, ಕೃಷ್ಣ ಅಲ್ಲಿ ಹೇಳೋದು ನಾನು ನೀನು ಇವರೆಲ್ಲರೂ ಕೂಡ ನಿತ್ಯವಾಗಿ ನಾವು ವ್ಯಕ್ತಿಗಳೇ, ನಾವು ಪ್ರತ್ಯೇಕವಾಗಿ ಇದ್ದೇವೆ. ಸೊ ಆ ಥರ ಭಗವಂತನು ನಮ್ಮ ಗುರುತು, ನಮ್ಮ ಐಡೆಂಟಿಟಿಯನ್ನು ಪ್ರತ್ಯೇಕವಾಗಿ ಹೇಳೋದು, ಅದು ವ್ಯಕ್ತಿ, ಪ್ರತ್ಯೇಕ ವ್ಯಕ್ತಿಯಾಗಿ ಹೇಳೋದು. ಸೊ ಅವ್ರದ್ದು ಎಷ್ಟೋ ಉದಾಹರಣೆ, ಬಹಳ ಸಮಯ ನಿರಾಕಾರವಾದದಲ್ಲಿ ಈ ಉದಾಹರಣೆಗಳ ಉಪಯೋಗಿಸ್ಕೊಂಡು ಅದರ ಒಂದು ತತ್ವವನ್ನು ಮಂಡಿಸೋದಿದೆ. ಒಂದು ರೀತಿ ಆ ಪೇಪರ್ ಎಕ್ಸಾಂಪಲ್ ಕೊಡ್ತಾರೆ ಅವರು. ಆ ಪೇಪರ್ ಉದಾಹರಣೆ ಕೊಟ್ಟು, ದೊಡ್ಡ ಪೇಪರ್ ಇದ್ರೆ ಅದನ್ನು ನೀವು ತುಂಡು ತುಂಡು ಮಾಡಿಬಿಟ್ರೆ ಅದು ಚಿಕ್ಕ ಚಿಕ್ಕದಾಗಿ ಇರುತ್ತೆ, ಈಗ ಚೂರು ಚೂರು ಆಗ್ಬಿಡುತ್ತೆ. ಸೊ ಹಾಗೆ ದೊಡ್ಡ ಪೇಪರ್ ಎಲ್ಲಿದೆ? ಈಗ ಪೇಪರ್ ಇಲ್ಲ, ಪೇಪರ್ ಈಗ ಚಿಕ್ಕ ಚಿಕ್ಕ ಪುಡಿ ಪುಡಿ ಚೂರು ಚೂರು ಆಗ್ಬಿಟ್ಟಿದೆ. ಮತ್ತೆ ಅವರು ಈ ರೀತಿಯಲ್ಲಿ ಭಗವಂತನು ಮೊದಲು ಇದ್ದನೇನೋ, ಆದ್ರೆ ಈಗ ಚಿಕ್ಕ ಚಿಕ್ಕವಾಗಿ ಪ್ರತಿಯೊಂದು ದೇಹದಲ್ಲೂ ಪ್ರತಿಯೊಂದು ಎಷ್ಟೋ ಜೀವಿಗಳು ನಾವು ನೋಡೋದು ಬೇರೆ ಬೇರೆ ಆಗಿರೋದ್ರಿಂದ ಹಾಗೆ ಭಗವಂತನು ಇನ್ನೊಂದು ಇಲ್ಲ ಅಂತ ಭಾವಿಸ್ತಾರೆ. ಸೊ ಇಲ್ಲ, ಇದು ಆಕ್ಚುಲಿ ಆಚಾರ್ಯರು ಹೇಳೋದು, ಇದು ಉದಾಹರಣೆನೇ ಸರಿಯಲ್ಲ. ಭಗವಂತನಿಗೆ ಚೈತನ್ಯ ಇರೋ ಇದಕ್ಕೆ, ಪರಮ ಚೈತನ್ಯಕ್ಕೆ ಒಂದು ಪೇಪರ್ಗೆ ಹೋಲಿಕೆ ಮಾಡೋದು ಸರಿಯಲ್ಲ. ಈ ಹೋಲಿಕೆ ಮಾಡೋದ್ರಿಂದ ನಮಗೆ ಒಂದು ಯಾವುದೊಂದು ನಿರೂಪಣೆ ಮಾಡ್ಲಿಕ್ಕೆ, ಒಂದು ಸರಿಯಾದ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಉದಾಹರಣೆ ಸರಿಯಲ್ಲ. ಇದು ಭಗವಂತನು ಒಂದು ಜಡವಸ್ತು ಪೇಪರ್ ಆ ರೀತಿಯಲ್ಲಿ ನೋಡೋದಂತಲ್ಲ. ಆಮೇಲೆ ನಮಗೆ ಉಪನಿಷತ್ತುಗಳು ಹೇಳೋದು ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸೊ ಭಗವಂತನು ಪೂರ್ಣನಾದ್ರಿಂದ ಅವನಿಂದ ಎಷ್ಟೋ ಅಂಶಗಳು ಬಂದ್ರು ಕೂಡ, ಪೂರ್ಣ ಅಂಶಗಳು ಬಂದ್ರು ಕೂಡ ಅದು ಪೂರ್ಣವಾಗಿಯೇ ಉಳಿತವೆ. ಭಗವಂತನಿಂದ ಎಷ್ಟೋ ವಿಸ್ತರಣೆಗಳು, ಸ್ವಾಂಶ ವಿಸ್ತರಣೆಗಳು, ವಿಷ್ಣು ತತ್ವ ವಿಸ್ತರಣೆಗಳು ಬರ್ತವೆ, ಎಷ್ಟೋ ಜಗತ್ತು ಬ್ರಹ್ಮಾಂಡಗಳು ಬರ್ತವೆ. ಎಲ್ಲವೂ ಕೂಡ ಅದರೊಳಗೆ ಸಂಪೂರ್ಣ ವ್ಯವಸ್ಥೆಗಳಿವೆ. ಆದರೆ ಕೂಡ ಭಗವಂತನು ಪೂರ್ಣನೇ. ಭಗವಂತನೇ ಯಾವಾಗಲೂ ಕಡಿಮೆ ಆದದ್ದು ಅಂತ ಇಲ್ಲ. 1 - 1 = 1 ಅಂತ ಹೇಳ್ತಾರೆ ಆಧ್ಯಾತ್ಮಿಕವಾಗಿ. 1 + 1 = 1 ಅಂತ ಹೇಳ್ತಾರೆ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅದು ನಮ್ಗೆ ಅರ್ಥ ಆಗುತ್ತೆ. ಇನ್ಫಿನಿಟಿ ಏನೇ ಅಂತ ಹೇಳ್ತೇವೆ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅದು ಇನ್ಫಿನಿಟಿ. ಸೊ ಆ ರೀತಿಯಲ್ಲಿ ಆಧ್ಯಾತ್ಮ ಇದರಲ್ಲಿ ಇರೋ ದೃಷ್ಟಿಯಲ್ಲಿ ಭಗವಂತನು 1 ಅಂತ ತಗೊಂಡ್ರೆ ಅವನಿಂದ ಎಷ್ಟೋ 1ಗಳು ತೆಗೆದ್ರು ಕೂಡ ಅದು 1 ಆಗೇ ಉಳಿತವೆ, ಅದು 0 ಆಗೋದಿಲ್ಲ ಅಂತ ಹೇಳೋದು. ಆಮೇಲೆ ಕೆಲವೊಮ್ಮೆ ಉದಾಹರಣೆಗಳು ನಿರಾಕಾರವಾದದಲ್ಲಿ ಅವ್ರು ಹೇಳೋದು, ಈ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರಿದಾಗೆ. ಸೊ ಈಗ ನಾವು ನದಿಯ ನೀರು ಅಂದ್ರೆ ಅದು ಸಮುದ್ರದ ನೀರೇ, ಅದು ಸೂರ್ಯದ ಒಂದು ಪ್ರಭಾವದಿಂದ ಅದು ಮಳೆಯಾಗಿ ಬಂದು ಮತ್ತೆ ನದಿಗಳಾಗಿ ಮತ್ತೆ ಸೇರ್ಕೊಳ್ಳೋದು. ಸೊ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನಾವು ಭಗವಂತನಿಂದ ಬಂದ್ವಿ, ಸಮುದ್ರದಿಂದ ಬಂದಾಗೆ ಮತ್ತೆ ನಾವು ನದಿಗಳು ಸೇರಿದಾಗ ನಾವು ಸೇರ್ಕೊಂಡ್ಬಿಡ್ತೇವೆ ಅಂತ. ನಾವು ಆಮೇಲೆ ನದಿಯ ನೀರೇನು ಸಮುದ್ರ ನೀರೇನು ಎಲ್ಲ ಒಂದೇ ಅಲ್ವಾ, ಏನ್ ವ್ಯತ್ಯಾಸ ಇದೆ, ಎಲ್ಲ ಒಂದೇ ರೀತಿಯಲ್ಲಿ ಕಾಣುತ್ತೆ. ಸೊ ಆಚಾರ್ಯರು ಹೇಳೋದು ಇಲ್ಲ ಇಲ್ಲ ಇಲ್ಲ, ನದಿಯ ನೀರಾಗಿ ನಾವು ಸೇರ್ಕೊಂಡ್ರು ಕೂಡ ಇದು ಕೂಡ ಉದಾಹರಣೆ, ಒಂದು ಜಡ ವಸ್ತುನ ಉದಾಹರಣೆ ತಗೊಂಡು ಚೈತನ್ಯ ನಮ್ಮ ಆತ್ಮದ ಬಗ್ಗೆ ಹೇಳೋದು. ಸೊ ಇಲ್ಲಿ ಹೇಳೋದು ಪ್ರತಿಯೊಂದು ಸಪರೇಟ್ ಆಟಮೇ, ಮಾಲಿಕ್ಯೂಲೆ, ಪ್ರತಿಯೊಂದು ನೀರಿನ ಅಂಶ ಕೂಡ ಚಿಕ್ಕ ಅಣುವೇ, ಅದು ಬೇರೆ ಒಂದು ಪ್ರತ್ಯೇಕ ಒಂದು ಅಸ್ತಿತ್ವನೇ ಅದು. ಸೊ ಹಾಗೆ ಅದು ಒಂದೇ ಅಲ್ಲ. ಆಮೇಲೆ ಅದು ಮತ್ತೆ ಅದು ಆ ಅಣುವಾಗಿ ಸೇರ್ಕೊಂಡ್ರೆ ಅದು ಮತ್ತೆ ಅದು ಸೂರ್ಯ ನಮ್ಮನ್ನು ಇದು ಮಾಡಿ ಮತ್ತೆ ನಾವು ಮಳೆಯಾಗಿ ಮತ್ತೆ ನದಿಯಲ್ಲಿ ಬರ್ಬೋದು. ಆದರೆ ಅಲ್ಲಿರೋ ಒಂದು ಜಲಚರಗಳಾಗಿ ನಾವು ಉಳಿದ್ಬಿಟ್ರೆ, ಆ ಸಮುದ್ರದಲ್ಲಿ ಹೇಳ್ತಾರೆ ಸೂರ್ಯ ನಮಗೇನು ಮಾಡ್ಲಿಕ್ಕೆ ಆಗಲ್ಲ, ನಾವು ಅಲ್ಲೇ ಇರ್ತೇವೆ ನಾವು ಸಮುದ್ರದಲ್ಲಿ. ಸೊ ಹಾಗೆ ಅವ್ರ ಆಚಾರ್ಯರು ಅದರ ಉದಾಹರಣೆನ ಅವರು ಮುಂದೆ ಬರ್ಸಿ, ಅವರು ಸಾಕಾರತ್ವ ಬೆಟರ್, ಅಲ್ಲಿ ಆ ಜೀವಿಗಳು ಅಲ್ಲಿ ಅವ್ರ ಪ್ರತ್ಯೇಕ ಒಂದು ಗುರುತು ಇದ್ದು ಆ ಒಂದು ಸಮುದ್ರದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಭಕ್ತರಾದವರು ಆಧ್ಯಾತ್ಮಿಕ ದೇಹವನ್ನು ಪಡೆದು ಭಗವಂತನೊಟ್ಟಿಗೆ ಪ್ರತ್ಯೇಕ ವ್ಯಕ್ತಿತ್ವವನ್ನು ಪಡೆದು ನಿತ್ಯವಾಗಿ ಉಳಿತೇವೆ. ನಾವು ಅಣುಗಳಾಗಿ ನದಿ ನೀರು ಸೇರಿ ಮತ್ತೆ ಅದು ಎವಾಪರೇಷನ್ ಆಗಿ ಮತ್ತೆ ಬರೋ ರೀತಿಯಲ್ಲಿ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ಆ ಉದಾಹರಣೆಗೆ ಅವ್ರು ಹೇಳ್ತಾರೆ. ಸೊ ಹಾಗೆ ಈ ಉದಾಹರಣೆಗಳು ತುಂಬಾ ನಿರಾಕಾರ ಇದವಾದ ಅದನ್ನ ಮಂಡಿತವಾಗೋದು ಉದಾಹರಣೆಗಳಿಂದ. ಅದು ತುಂಬಾ ತತ್ವ ಚಿಂತನೆ ಈ ಅದು. ಸೊ ಯಾಕೆ ಹಾಗಾಗುತ್ತೆ ಅಂದ್ರೆ ಆಕ್ಚುಲಿ ಈ ಭೌತಿಕ ಜೀವನದಲ್ಲಿ ಒಂದು ಬೇಸರ ಉಂಟಾಗತ್ತೆ. ಈ ಭೌತಿಕವಾಗಿ ಎಲ್ಲ ಒಂದು ಅಸ್ತಿತ್ವವು ಎಲ್ಲ ಒಂದು ತಾತ್ಕಾಲಿಕವಾದದ್ದು, ಎಲ್ಲವೂ ಕೂಡ ದುಃಖವಾದದ್ದು, ಈ ರೀತಿಯ ಒಂದು ಅನುಭವ ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಬಂದಾಗ ಅವರು ಇದರ ಅಪೋಸಿಟ್ ಆಗಿ ವಿರುದ್ಧವಾಗಿರ್ಬೇಕು. ಭೌತಿಕವಾಗಿ ಎಲ್ಲದಕ್ಕೂ ಕೂಡ ಒಂದು ರೂಪವಿದೆ, ಸೊ ಆಧ್ಯಾತ್ಮಿಕವಾಗಿ ರೂಪವಿರಬಾರ್ದು. ಭೌತಿಕವಾಗಿ ಎಷ್ಟೋ ಗುಣಗಳಿದೆ, ರಜೋಗುಣ ತಮೋಗುಣ, ಅಲ್ಲಿ ಗುಣಗಳಿರಬಾರ್ದು, ನಿರ್ಗುಣ.
ಸೊ ಈ ರೀತಿಯಲ್ಲಿ ಒಂದು ವಿರುದ್ಧಕ ಪರಿಕಲ್ಪನೆ, ಅದು ವಿರುದ್ಧಕ ಪರಿಕಲ್ಪನೆ. ಆದರೆ ಕೃಷ್ಣನ ಒಂದು ರೂಪವಾಗ್ಬೋದು, ಕೃಷ್ಣನ ಗುಣಗಳಾಗ್ಬೋದು, ಅದು ದಿವ್ಯವಾದದ್ದು, ಅದು ಸಾಕ್ಷಾತ್ ಸಚ್ಚಿದಾನಂದವಾದದ್ದು, ಅದು ಪಾಸಿಟಿವ್ ಫಾರ್ಮ್, ಪಾಸಿಟಿವ್ ಇದು. ಹಾಗಾಗಿ ಅದರ ಒಂದು ಗೋಚರ ನಮಗೆ ಇವಾಗ ಸದ್ಯ ಇಂದ್ರಿಯಗಳಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಒಂದು ನಿರೂಪಣೆ ಇದರ ಈ ವಿರುದ್ಧವಾಗಿ ಆಗತ್ತೆ, ಇದು ನಿರಾಕಾರವಾದ ಇದು. ಸೊ ಉಪನಿಷತ್ಗಳಲ್ಲೂ ಕೂಡ ಈ ರೀತಿಯಾಗಿ ಭಗವಂತನ ಒಂದು ವಿವರಣೆ, ಅರೂಪಂ ಆ ಥರ ಇದೆ ಅಂದ್ರೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಭಗವಂತನ ರೂಪ ಈ ಭೌತಿಕ ರೂಪಗಳಲ್ಲ. ಭೌತಿಕ ರೂಪವು ನಮಗೆ ಮೋಹಗೊಳಿಸುತ್ತದೆ, ಮತ್ತೆ ತಾತ್ಕಾಲಿಕವಾದದ್ದು, ಇದು ಯಾವಾಗಲೂ ಇದು ನಿತ್ಯವಾದದ್ದಲ್ಲ ಇದು. ಸೊ ಈ ರೀತಿಯ ಒಂದು ಮಾಯೆ ಪ್ರಭಾವದಿಂದ ಬರಲಿಕ್ಕೆ ಆಧ್ಯಾತ್ಮಿಕ ವಿಷಯಗಳನ್ನು ಅರೂಪಂ, ಅದಕ್ಕೆ ರೂಪವಿಲ್ಲ, ಅದಕ್ಕೆ ಈ ಭೌತಿಕ ರೀತಿಯ ಗುಣಗಳಿಲ್ಲ, ಈ ರೀತಿ ನಮಗೆ ವಿವರಣೆಗಳಿದೆ ಇದು. ಸೊ ಆದರೆ ಭಗವಂತನಿಗೆ ಆಧ್ಯಾತ್ಮಿಕವಾದ ರೂಪ ಇದೆ, ವಿವರಣೆಗಳಿದೆ ಉಪನಿಷತ್ತುಗಳಲ್ಲಿ. ಕಾಲ್ಗಳಿಲ್ಲ, ಕಿವಿಗಳಿಲ್ಲ ಈ ಥರ. ಆದರೆ ಹೇಳೋದು ಭಗವಂತನಿಗೆ ಕಾಲ್ಗಳಿಲ್ಲ ಅಂದ್ರೂ ಕೂಡ ಅವನು ಎಲ್ಲ ಕಡೆ ಅವನು ಚಲನೆ ಮಾಡ್ತಾನೆ, ತುಂಬಾ ವೇಗವಾಗಿ ಚಲನೆ ಮಾಡ್ತಾನೆ. ಅವನಿಗೆ ಕೈಗಳಿಲ್ಲ ಅಂದ್ರೂ ಕೂಡ ಅವನು ಎಲ್ಲವನ್ನೂ ಕೂಡ ಗ್ರಹಿಸ್ತಾನೆ. ಅವನಿಗೆ ಕಣ್ಣುಗಳಿಲ್ಲ ಅಂದ್ರೂ ಕೂಡ ಅವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಕಿವಿಗಳಿಲ್ಲ ಅಂದ್ರೂ ಕೂಡ ಅವನೆಲ್ಲವನ್ನು ಕೇಳ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಅವನ ವಿವರಣೆ ಅಂದ್ರೆ ಇದರ ಮೂಲಕ ಅವನ ಇಂದ್ರಿಯಗಳು, ಅವನ ಅಸ್ತಿತ್ವವು ಆಧ್ಯಾತ್ಮಿಕವಾದದ್ದು. ಅಂಗಾನೀಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಇದರ ಬಗ್ಗೆ ಸ್ವಲ್ಪ 13ನೇ ಅಧ್ಯಾಯದಲ್ಲಿ ಪರಮಾತ್ಮನ ಪರಿಕಲ್ಪನೆಯಲ್ಲಿ ಭಗವಂತನು ಸ್ವಲ್ಪ ಹೇಳೋ ಮಾತುಗಳೆಲ್ಲ ಇದೆ. ಸೊ ಹಾಗಾಗಿ ಇದು ಸ್ವಪ್ರಯತ್ನದಿಂದ ನಾವು ಆಧ್ಯಾತ್ಮಿಕ ಜೀವನವನ್ನು ಪಡೆಯಬೇಕು ಅಂದ್ರೆ ಇದು ಸಾಧಾರಣವಾಗಿ ಒಂದು ನಿರಾಕಾರ ಮಾರ್ಗವಾಗಿ ಹೋಗುತ್ತೆ. ಅದಕ್ಕೆ ಅವರನ್ನು ಜ್ಞಾನಿಗಳು ಅಂತ ಕೂಡ ಹೇಳ್ತಾರೆ. ಅವರು ಕೂಡ ಇಂದ್ರಿಯಗಳನ್ನು ನಿಗ್ರಹಿಸಿ ತೀವ್ರ ತಪಸ್ಸೆಯನ್ನು ಮಾಡಿ ಅವರು ಅದರಲ್ಲಿ ಪ್ರಾಮಾಣಿಕವಾಗಿ ಮುಂದುವರೆದಲ್ಲಿ ಕೃಷ್ಣ ಹೇಳೋದು ಗೀತೆಯಲ್ಲಿ ಬಹುನಾಮ್ ಜನ್ಮನಾಮ್ ಅಂತೆ ಜ್ಞಾನಮಾನ್ ನಾಮ್ ಪ್ರಪದ್ಯತೆ. ಅವರು ಕೂಡ ಬಹಳ ಜನ್ಮಗಳ ನಂತರ ಅವರಿಗೆ ನಾನು ಸಾಕಾರವಾಗಿ ನನ್ನ ಒಂದು ಅಸ್ತಿತ್ವವು ಅವರಿಗೆ ತಿಳಿದು ಅವ್ರು ನನ್ನ ಶರಣಾಗತಿ ಪಡೆತಾರೆ ಅಂತ ಕೃಷ್ಣ ಹೇಳ್ತಾರೆ. ಸೊ ಅದರಲ್ಲೂ ಕೂಡ 2 ರೀತಿಯ ಹೇಳ್ತಾರೆ, ಬ್ರಹ್ಮವಾದಿಗಳು ಮತ್ತೆ ಮಾಯಾವಾದಿಗಳು ಅಂತ ಹೇಳ್ತಾರೆ. ನಿರಾಕಾರವಾದಿಗಳಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ಮಾಯಾವಾದಿ ಅಂದ್ರೆ ಅವರು ಬ್ರಹ್ಮವಾದಿ ಅಂದ್ರೆ ಅವ್ರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಈ ಭೌತಿಕ ಇದನ್ನು ಬಿಟ್ಟು ಅವರ ಧ್ಯಾನ, ಅವರ ಚಿಂತನೆ ಎಲ್ಲ ಒಂದು ನಿರಾಕಾರತ್ವ ಕಡೆಗೆ, ಈ ಭಗವಂತನ ಈ ಭೌತಿಕವಾದದ್ದಲ್ಲ ಆ ರೀತಿಯ ಒಂದು ಇದರಲ್ಲಿ ಅವರು ಸೀಮಿತವಾಗಿ ಅವರು ಅದರಲ್ಲಿ ಪ್ರಾಮಾಣಿಕವಾಗಿ ಇರ್ತಾರೆ ಅವರು. ಆದರೆ ಅವ್ರಿಗೆ ಭಗವಂತನ ಸಾಕಾರ ಇದರ ಬಗ್ಗೆ ಒಂದು ಇದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಇನ್ನು ಅವ್ರಿಗೆ ಸ್ಪಷ್ಟತೆ ಇಲ್ಲ, ಹಾಗಾಗಿ ಅವರು ಅಲ್ಲಿದ್ದಾರೆ. ಸೊ ಹಾಗಾಗಿ ಅದು ಬ್ರಹ್ಮವಾದಿಗಳು ಅಂತ ಹೇಳ್ತಾರೆ. ಸೊ ಇನ್ನೊಂದು ಅದರಲ್ಲಿ ಪಂಗಡ ಅಂದ್ರೆ ಮಾಯಾವಾದಿ ಅಂದ್ರೆ ಒಂದು ರೀತಿಯಲ್ಲಿ ಅವರು ಭಗವಂತನು ಕೂಡ ಮಾಯೆಯಲ್ಲಿ ಇದ್ದಾನೆ ಅಂತ ಭಾವಿಸ್ತಾರೆ. ಅವ್ರು ಹೇಳೋದು ಈ ಭಗವಂತನ ಅವತರಿಸಿದಾಗ, ಈ ಕೃಷ್ಣ ರಾಮ ಈ ರೀತಿ ಬಂದಾಗ ಅದು ಒಂದು ಮಾಯಾ ಪ್ರಭಾವದಲ್ಲಿ ಬ್ರಹ್ಮನ್ ಅದು ಒಂದು ರೂಪವನ್ನು ತಾಳೋದು ಅಂತ ಅವರು ಭಾವಿಸ್ತಾರೆ. ಅಲ್ಲಿ ಕೃಷ್ಣನು ಕೂಡ ಅವರು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸ್ತಾರೆ. ಸೊ ಅವರನ್ನು ಭಗವಂತನು ಗೀತೆಯಲ್ಲೂ ಕೂಡ ಅವಹೇಳನ ಮಾಡ್ತಾರೆ. ಅವಜಾನಂತಿ ಮೂಢ ಮಾನುಷೀಂ ತನ್ಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮಭೂತ ಮಹೇಶ್ವರಂ. ಸೊ ಹೀಗೆ ಭಗವಂತನು ಅವರನ್ನು ಮೂಢರು, ಅವರು ಬುದ್ಧಿಹೀನರು ಅಂತ ಹೇಳೋದು. ಅಲ್ಲೊಂದೊಂದ್ ಕಡೆ ಮಾತಾಡಿ ಹೇಳಿದಾಗೆ ಅಬುದ್ಧಯ ನಷ್ಟ ಬುದ್ಧಯ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಸೊ ಈ ರೀತಿ ಕೃಷ್ಣನ ವಿಷಯವಾಗಿ ಅವರು ಒಂದು ದೂಷಣೆ ಮಾಡೋ ಒಂದು ಇದರಲ್ಲಿ ಅವನು ಒಬ್ಬ ಸಾಧಾರಣ ವ್ಯಕ್ತಿ, ಅವನ ರೂಪವು ತಾತ್ಕಾಲಿಕವಾದದ್ದು, ಅದು ಸಚ್ಚಿದಾನಂದ ಸ್ವರೂಪವಾದದ್ದಲ್ಲ. ಸೊ ಅವರನ್ನು ಮಾಯಾವಾದಿ, ಕೃಷ್ಣನು ಕೂಡ ಮಾಯೆಯಲ್ಲಿದ್ದಾನೆ ಅಂತ ಭಾವಿಸ್ತಾರೆ. ಅದು ತಪ್ಪು. ಸೊ ಚೈತನ್ಯ ಮಹಾಪ್ರಭು ನಮ್ಗೆ ಹೇಳೋದೇನಂದ್ರೆ ಮಾಯಾವಾದಿ ಹೇ ಕೃಷ್ಣೇ ಅಪರಾಧಿ. ಮಾಯವಾದ ಅನ್ನೋದು ಅದು ಅವರು ಕೃಷ್ಣನ ಅಪರಾಧಿಗಳು. ಯಾಕೆ ಕೃಷ್ಣನ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರು ಕೃಷ್ಣನು ಕೂಡ ಸಾಧಾರಣ ವ್ಯಕ್ತಿ ಅಂತ ಭಾವಿಸ್ತಾ ಇದ್ದಾರೆ ಅಂತ ಹೇಳೋದು. ಸೊ ಅದು ತಪ್ಪು. ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಫೈನರ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ ಬ್ರಹ್ಮವಾದಿಗಳಂದ್ರೆ ನಾವು ಹೇಳ್ಬೋದು ಈ ಶುಕಮುನಿಗಳು, ಈ ಕುಮಾರರು ಎಲ್ಲ ಇವರಿಗೆಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ಅವರು ಇಂದ್ರಿಯಗಳನ್ನು ನಿಗ್ರಹಿಸಿ ಇದರಲ್ಲಿ ಭೌತಿಕ ಪರಿಕಲ್ಪನೆಯಿಂದ ಈ ತ್ರಿಗುಣಗಳನ್ನು ಗುಣಾತೀತರಾಗಿ ಅವರು ಆ ಒಂದು ಚಿಂತನೆಯಲ್ಲಿದ್ದರು ಅವರು. ಆದರೆ ಅಲ್ಲಿಂದ ಅವರಿಗೆ ಭಗವಂತನ ಒಂದು ವಿಷಯ ಕೇಳಿದ ಮೇಲೆ, ಯಾರು ಶುಕದೇವ್ ಗೋಸ್ವಾಮಿಗೆ ಭಗವಂತನ ಬಗ್ಗೆ ಕೇಳಿದ ಹೇಳ್ತಾರೆ,
ಅವರ ತಂದೆ ವೇದವ್ಯಾಸರು ಹೇಳಿದ್ದು, ನಿನಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾ? ಆ ವ್ಯಕ್ತಿ ಯಾರು ತನಗೆ ವಿಷವನ್ನು ಕೊಟ್ಟಾಗ ಬಂದಾಗ ಅವರನ್ನು ಮುಕ್ತಿಯನ್ನು ಅನುಗ್ರಹಿಸಿದರು. ಅಂದ್ರೆ ಕೃಷ್ಣ ಏನ್ ಮಾಡಿದ್ದಂದ್ರೆ ಆ ಪೂತನ ರಾಕ್ಷಸಿಗೆ ಅವರು ತಾಯಿಯಾಗಿ ಭಾವಿಸಿ ಅವರ ಹಾಲನ್ನು ಸ್ವೀಕರಿಸಿ ಭಗವಂತನು ಅವರಿಗೆ ಮುಕ್ತಿ ಸ್ಥಿತಿಯನ್ನು ಕೊಟ್ಟದ್ದು. ವೈಕುಂಠದಲ್ಲಿ ಅವ್ರಿಗೊಂದು ತಾಯಿಯ ಸ್ಥಾನವನ್ನು ಕೊಟ್ಟದ್ದು. ಸೊ ಈ ರೀತಿ ಕೃಷ್ಣ ಬಗ್ಗೆ ಕೇಳಿದ ಅವರು, ಇದು ಹೇಗೆ, ಯಾವ ವ್ಯಕ್ತಿ, ಈ ದಿವ್ಯ ಗುಣಗಳು ಭಗವಂತ ಈ ವ್ಯಕ್ತಿಯಲ್ಲಿದೆ, ಯಾರು, ಅವ್ರ ಬಗ್ಗೆ ಕೇಳಬೇಕು ಅಂತ ಅವರು ಭಾಗವತನ ಕೇಳಿ ಈ ಜೀವನದಲ್ಲಿ, ಈ ಜನ್ಮದಲ್ಲಿ ಅವರು ಭಕ್ತರಾಗಿ, ಅವರು ಮೂಲತಃ ಭಕ್ತರೇ ಅವರು, ಆದ್ರೆ ಈ ಜೀವನದಲ್ಲಿ ಪ್ರಾರಂಭ ಸ್ಥಿತಿಯಲ್ಲಿ ನಿರಾಕಾರವಾದಿಗಳಿದ್ರು. ಅವರು ಭಕ್ತರ ಒಂದು ಸಹವಾಸವನ್ನು ಅವಾಯ್ಡ್ ಮಾಡ್ತಾ ಇದ್ರು ಅಂತಾನೆ ಕೂಡ ಹೇಳ್ತಾರೆ. ಯಾಕಂದ್ರೆ ಅವರ ರೀತಿಯ ಒಂದು ಚಿಂತನೆ, ಅವರ ರೀತಿಯ ಒಂದು ಧ್ಯಾನ, ಅವರ ರೀತಿಯ ಒಂದು ಅನುಭವ, ಅದರಲ್ಲಿ ಅವರು ಸೀಮಿತರಾಗಿರ್ತಾರೆ. ಆದ್ರೆ ಇದು ಅವ್ರ ತಂದೆಯಿಂದ ಕೇಳಿದ ಮೇಲೆ ಅವ್ರು ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಪ್ರಾರಂಭಿಸಿ, ಕೃಷ್ಣನ ಬಗ್ಗೆ ಕೇಳಿ ದೈವಿ ಗುಣ, ಕೃಷ್ಣನ ದಿವ್ಯ ಗುಣಗಳು ಕೇಳಿ ಅವ್ರು ಭಕ್ತರಾಗ್ತಾರೆ ಅಂತ ಕೇಳ್ತಾರೆ ಶುಕಮುನಿಗಳು. ಸೊ ಇದು ಬ್ರಹ್ಮವಾದಿಯಿಂದ ಅವರು ಭಕ್ತರಾಗುವ ಒಂದು ಸ್ಥಿತಿ. ಹಾಗೆ ಕುಮಾರರು ಕೂಡ ನಾವು ನೋಡೋದು, ಅವರು ಕೃಷ್ಣನ ಪಾದ ಪದ್ಮಗಳಿಂದ ಬರುವ ಒಂದು ಸುವಾಸನೆ, ತುಳಸಿ ದಳಗಳ ಇದನ್ನು ಅವರು ಅದರ ಒಂದು ಇದನ್ನು ತೆಗೆದುಕೊಂಡು ಅವರು ಎಲ್ಲಿಂದ ಬರ್ತಾ ಇದೆ ಅಂತ ನೇರವಾಗಿ ಅದು ಹುಡುಕೊಂಡು ವೈಕುಂಠ ಲೋಕದ ದ್ವಾರಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ನಮಗ್ ಗೊತ್ತು, ಜಯ ವಿಜಯರು ಬಂದು ಅವ್ರನ್ನ ಅಲ್ಲಿ ನಿಲ್ಸೋದು, ನೀವು ಇಲ್ಲಿ ಪ್ರವೇಶ ಇಲ್ಲ ನಿಮಗೆ ಅಂತ. ಸೊ ಮತ್ತೆ ನಂತರ ಭಗವಂತನೇ ಬಂದು ಸೊ ಅದರಲ್ಲೂ ಕೂಡ ತಿಳಿಯೋದು, ಇವರು ವಾದಿಗಳಿಂದ ಅವರು ಸಾಕಾರವಾದಿಗಳು, ಭಕ್ತರಾಗಿ ಆಗ್ತಾರೆ. ಸೊ ಅವರು ಕೂಡ ಆಧ್ಯಾತ್ಮಿಕವಾದಿಗಳೇ ಆಗಲು ಅವರು, ಆದರೆ ಅವರು ಪರಿಪೂರ್ಣ ಕಲ್ಪನೆ, ಪರಿಪೂರ್ಣ ಒಂದು ಇದಿರ್ಲಿಲ್ಲ, ಸಾಕ್ಷಾತ್ಕಾರ ಇರ್ಲಿಲ್ಲ ಅವರಿಗೆ. ಸೊ ನಂತರ ಅವರು ಭಕ್ತರಾಗಿ, ಸೊ ಈ ರೀತಿಯಾಗಿ ನಿರಾಕಾರವಾದಿಂದ ಸಾಕಾರವಾದಿಗಳು ಬರೋದು ನಾವು ನೋಡ್ತೇವೆ, ಮುಕ್ತ ಪುರುಷರು. ಸೊ ಭಾಗವತ ನಮ್ಗೆ ಹೇಳೋದು, ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥಿ ಅಪಿ ಉರುಕ್ರಮೆ ಕುರುವಂತಿ ಅಹಾಯ್ತು ಕಿಂ ಭಕ್ತಿಂ ಇತ್ತಂಭೂತ ಗುಣೋ ಹರಿಹಿ. ಸೊ ಕೃಷ್ಣನ ಗುಣಗಳು, ಹರಿಯ ಗುಣಗಳು ಎಷ್ಟು ದಿವ್ಯವಾದದ್ದು ಅಂದ್ರೆ, ಆತ್ಮಾರಾಮರು ಸಹ, ಆತ್ಮಾರಾಮರು ಅಂದ್ರೆ ಅವರು ಸಂತೃಪ್ತರು, ಸ್ವತಃ ತನ್ನಲ್ಲಿ ತಾವೇ. ನಮಗೆ ಮುಖ್ಯವಾಗಿ ಹೇಳೋದು ಮುಕ್ತ ಪುರುಷರು. ಸೊ ಈ ಮುಕ್ತ ಪುರುಷರು ಕೂಡ, ಈ ರೀತಿ ನಿರಾಕಾರವಾದಿಗಳು ಕೂಡ, ಅವರು ಕೂಡ ಕೃಷ್ಣ ದಿವ್ಯ ಗುಣಗಳನ್ನು ಕೇಳಿದಾಗ, ಆಲಿಸಿದಾಗ ಅವರು ಕೂಡ ಭಕ್ತರಾಗ್ತಾರೆ, ಅವರು ಕೂಡ ಶುದ್ಧ ಭಕ್ತಿ ಪ್ರಾರಂಭ ಮಾಡ್ತಾರೆ. ಸೊ ಈ ರೀತಿ ಅಲ್ಲಿಂದ ಇಲ್ಲಿಗೆ ಅದು ಬರೋ ಒಂದು ಇದು ಸ್ಟೇಜ್. ಸೊ ಒಂದೊಂದು ವಾದಗಳಲ್ಲಿ ಹೇಳೋದು ಅವರದು ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಎಲ್ಲ ಇದೆಲ್ಲ ಮಾತುಗಳಿದೆ. ಆಕ್ಚುಲಿ ಇದು ಶಂಕರಾಚಾರ್ಯರೇ ಇದನ್ನ ಮಂಡಿಸಿದ್ದು. ಯಾಕೆ ಶಂಕರಾಚಾರ್ಯರು ಮಂಡಿಸಿದ್ದು? ಯಾರಾದರೂ ಮಾತಾಜಿ ಹೇಳ್ತೀರಾ? ಶಂಕರಾಚಾರ್ಯರು ಈಗ ನಮ್ಮ ಆಧುನಿಕ ಸಮಯದಲ್ಲಿ ಇದಿದೆ, ನಿರಾಕಾರವಾದ ಸಾಕಾರವಾದ ಅನ್ನೋದು ಯಾವಾಗ್ಲಿಂದನೂ ಇದೆ. ಕೃಷ್ಣ 5000 ವರ್ಷಗಳಿಂದಲೇ ಇದು ಭಗವದ್ಗೀತೆ ಹೇಳುವಾಗೆ ಇದೆರಡರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. 12ನೇ ಅಧ್ಯಾಯದಲ್ಲಿ ಅರ್ಜುನ ನೇರ ಪ್ರಶ್ನೆ, ಯಾವ ರೀತಿ ನಿನ್ನನ್ನು ಪೂಜಿಸೋದು ಉತ್ತಮ ಅಂತ. ಸೊ ಅಲ್ಲಿ ಕೃಷ್ಣ ಸಾಕಾರ ರೂಪದಲ್ಲಿ ನನ್ನ ಪೂಜಿಸೋದು, ಆರಾಧಿಸೋದು ಉತ್ತಮ ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಯಾವಾಗ್ಲೂ ಇದೆ. ಆದ್ರೆ ಈಗ ಇತ್ತೀಚೆಗೆ ಒಂದು 2000 ವರ್ಷಗಳು ಅಂತ 1500 ವರ್ಷಗಳಿಂದ ಅಂದ್ರೆ ಈ ವಾದವನ್ನು ಮೊದಲಿಗೆ ಅಷ್ಟೊಂದು ದೊಡ್ಡದಾಗಿ ಪ್ರಚಾರ ಮಾಡಿದ್ರೆ ಶ್ರೀಪಾದ ಶಂಕರಾಚಾರ್ಯ. ಸೊ ಅವ್ರು ಯಾಕೆ ಮಾಡ್ತಾರೆ? ಪ್ರಭುಜಿ, ಶಂಕರಾಚಾರ್ಯರು ಇದನ್ನ ವಾದ ಮಾಡಿ ಇದನ್ನ ಹೇಳಿದ್ರು. ಯಾಕೆಂದ್ರೆ ಅವರು ಕರೆಕ್ಟ್ ಭಕ್ತರು ಯಾರು ಮತ್ತು ಅಭಕ್ತರು ಯಾರು ಅವರನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿ ಇದನ್ನ ಅವರು ಮಾಡಿದ್ರು ಪ್ರಭುಜಿ. ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ಅವರು ಅಂದ್ರೆ ನಿರಾಕಾರವಾದಿಗಳು ಮತ್ತೆ ಈ ಸಾಕಾರವಾದಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿ ಅವ್ರು ಭಕ್ತರು ಯಾರು ಅಭಕ್ತರು ಯಾರು ಅಂತ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿ ಹೇಳಿದ್ರು. ಅಲ್ಲ, ಶಂಕರಾಚಾರ್ಯರೇ ಇದು ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತೆಲ್ಲ ಅವರ ಮಹಾವಾಕ್ಯವೇ ಇದು ಅವ್ರು ಹೇಳಿದ್ರು. ಬ್ರಹ್ಮ ಇದು ಅದು ಸತ್ಯ, ಅದು ಇದು ಭೌತಿಕ ಜಗತ್ತೆಲ್ಲ ಮಿಥ್ಯ ಅಂತ ಹೇಳ್ತಾರೆ ಅವ್ರು. ಮತ್ತೆ ಬ್ರಹ್ಮನಲ್ಲಿ ಇನ್ನು ಅವರು ಭಗವಾನ್ ಅದ್ರ ಬಗ್ಗೆ ಎಲ್ಲ ಅವ್ರು ಜಾಸ್ತಿ ಎಲ್ಲ ಒಂದೇ ಅಂತ ಹೇಳ್ಬಿಡ್ತಾರೆ. ಯಾಕೆ ಈ ರೀತಿಯ ಒಂದು ನಿರಾಕಾರವಾದವನ್ನು ಅವರು ಮಂಡಿಸಿದ್ದಾರೆ? ಅದ್ವೈತ ಸಿದ್ಧಾಂತ ಪ್ರಭುಜಿ. ಅದೇ ಯಾಕೆ ಅವರು ಮಾಡಿದ್ದಾರೆ? ಆಗ ಬುದ್ಧಂದು ಕಾಲದಲ್ಲಿ ಕೆಲವು ಪ್ರಾಣಿ ಹಿಂಸೆದು ಎಲ್ಲ ನಡೀತಾ ಇರುತ್ತೆ ಪ್ರಭುಜಿ. ಅದನ್ನ ನಿಲ್ಲಿಸುವುದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಆ ಜನರೇಷನ್ ಆಗಿ ಬಹುಶಃ ಆಗ ಇದೆಲ್ಲ ಮರ್ತು ಹೋಗಿರುತ್ತೆ ಜನರಿಗೆ, ಫಿಲಾಸಫಿ ಇದು ಎಲ್ಲ ಮರ್ತು ಹೋಗಿರುತ್ತೆ. ಸೊ ಅದನ್ನ ಪುನಃ ಸ್ಥಾಪಿಸಿದಕ್ಕೋಸ್ಕರ ಬಂದಾಗ ಜನಕ್ಕೆ ಬಹುಶಃ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಅವರಿಗೆ ಈಗ ಸದ್ಯಕ್ಕೆ ಇವ್ರಿಗೆ ಇಷ್ಟು ಕೊಡೋಣ ಅಂತ ಹಾಗೇನಾದ್ರೂ. ಹೌದು ಕರೆಕ್ಟ್. ಮತ್ತೆ ಒಂದು ಕಾರಣ ಹೇಳಿ ಕರೆಕ್ಟ್.
ಸೊ ಬುದ್ಧ ಬಂದಾಗ ಎಷ್ಟು ಒಂದು ವೇದಗಳ ಇದು ನಡೆದಿತ್ತು ಅಂದ್ರೆ, ತಪ್ಪು ರೀತಿಯಲ್ಲಿ ಅದರ ಇದು ನಡೆದಿತ್ತು ಅಂದ್ರೆ, ಪ್ರತಿ ದೇವಾಲಯಗಳಿಗೆ ಒಂದು ಇದು ಸ್ಲಾಟರ್ ಹೌಸಸ್, ಕಬೇಳ ಇದಾಗಿತ್ತು ಅದು. ಸೊ ಹಾಗಾಗಿ ಅವರು ಬುದ್ಧ ಬಂದು ಅವರು ಅಹಿಂಸಾ ಪರಮೋಧರ್ಮ ಅಂತ ಅವ್ರು ಸ್ಥಾಪಿಸಿದರು. ಅವ್ರು ಮತ್ತೆ ವೇದಗಳು ಅಂದ್ರೆ ಬಿಟ್ಬಿಡಿ, ವೇದಗಳು ಅದೆಲ್ಲ ನನಗೆ ಅದರ ಏನೊಂದು ಇದಿಲ್ಲ, ಲೆಕ್ಕ ಇಲ್ಲ, ನೀವು ಅಹಿಂಸೆಯನ್ನು ಪಾಲನೆ ಮಾಡಿ, ಪ್ರತಿಯೊಂದು ಇನ್ನೊಂದು ಜೀವಿಗೆ ಹಿಂಸೆ ಕೊಡಬೇಡಿ. ಸೊ ಈ ರೀತಿಯಲ್ಲಿ ಅವರು ಬೋಧನೆ, ನಂತರ ಮಾರಲ್ ಪ್ರಿನ್ಸಿಪಲ್ಸ್, ಧಾರ್ಮಿಕ ತತ್ವಗಳು ತುಂಬಾ ಸರಳವಾಗಿ ಹೇಳಿದ್ದು. ಆದರೆ ಅಲ್ಲಿ ಪರಿಕಲ್ಪನೆ ಇಲ್ಲ, ಪುನರ್ಜನ್ಮ, ಭಗವಂತನು, ಅದೆಲ್ಲ ಏನು ಪರಿಕಲ್ಪನೆ ಇಲ್ಲ. ಬೌದ್ಧವಾದ ಶೂನ್ಯವಾದ. ಸೊ ನನ್ನ ನೆಕ್ಸ್ಟ್ ನೀವು ಹೇಳೋ ರೀತಿಯಲ್ಲಿ ನಮಗೆ ಇನ್ನ ಸ್ವಲ್ಪ ಮತ್ತೆ ವೇದಗಳ ಇದನ್ನು ತರಲಿಕ್ಕೆ, ವೇದಗಳನ್ನ ಬುದ್ಧದ ಕಾಲದಲ್ಲಿ ಸಂಪೂರ್ಣವಾಗಿ ಅವರು ಅಧ್ಯಯನ ಎಲ್ಲವೂ ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ ಝೀರೋ ಅಂತ ಹೇಳ್ಬೋದು. ಸೊ ಎಲ್ಲ ಇದು ಬುದ್ಧಿಸ್ಟ್ ಸೆಂಟರ್, ಮಥುರಾನೇ ಹೇಳ್ತಾರೆ, ಮಥುರಾವೇ ಕೂಡ ದೊಡ್ಡ ಒಂದು ಬುದ್ಧಿಸ್ಟ್ ಕೇಂದ್ರ ಆಗ್ಬಿಟ್ಟಿತ್ತು. ಸೊ ನಂತರ ಈಗ ಶಂಕರಾಚಾರ್ಯರು ಬಂದು ಕೊಡುಗೆ ಅಂದ್ರೆ ಮತ್ತೆ ಈ ವೈದಿಕ ತತ್ವಗಳನ್ನ ಮುಂದೆ ತರೋದು, ವೈದಿಕ ಅಧ್ಯಯನವನ್ನು ಪ್ರಾರಂಭಿಸೋದು ಸಮಾಜದಲ್ಲಿ. ಸೊ ಈ ರೀತಿಯಲ್ಲಿ ಅವರು ಒಂದು ಸ್ಟೆಪ್ ಆಗಿ ಅವರು ನಮಗೆ ನಿರಾಕಾರವಾದವನ್ನು ಕೊಟ್ಟಾರೆ. ಆಮೇಲೆ ಅವ್ರು ಮಾಡಿದ್ದು ಅದು ಇನ್ನೊಂದು ರೀತಿ ಭಗವಂತನ ಆದೇಶದಿಂದ. ಅದು ಪದ್ಮಪುರಾಣದಲ್ಲಿ ಹೇಳೋದು 2-3 ಕಡೆ ಅದರ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಒಂದು ಕಡೆ ಯಾರು ನಾರಾಯಣನು ಶಿವನಿಗೆ ಹೇಳೋದು, ಮತ್ ವಿಮುಖಾತ್ ಕುರು, ನೀನು ಹೀಗೆ ಕಲಿಯುಗದಲ್ಲಿ ಅವತರಿಸಿ ಜನರನ್ನು ನನ್ನಿಂದ ದೂರ ಮಾಡು. ಅಂದ್ರೆ ಈ ನಿರಾಕಾರವಾದದಲ್ಲಿ ಭಗವಂತನ ಸಾಕಾರವಾದ ಇಲ್ಲ, ಸೊ ಹಾಗೆ ನನ್ನಿಂದ ದೂರ ಮಾಡು ನೀನು, ಆ ರೀತಿ ಒಂದು ಆದೇಶ ಕೊಡೋದು. ಇನ್ನೊಂದು ಕಡೆ ವೇದವ್ಯಾಸರು ಹೇಳೋದು, ಯಾರಿಗೆ? ವೇದವ್ಯಾಸರಲ್ಲ, ಶಿವನೇ ಹೇಳೋದು ಪಾರ್ವತಿಗೆ, ನಾನು ಈ ತರ ಕಲಿಯುಗದಲ್ಲಿ ಬಂದು ನಾನು ಇದು ಒಂದು ಮಾಯವಾದ ತತ್ವವನ್ನು, ಈ ರೀತಿಯ ಒಂದು ಒಂದೇ ಇದು ಭಗವಂತನು ನಾವು ಒಂದೇ ಅನ್ನೋದು, ಮಾಯಾವಾದ ಮಸತ್ಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಯತೆ ಮಯೈವ ವಿಹಿತಾನಿ ದೇವಿ ಕಲೌ ಬ್ರಾಹ್ಮಣ್ಯ ರೂಪಿಣ ಅಂತ ದುರ್ಗೆ ಪಾರ್ವತಿ ದೇವಿಗೆ ಶಿವ ಹೇಳೋ ಮಾತಿದೆ, ಅದು ಪದ್ಮಪುರಾಣದಲ್ಲಿದೆ. ನಂತರ ಇನ್ನೊಂದು ಕಡೆ ಹೇಳ್ತಾರೆ, ವೇದವ್ಯಾಸರೇ ಹೇಳ್ತಾರೆ, ಕಲಿಯುಗದಲ್ಲಿ ಶಿವ ಬರ್ತಿದ್ದಾರೆ, ಅವರು ಬ್ರಾಹ್ಮಣನಾಗಿ ಬರ್ತಾ ಇದ್ದಾರೆ, ಅವರು ಹೇಳೋ ಇದು ತತ್ವವನ್ನು ಸ್ವೀಕರಿಸಬೇಡಿ ನೀವು ಅಂತ ಹೇಳೋ ಒಂದು ನಮಗೆ ವಾರ್ನಿಂಗ್ ಕೊಡೋ ಮಾತು ಕೂಡ ಇದೆ. 3 ಕಡೆ ಇದು ಪುರಾಣಗಳಲ್ಲಿ ಹೇಳೋದು ಹೇಳ್ತಾರೆ. ಸೊ ಹೀಗೆ ಒಂದು ಭಗವಂತನ ಆದೇಶದ ಮೇಲೆ ಅವ್ರು ಬಂದಿದ್ದಾರೆ. ಆದೇಶದ ಮೇಲೆ ಆಕ್ಚುಲಿ ಶಂಕರಾಚಾರ್ಯರು ಸಾಕ್ಷಾತ್ ಶಿವ ಪರಮ ವೈಷ್ಣವಾನಂ ಯಥಾಶಂಭು, ಅವ್ರಿಗೆ ತಿಳಿದದ್ದೇನೂ ಇಲ್ಲ ಅವ್ರಿಗೆ. ಆದ್ರೆ ಆ ಸಮಯಕ್ಕೆ ಮಾತಾಜಿಯವರು ಹೇಳಿದಾಗೆ ಆ ಸಮಯಕ್ಕೆ ಬೇಕಿತ್ತು ಅದು ಒಂದೇ ಸಲ ಆ ಸಂಪೂರ್ಣ ವೈದಿಕ ಜ್ಞಾನ, ಭಗವಂತನ ಭಕ್ತಿ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಇರ್ಬೋದು. ಇನ್ನೊಂದು ಆ ರೀತಿಯಲ್ಲಿ ಭಗವಂತನ ಆದೇಶ, ಮುಖ್ಯವಾಗಿ ಭಗವಂತನ ಆದೇಶ ಇದಿದ್ರೆ, ಇಚ್ಛೆ ಇದ್ರೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಆದ್ರೆ ಭಗವಂತನ ಒಂದು ರೀತಿಯ ಒಂದು ವ್ಯವಸ್ಥೆ ಇರುತ್ತೆ ಯಾವಾಗಲೂ. ಸೊ ಆ ರೀತಿಯಲ್ಲಿ ಅವರು ಆಗ ಈ ತತ್ವವನ್ನು ನಿರೂಪಿಸ್ತಾರೆ. ಆಕ್ಚುಲಿ ಹೇಳ್ತಾರೆ ಶಂಕರಾಚಾರ್ಯರು ಕೇವಲ 9 ಗ್ರಂಥಗಳೇನೋ ಅದರದ್ದು ಅವರು ಇದು ಬರೆಯೋದು. ವೇದವ್ಯಾಸರು ಬರೆದದ್ದು 4 ವೇದಗಳು, 108 ಉಪನಿಷತ್ಗಳು, 18 ಪುರಾಣಗಳು, ಎಷ್ಟೋ ಇದೆ ಗ್ರಂಥಗಳು, ವೇದ ಸಾಹಿತ್ಯ ಅನ್ನೋದು. ಆದ್ರೆ ಶಂಕರಾಚಾರ್ಯ ಬಂದು ಎಷ್ಟು 30-32 ವರ್ಷ ಅಷ್ಟೇ ಅವರ ಜೀವನ. ಅಷ್ಟು ಚಿಕ್ಕ ಸಮಯದಲ್ಲಿ ಅವರು ಎಷ್ಟು ತೀವ್ರವಾಗಿ ಅವರು ಈ ವಾದವನ್ನು ಪ್ರತಿಪಾದಿಸಿದ್ರೆ, ಬೌದ್ಧವಾದ ಶೂನ್ಯವಾದವನ್ನು ಅವರು ಸೋಲಿಸಿದರು. ಸೊ ಬುದ್ಧಿಸಮ್ನಿಂದ ಭಾರತದಿಂದ ಹೊರಗ ಇದು ಕ್ರೆಡಿಟ್ ಅದು ಶಂಕರಾಚಾರ್ಯರಿಗೆ ಸೇರಿತ್ತು. ಸೊ ಅವರು ಕೆಲವು ಗ್ರಂಥಗಳು ವೇದಗಳಲ್ಲಿ ಏನಿದೆ, ಉಪನಿಷತ್ತುಗಳು, ಅದನ್ನ ಮಾತ್ರ ಅವರು ಆಯ್ದುಕೊಂಡು ಅವರು ಅದ್ರ ಮೇಲೆ ಟೀಕೆ ಬರೆದು ಅವರ ತಮ್ಮ ತತ್ವವನ್ನು ಅವ್ರು ನಿರೂಪಿಸಿದ್ರು. ಅವರೆಲ್ಲ ಬೇರೆದೆಲ್ಲ ಎಲ್ಲ ಗ್ರಂಥಗಳು ಉಪನಿಷತ್ತುಗಳು ಅದ್ರ ಒಳಗೆ ಹೋಗ್ಲೇ ಇಲ್ಲ ಅವರು, ಯಾಕಂದ್ರೆ ಸಮಯ ಇಲ್ಲ. ಆಮೇಲೆ ಅದು ಕೆಲಸ ಅಲ್ಲ ಅವರು. ಆ ಸಮಯಕ್ಕೆ ಬೌದ್ಧವಾದವನ್ನ ತೆಗಿಲಿಕ್ಕೆ ಅವರು ಬಂದದ್ದು. ಸೊ ಕೆಲವು ಗ್ರಂಥಗಳು ಮಾತ್ರ ತೆಗೆದುಕೊಂಡ್ರು. ವೇದಾಂತ ಸೂತ್ರದ ಬಗ್ಗೆ ಶಾರೀರಿಕ ಭಾಷ್ಯ ಅಂತ ಬರೆದರು ಅವರು. ಭಾಗವತವನ್ನು ಮುಟ್ಲೇ ಇಲ್ಲ ಅಂತ ಹೇಳ್ತಾರೆ. ಭಾಗವತ ಅನ್ನೋದು ಪರ್ಟಿಕ್ಯುಲರ್ಲಿ ಇದು ಭಕ್ತರ ಒಂದು ಗ್ರಂಥ, ಇದು ಶುದ್ಧ ಭಕ್ತರ ಗ್ರಂಥ ಇದು. ಹಾಗೆ ಅವರು ಅದನ್ನು ಸ್ಪರ್ಶವನ್ನು ಮಾಡಲಿಲ್ಲ ಅವರು ಭಾಗವತನ, ಯಾರು ಶಂಕರಾಚಾರ್ಯರು. ಆದ್ರೆ ತದನಂತರ ಈ ಆಚಾರ್ಯರು, ಮಧ್ವಾಚಾರ್ಯರು, ರಾಮಾನುಚಾರ್ಯರು, ಈ ರೀತಿಯಲ್ಲಿ ಮುಖ್ಯವಾಗಿ ಇವರಿಬ್ಬರು ನಿರಾಕಾರವಾದದಿಂದ ಸಾಕಾರವಾದ ತರಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನೀವು ಇಬ್ಬರು ಕೂಡ ನೋಡ್ತೀರಾ, ಮಧ್ವಾಚಾರ್ಯ ಗುರುಗಳಾಗ್ಬೋದು, ರಾಮಾನುಚಾರ್ಯ ಗುರುಗಳಾಗ್ಬೋದು. ಮೊದಲಿಗೆ ಇಬ್ಬರು ಕೂಡ ನಿರಾಕಾರವಾದಿಗಳು. ಮಧ್ವಾಚಾರ್ಯ ಗುರುಗಳು ಅಚ್ಯುತ ಪ್ರೇಕ್ಷ ತೀರ್ಥ ಅಂತ, ರಾಮಾನುಚಾರ್ಯರ ಗುರು ಮೊದಲು ಯಾದವ ಪ್ರಕಾಶ, ಇಬ್ಬರು ಕೂಡ ನಿರಾಕಾರವಾದಿಗಳೇ. ಸೊ ಇವರು ಅವ್ರ ಗುರುಗಳನ್ನೇ ಅವರು ಬದಲು ಮಾಡಿ ಅವರು ಇವರ ಒಂದು ಪಥವನ್ನು ಸ್ವೀಕರಿಸ್ತಾರೆ. ಆ ರೀತಿಯಾಗಿ ಅವರು ತರೋದು, ಯಾಕಂದ್ರೆ ಇವರಿಬ್ಬರು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ.
ಮಧ್ವಾಚಾರ್ಯರಂದ್ರೆ ಸಾಕ್ಷಾತ್ ಹನುಮಾನು, ರಾಮಾನುಚಾರ್ಯ ಅಂದ್ರೆ ಸಾಕ್ಷಾತ್ ರಾಮ ಅನುಜ ಆದಿಶೇಷ. ಸೊ ಈ ರೀತಿಯಲ್ಲಿ ಅವರು ಈ ಒಂದು ಆಚಾರ್ಯರಾಗಿ ಬಂದು ಈ ಭಗವಂತನ ಭಕ್ತಿಯನ್ನು ನಿರೂಪಿಸೋದು ನಮಗೆ ಇವರಿಬ್ಬರು. ನಂತರ ಮುಂದೆ ಮುಂದೆ ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ ಬಂದು ಇದರ ಸಂಪೂರ್ಣ ಭಕ್ತಿ ಕಾರ್ಯಗಳನ್ನು ನಮಗೆ ತೋರಿಸ್ಕೊಡು. ಅಚಿಂತ್ಯ ಭೇದ ತತ್ವ. ಆಮೇಲೆ ಪ್ರಭುಪಾದರ ಆಚಾರ್ಯರು ಅಂತ ಹೇಳ್ತಾರೆ ನಮ್ಗೆ ಈ ನಿರಾಕಾರವಾದದ ಬಗ್ಗೆ, ಅವರ ಒಂದು ಪೂಜೆ ಪುರಸ್ಕಾರ ಹೇಗೆ. ಯಾಕಂದ್ರೆ ಅವರಿಗೆ ಅಂತಿಮವಾಗಿ ಭಗವಂತನಿಗೆ ರೂಪವಿಲ್ಲ, ಭಗವಂತನಿಗೆ ಕಣ್ಣುಗಳಿಲ್ಲ, ಭಗವಂತನಿಗೆ ಕಿವಿಗಳಿಲ್ಲ, ಭಗವಂತನಿಗೆ ಕಾಲ್ಗಳಿಲ್ಲ, ಕೈಗಳಿಲ್ಲ, ಆ ರೀತಿಯ ಅವರ ಒಂದು ಪರಿಕಲ್ಪನೆ. ಸೊ ಹಾಗೆ ಅದ್ ನೇರವಾಗಿ ಹೇಳ್ಬೇಕು ಅಂದ್ರೆ ನಾವು ಭಗವಂತನಿಗೆ ಹೇಳೋದು ನೀನು ಕುರುಡ, ನೀನು ಕುಂಟ, ನೀನು ಹೀಗೆ ಡೆಫು, ಡಂಬು, ಲೇಮು ಅಂದ್ರೆ ನಾವು ಭಗವಂತನಿಗೆ ಈ ರೀತಿಯಾಗಿ ಇದು ಹೇಳೋ ಒಂದು ಅವಹೇಳನ. ಭಗವಂತನಿಗೆ ಎಷ್ಟು ಒಂದು ಸುಂದರವಾದ ಕಣ್ಣುಗಳಿವೆ. ವೇಣು ಕೊಣಂತಂ ಅರವಿಂದ ದಲಾಯತಾಕ್ಷಿ. ಭಗವಂತನ ಪ್ರತಿಯೊಂದು ದೇಹದ ಭಾಗಗಳು ಅಷ್ಟು ಸುಂದರವಾಗಿ ಅಷ್ಟು ಇರೋದು. ಸೊ ಆ ರೀತಿಯಲ್ಲಿ ಭಗವಂತನಿಗೆ ನಿಮಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಈ ರೀತಿಯ ಇದು ಎಲ್ಲಿಯ ಪ್ರಾರ್ಥನೆ ಇದು? ಇದು ಹೇಗೆ ಅಂದ್ರೆ ಒಂದು ಭಗವಂತನಿಗೆ ಒಂದು ಕಲ್ಲುಗಳ ಬಿಸಾಡದಾಗೆ ಅಂತ ಹೇಳ್ತಾರೆ. ನಾವು ಭಕ್ತಿಯಲ್ಲಿ ಭಗವಂತನಿಗೆ ಹೂಗಳನ್ನ ಅರ್ಪಣೆ ಮಾಡ್ತೇವೆ. ಸೊ ಈ ಭಕ್ತರ ಪ್ರಾರ್ಥನೆ ಅನ್ನೋದು ಭಗವಂತನ ಒಂದು ಸರಿಯಾದ ಒಂದು ಪರಿಕಲ್ಪನೆಯಲ್ಲಿ ಭಗವಂತನಿಗೆ ಅದು ತುಂಬಾ ಸಂತೋಷ, ಸಂತೃಪ್ತಿಯನ್ನು ಕೊಡುವಂಥದ್ದು. ಆದ್ರೆ ಈ ರೀತಿ ನಿರಾಕಾರವಾದದಲ್ಲಿ ನಾವು ಭಗವಂತನ ಒಂದು ಪರಿಕಲ್ಪನೆ ಮಾಡೋದು ಇದೊಂದು ಅವಹೇಳನ ಮಾಡೋ ರೀತಿಯಲ್ಲಿ ಅಂತ ಕೂಡ ಆಚಾರ್ಯ ನಮಗೆ ಹೇಳ್ತಾರೆ. ಅವರ ಒಂದು ಪರಿಕಲ್ಪನೆಯಲ್ಲಿ ಆ ಲ್ಯಾಡರ್ ಅಂತ ಅವ್ರು ಹೇಳ್ತಾರೆ, ಏಣಿಗಳಿದೆ. ಸೊ ಏಣಿಯಿಂದ ನೀವು ಕೆಳ ಹಂತದಿಂದ ಮೇಲಕ್ಕೆ ಹೋಗ್ತೀರಾ. ಸೊ ಮೇಲಕ್ಕೆ ಹೋದ್ಮೇಲೆ ಮತ್ತೆ ನಿಮಗೆ ಏಣಿಯ ಇದೆ ಅಗತ್ಯ ಏನಿದೆ, ಏಣಿಯನ್ನು ಬಿಸಾಡ್ಬಿಡಿ. ಸೊ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಗುರು ಬೇಕು ನಿಮ್ಗೀಗ, ಗುರು ಮುಖ್ಯ, ಗುರು ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಪರಿಪೂರ್ಣತೆ ಸ್ಥಿತಿ ಪಡೆದ್ಮೇಲೆ ಗುರುವಿನ ಅಗತ್ಯ ಏನು? ನೀವು ಗುರು, ನೀವು ಭಗವಂತನ ಎಲ್ಲವೂ ಒಂದೇ. ಸೊ ಅವ್ರು ಹೇಳೋದು ಆ ಏಣಿಯನ್ನ ಬಿಸಾಡ್ಬಿಡುವುದು ಇಲ್ಲ. ನಾವು ನಿತ್ಯವಾಗಿ ನಾವು ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್, ಮತ್ತೆ ದಾಸಾನುದಾಸ. ನಮ್ಮ ನಿಜವಾದ ಸ್ಥಿತಿ ಭಕ್ತರ ದಾಸರಾಗೋದು ನಮ್ಮ ನಿಜವಾದ ಸ್ಥಿತಿ. ಸೊ ನಾವ್ ಯಾವತ್ತೂ ಕೂಡ ಈ ರೀತಿ ಒಂದಾಗ್ಬಿಟ್ಟು ಹೋದ್ಮೇಲೆ ಈ ಮಾರ್ಗವನ್ನು ಬಿಡೋದು ಅಂತ ಅಲ್ಲ. ಈ ಭಕ್ತಿಯ ಮಾರ್ಗ ನಮಗೆ ನಿರಂತರವಾಗಿ ನಮ್ಮ ಜೊತೆಗೆ ಇರುತ್ತೆ. ಈ ನಮ್ಮ ಒಂದು ಸಂಬಂಧ ಅದು ನಿರಂತರವಾಗಿ ಭಗವಂತನ ಭಕ್ತರೊಟ್ಟಿಗೆ ನಿರಂತರವಾಗಿ ಇರುತ್ತೆ. ಬಗ್ಗೆ ಹರೇ ಕೃಷ್ಣ ಪ್ರಭುಜಿ. ಅದು ಇನ್ನೊಂದು ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ಅದು ಮತ್ತೆ ನಿರಾಕಾರವಾದಿಗಳು ಏನ್ ಹೇಳೋದಂದ್ರೆ ಅದು ಭಕ್ತಿ ಮಾಡೋದು ಒಂದು ಬೇಸಿಕ್ ಆಗಿ ಮಾತ್ರ, ಅದು LKG ಅಲ್ಲಿ ಇರೋದು, ಅವ್ರು ಅಲ್ಲೇ ಇದ್ಬಿಡ್ತಾರೆ ಅಂತ. ತುಂಬಾ ನನಗೆ ತುಂಬಾ ಪ್ರಶ್ನೆ ಅಂತ ಆದಾಗೂ ನನ್ಗೆ ತುಂಬಾ ಅದು ಫೈಟಿಂಗ್ ಆಗ್ತಾ ಇರತ್ತೆ ಮನೆಯಲ್ಲಿ. ನೀನ್ ಇನ್ನೂ ಈ ಕಲ್ತ್ಕೊಂಡೆ ಇದ್ಬಿಡು, ಮುಂದೆ ಬರಲ್ಲ. ಹೌದು, ನಾನು ಇನ್ನ ಕಲಿತಾನೆ ಇರ್ತೀನಿ ಬಿಡು ಅಂತ ನಾನು ಹಾಗೆ ನಡೀತಾನೆ. ಇದೇ ಟಾಪಿಕ್ ಇದ್ರೆ ನಾನು ಕನ್ಫ್ಯೂಷನ್ ಮಾಡೋದ್ರಲ್ಲೇ ಇದ್ರು ಅವರು. ಆಯ್ತು, ಏನಾಗುತ್ತೆ ಆಗ್ಲಿ ಅಂತ ಆಗತ್ತರ. ಮತ್ತೆ ಪೂಜೆ ಮಾಡೋದು, ಭಗವಂತ ಹೇಳಿದಾನೆ ಕಡ್ಡಿ ಬೆಳಗು ಅಂತ ಹೇಳಿದಾನ, ಮಂಗಳಾರತಿ ಮಾಡು ಅಂತ ಹೇಳಿದಾನೆ. ಹಾಗಾದ್ರೆ ಎಲ್ಲರೂ ಇಲ್ಲಿ ಸಮಾನತೆ ನೋಡೋದು ಹೇಗೆ? ಮತ್ತೆ ನೀನು ಹೇಗೆ ಈ ಮಂಗಳಾರತಿ ಮಾಡಿದ್ರೆ ಮಾತ್ರ ಅವನು ಎಲ್ಲರಲ್ಲೂ ಇದ್ದಾನೆ ಅಂತ ಕಾಣ್ತಾನ? ಹೀಗೆ ತುಂಬಾ ಪ್ರಶ್ನೆನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ಇದು ನಾವು ಸಮಯ, ಸಿಚುವೇಶನ್ ಎಲ್ಲಾನು ನೋಡ್ಬೇಕೇನೋ, ಅದಕ್ಕೆ ನೀನೇ ಹೇಳಕ್ ಹೋಗಲ್ಲ ಪೂಜೆ. ಸೊ ಹೇಗೆ ಹೇಳ್ಬೋದು ಇವ್ರಿಗೆ? ಹಾಗಾದ್ರೆ ತೆಂಗಿನಕಾಯಿ ಹೊಡಿಲೇಬೇಕು ಅಂತ ಹೇಳಿದಾನ, ಫ್ರೂಟ್ಸ್ ಎಲ್ಲ ಇಡು ಅಂತ ಹೇಳಿದಾನ, ದಿನ ನೈವೇದ್ಯ ಮಾಡಿ ತುಳಸಿ ಎಲ್ಲ ಇಟ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ಮಾಡಿದ್ರೆ ಸಾಕಾಗಲ್ವಾ? ಏನಕ್ಕೆ ಭೋಗ ಎಲ್ಲ ಮಾಡ್ಬೇಕಂತ ದಿನ ಅಷ್ಟು ಅಡ್ಗೆ ಮಾಡ್ತೀಯ ನೀನು? ಕರೋಶಿ ಯಜ್ಜೋಷಿ ಯದಶ್ನಾಶಿ ದದಾಸಿ, ಏನ್ ಕೂಡ ನೀವು ತಿಂದ್ರು ಕೂಡ ಅರ್ಪಣೆ ಮಾಡಿ ಅದನ್ನ ನೀನೇ ಇಟ್ಕೊಂಡು ಕೃಷ್ಣ ಅರ್ಪಣೆ ಮಸ್ತು ಅಂತ ತಿಂದ್ರೆ ಏನು ಕೃಷ್ಣ ಬೇಡ ಅಂತಾನ? ಕೃಷ್ಣನ್ ಪ್ಲೇಟ್ ಎಲ್ಲ ಇಟ್ಬಿಟ್ರೇನೆ ಕೃಷ್ಣ ತಿಂತಾನಂತಾನ? ಎಷ್ಟು ಪ್ರಶ್ನೆ ಕೇಳ್ತಾನಂದ್ರೆ ಹೌದೇನೋ ಅಂತ ಒಮ್ಮೆಗೆ ಅನ್ಸ್ಬಿಡುತ್ತೆ. ಆದ್ರೂ ಇಲ್ಲ ಇಲ್ಲ ಇಲ್ಲ, ಇದು ಭಗವಂತನೇ ಹೇಳಿದಾನೆ. ಆಚಾರ್ಯರು ಒಬ್ಬ ಗುರುಗಳ ಮೂಲಕ ನೀವು ನನ್ನ ತಿಳಿಯಿರಿ ಕೃಷ್ಣ ಅಂತ. ಸೊ ಅವರು ನಮ್ಗೆ ಸರಿ ಅವಾಗ ವ್ಯವಸ್ಥೆ ಕೊಟ್ಟಿದ್ದಾರೆ. ಹೀಗೆ ಈ ರೀತಿಯಾಗಿ ಕೃಷ್ಣನಿಗೆ ನೀವು ಆಹಾರವನ್ನು ತಯಾರಿ ಮಾಡಿ, ಈ ರೀತಿಯಾಗಿ ಒಂದು ಶುದ್ಧಿಯಲ್ಲಿ ನಿಮ್ಮ ಅಡಿಗೆ ಕೋಣೆಯನ್ನು ಈ ತರ ಮಾಡಿ ಸೊ ಮತ್ತೆ ಭಗವಂತನ ಸ್ವೀಕರಿಸ್ತಾನೆ. ಭಗವಂತ ಒಬ್ಬ ವ್ಯಕ್ತಿ, ದಿವ್ಯವಾದ ವ್ಯಕ್ತಿ, ಆ ವ್ಯಕ್ತಿ. ಸೊ ಆ ವ್ಯಕ್ತಿ ಆಕ್ಚುಲಿ ಆ ವ್ಯಕ್ತಿಯ ಪರಿಕಲ್ಪನೆ ಬರ್ಬೇಕು ಅಂದ್ರೆ ಅದು ಸ್ವಲ್ಪ ಸಮಯ ಆಗುತ್ತೆ. ಅದು ಸಾಧಾರಣವಾಗಿ ಹೇಳೋದು, ನಾವು ಆರಂಭ ಜೀವನದಲ್ಲಿ ನಾವು ನಿರಾಕಾರವಾಗಿ ಇರ್ತೇವೆ ನಾವು ಅಂತ. ಸೊ ಅಲ್ಲಿಂದ ನಾವು
ನಾವು ಈ ವ್ಯಕ್ತಿ ಕೃಷ್ಣನ ಒಬ್ಬ ವ್ಯಕ್ತಿ, ದಿವ್ಯವಾದ ವ್ಯಕ್ತಿ. ಅಂದ್ರೆ ಅವ್ರು ಎರಡಾಯ್ತು ಅಲ್ವಾ ಅಂತ ಅವ್ರು ಹೇಳೋದು. ನೀವು ಅಂದ್ರೆ ನೀವೊಂದು ಆಯ್ತು ಭಗವಂತ ಒಂದಾಯ್ತು ಅನ್ನೋ ರೀತಿಯಲ್ಲಿ ನೀವು ಮಾಡ್ತೀರಾ. ಆದ್ರೆ ಭಗವಂತ ಎರಡು ಎಲ್ಲಿಂದ ಬಂತು? ಮತ್ತೆ ನಿನ್ನೊಳಗೆ ಭಗವಂತ ಇದೆ ನನ್ಮೇಲೆ, ಭಗವಂತ ಬೇರೆ, ನೀನ್ ಹೆಂಗೆ ಬೇರೆ ಆ ರೀತಿಯಲ್ಲಿ ಒಂದು ಅಂತ ಹೇಳಿ ಕೃಷ್ಣ ಒಂದೇ ಇರೋದು. ಹಾಗಾದ್ರೆ ನಿನ್ನಲ್ಲೂ ಕೃಷ್ಣ ಆಯ್ತು, ಅಲ್ಲೂ ಕೃಷ್ಣ ಆಯ್ತು ಅಂದ್ಮೇಲೆ ಅಲ್ಲೇ ಕೃಷ್ಣನ ನೋಡ್ತೀನಿ, ನಿನ್ನೊಳಗಡೆ ನೀನ್ ಕೃಷ್ಣನ್ ನೋಡು. ಕೃಷ್ಣ ಅಂಶ, ಮಮೈವ ಅಂಶ, ನಾವು ಕೃಷ್ಣನಿಗೆ ಅಧೀನರು ನಾವು. ಸೊ ಈ ಕೈ ನಾವ್ ಹೇಳ್ಬೋದು ಇದು ನಾನು ಅಂತ ಹೇಳ್ಬೋದು ಕೈಗೆ, ಆದ್ರೆ ಕೈ ಹೇಳಕ್ಕಾಗಲ್ಲ, ಅದು ನಾನು ಅಂತ, ಅದು ಭಾಗ, ಯಾವಾಗ್ಲೂ ಭಾಗವೇ, ನಿತ್ಯವಾಗಿ ಭಾಗವೇ. ನಾನು ವ್ಯಕ್ತಿ, ಈ ಕೈಯು ನನ್ನ ದೇಹದ ಭಾಗ ಅಂತ ಹೇಳ್ಬೋದು. ಸೊ ಆ ರೀತಿ ಕೃಷ್ಣನು ನಮ್ಮನ್ನು ನಾನು ಅಂತ ಕೃಷ್ಣ ಹೇಳ್ಬೋದು. 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ನನ್ನ ದೇವತೆಗಳಲ್ಲಿ ಇದು, ಇದರಲ್ಲಿ ಇದು ಅಂತ, ಆ ಭಾಗಕ್ಕೆ ಕೃಷ್ಣ ನಾನು ಅಂತ ಹೇಳ್ತೇನೆ. ಆದ್ರೆ ಆ ಭಾಗವಾದದ್ದು ಅದು ನಾನು ಅಂತ ಹೇಳಿಕ್ಕೆ ಅದು ಆಗೋದಿಲ್ಲ. ಭಾಗವಾದದ್ದು ಯಾವಾಗಲೂ ಕೂಡ ಪೂರ್ಣದ ಒಂದು ಭಾಗವೇ, ಅಂಶವೇ. ಆದ್ರೆ ಮಾಯೆ ನಾವು ದೇವರಾಗಿದ್ರೆ ಈ ಪ್ರಶ್ನೆ ಯಾಕೆ ಬರ್ತಾ ಇತ್ತು ನಮ್ಗೆ? ಈ ತರ ನಾನು ಈಗ ಯಾಕೆ ದೇವರಲ್ಲ, ನಾನು ಯಾಕೆ ಕಷ್ಟದಲ್ಲಿದ್ದೇನೆ? ಈಗ ಚಿಕ್ಕ ನಂಗೆ ಹಲ್ನೋವಿದೆ, ಹಲ್ನೋವಿದ್ರೆ ನಂಗೆ ಇದು ಸಹಿಸ್ಕೊಳಕ್ ಆಗೋದಿಲ್ಲ. ಸೊ ಎಂತ ದೇವರು ನಾನು ದೇವರು ನಾನು ಹೇಳ್ಬೋದು, ನಾನು ಮುಕ್ತ ಪುರುಷನೋ ಇಲ್ಲಾಂದ್ರೆ ನಾನು ದೇವರೇ ಅಂತ ಹೇಳ್ಬೋದು. ಆದ್ರೆ ಚಿಕ್ಕ ಹಲ್ನೋವನ್ನು ನಾನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಂತ ದೇವರು ನಾನು? ಹಲ್ನೋವು ಬಂದ್ರೆ ನಾನು ಡಾಕ್ಟರ್ ಹೋಗ್ಬೇಕು, ಅವ್ರಿಗೆ ಶರಣಾಗತಿ ಆಗ್ಬೇಕು, ಅವ್ರು ಕೊಡೋ ಒಂದು ಇದನ್ನ ಸಲಹೆಯನ್ನು ತಗೊಳ್ಬೇಕು, ಇಲ್ಲ ಒಂದು ಆಪರೇಷನ್ ಮಾಡ್ಕೊಳ್ಬೇಕು. ಸೊ ನಾನು ಎಂತ ಭಗವಂತ, ನಾನು ಎಂತ ದೇವರು? ನಾನು ಎಷ್ಟು ದೇಹ ಪಂಚಭೂತಗಳಿಂದ ಅಚಿಂತ್ಯ ಶಕ್ತಿಯನ್ನು ಪಡೆದ ಸರ್ವಶಕ್ತನಾದ ದೇವರು. ಸೊ ನಮಗೆ ದೇವರು ಅಂತ ಪರಿಕಲ್ಪನೆನೇ ಇಲ್ಲ. ಈ ರೀತಿ ಅವರು ದೇವರು, ನಾವು ದೇವರು ಅನ್ನೋದು ನಮಗೆ ಏನು ಶಕ್ತಿ ಇದೆ, ನಮಗೆ ಏನು ಅಸ್ತಿತ್ವ ಇದೆ, ಎಂತ ದೇವರು ನಾವು? ಪ್ರಭುಜಿ ಅವ್ರು ಏನ್ ಹೇಳೋದಂದ್ರೆ ಪಂಚಭೂತಗಳಿಂದ ಆಗಿರುವಂತದ್ದು ಅಂತ ಈ ದೇಹಕ್ಕೆ ಬರುವಂತದ್ದನ್ನ ನಾವೇನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ 24 ಘಟಕಾಂಶ ಎಲ್ಲ ಅಂಶಗಳು ಸೇರಿದ್ರೆ ನಾವಾಗಿರ್ತೀವಿ. ಇದರಲ್ಲಿ ಭೌತಿಕವಾಗಿ ಇದು ಏನು ಪಂಚಭೂತಗಳಿಂದ ಆಗಿದೆ ಎಲ್ಲ ಪಂಚಭೂತಗಳಿಗೆ ಸೇರುತ್ತೆ. ಆದ್ರೆ ನಿನ್ನೊಳಗಿರುವ ಆತ್ಮ ಅದೇನು ಮಾಡೋದಕ್ಕಾಗಲ್ಲ, ಆ ತರ ವಾದ ಮಾಡ್ತಾರೆ. ಅದಕ್ಕೇನು ಮಾಡಕ್ಕಾಗಲ್ಲ ಕೃಷ್ಣ ಹೇಳ್ತಾರೆ. ಆದ್ರೆ ಈಗ ಮಾಯೆ ಪ್ರಭಾವಕ್ಕೆ ಒಳಗಾಗಿದೆ. ಯಾಕೆ ಒಳಗಾಗಿದೆ ಅಂದ್ರೆ ಕೃಷ್ಣನ ವಿರೋಧವಾಗಿ ನಾವು ಕೃಷ್ಣ ಭೂಲ್ಯ ಜೀವ್ ಭೋಗವಾಂಚಕರೆ ನಿಕಟಸ್ಥ ಮಾಯಾ ತಾರೆ ಝಪಟಿಯಾದರೆ, ನಾವು ಕೃಷ್ಣನ ಮರೆತಿರೋದ್ರಿಂದ ನಮಗೆ ಈ ಮಾಯಾ ಶಕ್ತಿ ಅದು ನಮ್ಮನ್ನ ಆವರಿಸಿದೆ. ನಮಗೆ ಇಲ್ಯೂಸರಿ ಎನರ್ಜಿ ನಮ್ಮನ್ನು ಆವರಿಸಿ ನಾವು ಅಲ್ಲದೆ ಇರೋದನ್ನ ನಮಗೆ ಗುರುತಿಸ್ತಾ ಇದೆ. ನಾವು ಈ ದೇಹ ಎಲ್ಲ ಕರೆಕ್ಟು, ಆದ್ರೆ ಈಗ ನಾವು ದೇಹ ಅಂತ ಭಾವಿಸ್ತಾ ಇದ್ದೇವೆ. ನಾನು ಈ ವ್ಯಕ್ತಿ, ನಾನು ಭಾರತೀಯ, ನಾನು ಒಬ್ಬ ಗಂಡಸು, ನಾನು ಒಂದು ಹೆಂಗಸು, ನಾನು ಈ ಒಂದು ಜಾತಿಗೆ ಸೇರಿದವನು, ನಾನು ಈ ಕುಟುಂಬಕ್ಕೆ ಸೇರಿದವನು, ಹೀಗೆ ನಮಗೆ ಗುರುತಿಸ್ತಾರೆ. ಪರಿಕಲ್ಪನೆ ಯಾಕೆ ಅಂದ್ರೆ ಇದು ಮಾಯೆಯ ಪ್ರಭಾವ, ಈ 3 ಗುಣಗಳ ಪ್ರಭಾವ. ಯಾಕೆ ನಾನು ಹೊರಗಾಗಿದ್ರೆ ಮಾಯಾ ಪ್ರಭಾವದಲ್ಲಿ ಆಗ್ತದೆ. ಸೊ ಮಾಯಾ ಇವಾಗ ನನಗಿಂತ ಪ್ರಭಾವ ತೋರಿಸ್ತಾ ಅಂದ್ರೆ ಮಾಯಾನೇ ದೇವರಾಯ್ತು. ಸೊ ಅದಕ್ಕೆ ಅವ್ರನ್ನ ಮಾಯಾವಾದಿಗಳು ಇನ್ನೊಂದು ರೀತಿ ಅರ್ಥ ಕೂಡ. ಸೊ ಅವ್ರು ಹೇಳೋದು ನಾವು ದೇವರು ಅಂತ. ಸೊ ಆಗಿದ್ರೆ ದೇವರು ಅಂದ್ರೆ ನಮಗೆ ಮಾಯಾ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಅಂದ್ರೆ ಮಾಯಾ ನಮ್ಗಿಂತ ದೊಡ್ಡದಾಯ್ತಲ್ಲ, ದೇವ್ರಿಗಿಂತ ದೊಡ್ಡದಾಯ್ತಲ್ಲ. ಸೊ ಅವ್ರು ಮಾಯಾವಾದಿಗಳು, ಮಾಯವೇ ಸರ್ವಸ್ವ ಅಂತ ಭಾವಿಸ್ತಾ ಇದ್ದಾರೆ. ಸೊ ಆ ರೀತಿ ಇನ್ನೊಂದು ಅರ್ಥ ಕೂಡ ಕೊಡ್ತಾರೆ ಮಾಯಾವಾದಿ. ಸೊ ಮಾಯಾ ನಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ, ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಬದ್ಧ ಜೀವನದಲ್ಲಿ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಕೃಷ್ಣನಿಗೆ ಯಾವತ್ತು ಮಾಯಾನ ಕಂಟ್ರೋಲ್ ಮಾಡಿದೆ. ಅವನು ಮಯಾ ಅಧ್ಯಕ್ಷೇನ ಪ್ರಕೃತಿ ದೈವಿ ಏಷ ಗುಣಮಯ, ಈ ಮಾಯಾಶಕ್ತಿ ನನ್ನ ಅಧೀನದಲ್ಲಿದೆ ಅಂತ ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತೆ. ಸೊ ಕೃಷ್ಣನಿಗೆ ಇವತ್ತು ಮಾಯೆಯ ಒಂದು ಇದು ಬರೋದು, ನಾವು ಮಾಯೆಗೆ ಗುರಿ ಆಗ್ತೀವಿ ನಾವು. ಸೊ ಎಂತ ದೇವರು ನಾವು? ನಾವು ಮಾಯೆಯ ಹೊಡೆತದಲ್ಲಿ ಇದರಲ್ಲಿ ಇದ್ದೇವೆ ನಾವು. ಇವಾಗಲೂ ಪ್ರತಿ ಕ್ಷಣ ನಾವು ಇದ್ದೇವೆ, 3 ಕ್ಲೇಶಗಳಲ್ಲಿ ಇದ್ದೇವೆ. ಸೊ ನಾವೆಂತ ದೇವರು ನಾವು? ಪ್ರಭುಜಿ ಇನ್ನೊಂದು ಇದು ರಾಮಕೃಷ್ಣ ಪರಮಹಂಸರು ಇದು ಮಾಯಾವಾದಿ ದುರ್ಗೆನೆ ಸಂಬಂಧಪಟ್ಟಂತ. ಸೊ ಅವರು ಕಾಳಿಯನ್ನ ಒಂದು ಸಮಯಕ್ಕೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಯಾಕಂತಂದ್ರೆ ಎಲ್ಲದ್ರಲ್ಲೂ ಕಾಳಿಯನ್ನೇ ಕಾಣ್ತಾ ಇರ್ತಾರೆ ಅವರು. ಆ ಸಮಯಕ್ಕೆ ಬಂದಾಗ ಅವ್ರು ಪೂಜೆಯನ್ನ ನಿಲ್ಲಿಸಿ ಧ್ಯಾನವನ್ನ ಮಾಡ್ತಾರೆ ಅಂತ ಒಂದು ಕಡೆ ಹೇಳಲಾಗುತ್ತೆ ಅಂತ. ಹಾಗಾದ್ರೆ ಅವರು ಮಾಯವಾದಿ ಒಂದು ಸಿದ್ಧಾಂತಕ್ಕೆ ಒಳಪಡ್ತಾರ ಪರಮಹಂಸರಂತ? ಆಕ್ಚುಲಿ ಅದು ಅವ್ರನ್ನ ತುಂಬಾ ಜನ ಅವರ ಅನುಯಾಯಿಗಳು ಅವರು ರಾಮಕೃಷ್ಣ ಅವತಾರ ಅಂತ ಹೇಳೋದಿದೆ. ಸೊ ಹಾಗೆ ಅದು ತಪ್ಪು. ಅದು ಸೊ ಶಾಸ್ತ್ರದಲ್ಲಿ ಇದೆ ಭಗವಂತನ. ಅವರು ಮಾಯವಾದ ಪಂಥಕ್ಕೆ ಅಂದ್ರೆ ಸಿದ್ಧಾಂತಕ್ಕೆ ಆ ಸಿದ್ಧಾಂತದಲ್ಲೇ ಅವರನ್ನು ಯಾಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ.
ಸೊ ಹಾಗೆ ಇವರ ಒಂದು ಇದಕ್ಕೆ ವಿರೋಧವಾಗಿ ಅಲ್ಲೊಂದು ಆ ಶಕ್ತಾರು ಅಂತ ಹೇಳ್ತಾರೆ. ಸೊ ಅವರು ಇವರನ್ನು ಒಂದು ಅವತಾರವಾಗಿ ಅಲ್ಲಿ ಸೃಷ್ಟಿ ಮಾಡಿದ್ದು ಅಂತ ಆಚಾರ್ಯರು ಹೇಳೋ ಮಾತಿದೆ ಅಲ್ಲಿ ಆ ರೀತಿಯಲ್ಲಿ. ಆದ್ರೆ ಅವರ ಒಂದು ನಡವಳಿಕೆ ಆಗ್ಬೋದು, ಅವರ ಚಟುವಟಿಕೆಗಳು, ಅವರ ಇದು ಎಲ್ಲ ನೋಡಿದ್ರೆ ಎಷ್ಟು ರೀತಿ ನಿಜವಾದ ಮಾಯಾವಾದಿಗಳು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವರು ಕೂಡ ಇಂದ್ರಿಯಗಳ ನಿಗ್ರಹದಲ್ಲೆಲ್ಲ ತುಂಬಾ ಒಂದು ಇದಾಗಿರ್ತಾರೆ ಅವರು. ಆದ್ರೆ ಇವರ ವೈಯಕ್ತಿಕ ಜೀವನದಲ್ಲಿ ಅಷ್ಟು ನಾವು ನೀವು ನೋಡಿದಾಗ ಶೋಧಿಸಿದಾಗ ಕಾಣೋದಿಲ್ಲ. ಭ್ರಮವಾದಿಗಳು, ಮಾಯಾವಾದಿಗಳು ಕೂಡ ತುಂಬಾ ಜನ ತುಂಬಾ ಒಂದು ಅವರ ಪ್ರಾಮಾಣಿಕವಾಗಿ ಆ ಮಾರ್ಗದಲ್ಲಿ ಒಂದು ಇದಿದೆ, ಆ ಇಂದ್ರಿಯ ನಿಗ್ರಹಗಳೆಲ್ಲ ಇದೆ. ಸೊ ಇವರಲ್ಲಿ ಅದು ಕೂಡ ಅಷ್ಟು ಕಡಿಮೆನೆ ಅಂತ ಹೇಳೋ ರೀತಿಯಲ್ಲಿ ಅಷ್ಟು. ಎನಿವೆ ಅದು ನಮ್ಮ ಟಾಪಿಕ್ ಅಲ್ಲ. ನಮ್ಮ ಟಾಪಿಕ್ ಮೇನ್ ಆಗಿ ಈಗ ಕೃಷ್ಣ ಭಕ್ತಿ ಭಕ್ತರ. ಪ್ರಭುಜಿ, ಅದು ಯಾಕಂದ್ರೆ ನನಗೆ ಇದು ಕಾನ್ಸೆಪ್ಟ್ ತಗೋಬೇಕಾದ್ರೆ ನನ್ಗೇನೆ ಕ್ವಶನ್ಸ್ ಜಾಸ್ತಿ ಇತ್ತು. ಆದ್ರೆ ನಾನು ಇದ್ರಲ್ಲಿ ಹೇಗೆ ನಿಂತೋಗ್ಬಿಡ್ತೀನೇನೋ, ನಾನು ಕಲಿಬೇಕು ಅಂತಾನೆ ಈ ಕಾನ್ಸೆಪ್ಟ್ ತಗೊಂಡೆ. ಯಾಕಂದ್ರೆ ನಾನ್ ಚಾಯ್ಸ್ ಮಾಡೋದಕ್ಕಿಂತ ನೀವೇ ಚಾಯ್ಸ್ ಮಾಡಿ ಕೊಡಿ ಅನ್ನೋದಕ್ಕೆ ನನಗೆ ಅವರಾಗಿ ನನ್ನ ಟೀಮಲ್ಲಿ ಕೊಟ್ಟಿದ್ದು. ನಾನೇ ಹೇಳ್ತಿದ್ದೆ ನನಗೆ ತುಂಬಾ ಕ್ವಶನ್ಸ್ ಇದೆ ಇದ್ರಲ್ಲಿ, ನಾನ್ ಹೆಂಗ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ. ಬಟ್ ನನಗೆ ಇದರಲ್ಲಿ ಕಲಿಯೋದು ಜಾಸ್ತಿ ಇರುತ್ತೆ, ನಾನು ಹೆಂಗೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಇದು ಒಂದು ಕಾನ್ಸೆಪ್ಟ್ ನಾನು ತಗೊಂಡೆ. ಮತ್ತೆ ಪರಮಹಂಸರದ ಸಿದ್ಧಾಂತ ನಮ್ದಲ್ಲ, ಹೌದು ಹೇಳ್ತೇನೆ. ಆದ್ರೆ ಅವರು ಶಿಷ್ಯರಾದಂತಹ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆ ಬಗ್ಗೆ ಬಹಳಷ್ಟು ಹೇಳಿದ್ರು. ಆದ್ರೆ ನಮ್ಗೆ ಅದೆಲ್ಲ ಗೊತ್ತಿದೆ ಕೂಡ. ಫಾರಿನ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಭಗವದ್ಗೀತೆ ಕೆಳಗಡೆ ಇದೆ, ನೀನ್ ಹೇಳ್ತೀಯ ಅಂದ್ರೆ ಆ ಭಗವದ್ಗೀತೆಯ ಮೇಲೆ ಎಲ್ಲ ಸಾರವು ನಿಂತಿದೆ, ಅದು ನಿನಗೆ ಗೊತ್ತಿಲ್ವಾ ಅಂತ ಅವ್ರಿಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಆ ರೀತಿ ಅದಂತಲೇ ಸ್ವಾಮಿ ವಿವೇಕಾನಂದ ಭಗವದ್ಗೀತೆ ಬಗ್ಗೆ ಬಹಳ ಅವ್ರಿಗೆ ತಿಳುವಳಿಕೆ ಇತ್ತು ಅಂತ. ಅದು ಇವ್ರದೆಲ್ಲ ಮಾಯವಾದನ ಬರುತ್ತಾ ಅನ್ನೋದು ನನಗೆ ಒಂದು ಭಕ್ತಿಯನ್ನು ಅವರು ಎಲ್ಲಿ ಪ್ರಚಾರ ಮಾಡಿದ್ರು ಅಲ್ವಾ? ಭಗವದ್ಗೀತೆ ಬಗ್ಗೆ ಹೇಳಿದ್ರು ಅಂತ. ಭಗವದ್ಗೀತೆಯಲ್ಲಿ ವಿಚಾರ ಅಂದ್ರೆ ಕೃಷ್ಣ ಭಕ್ತಿ ಅಷ್ಟೇ, ಇನ್ನೇನಿದೆ ಭಗವದ್ಗೀತೆಯಲ್ಲಿ ವಿಷಯ? ಅದ್ರ ಒಂದೇ ವಿಷಯ ಅದರಲ್ಲಿ. ಕೃಷ್ಣ ನಮ್ಗೆ ಹೇಳೋದು ತನ್ನ ಭಕ್ತನಾಗ್ಬೇಕು ನಾವು ಅಂತ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ನೇರವಾಗಿ ಹೇಳೋದು, ಎಲ್ಲ ನೀವು ಸೃಷ್ಟಿಸಿದ ಕಲ್ಪಿಸಿದ ಧರ್ಮವನ್ನು ಬಿಟ್ಟು ಬಿಡಿ, ಕೇವಲ ನನ್ನನ್ನು ಆಶ್ರಯಿಸಿ, ನನ್ನನ್ನು ಅವಲಂಬಿಸಿ. ಸೊ ಇದೇ ಗೀತೆಯ ವಿಷಯ ಅಲ್ವಾ? ಸೊ ಇದನ್ನು ಹೇಳ್ಬೇಕು. ಇದನ್ನ ಪ್ರಭುಜಿ, ನನಗೆ ಇನ್ನೊಂದು ಕ್ವಶನ್ ಇದೆ ಪ್ರಭುಜಿ. ನನಗೆ ಸ್ಟಾರ್ಟಿಂಗ್ ಇಂದ ಇದೊಂದು ಕ್ವಶನ್ ಅಂದ್ರೆ, ಭಗವದ್ಗೀತೆನ 3 ರೀತಿಯಲ್ಲಾಗಿ ಡಿವೈಡ್ ಮಾಡ್ತಾರೆ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಭಕ್ತಿ ಅಂತ 3 ರೀತಿಯಲ್ಲಿ. ಆದ್ರೆ ಹೆಚ್ಚಾಗಿ ಭಗವದ್ಗೀತೆಯಲ್ಲಿ ಭಕ್ತಿ ಬಗ್ಗೆನೇ ಹೇಳಿದೆ ಅಂತ ನಾವು ಹೇಳ್ತೀವಿ, ಅಂದ್ರೆ ನಾವು ಇವಾಗ ಟೀಚ್ ಮಾಡ್ಬೇಕಾದ್ರೆ. ಆದ್ರೆ ಜ್ಞಾನದ ಬಗ್ಗೆ ಅಂತಂದ್ರೆ, ಜ್ಞಾನದಲ್ಲೂ ಭಕ್ತಿ ಮಿಶ್ರಿತವಾದಂತ ಇದು ಅಂತ. ಸೊ ಯಾಕೆ ಭಕ್ತಿಯನ್ನ ಹೆಚ್ಚಾಗಿ ನಾವು ನೋಡ್ಬೇಕು? ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ಫಾಲೋ ಮಾಡ್ತಾ ಇದೀವಿ ಅಂತನಾ? ಅಲ್ಲ, ಏನ್ ಮತ್ತೆ ಇನ್ನೊಂದ್ಸಲ ಹೇಳಿ. ಪ್ರಭುಜಿ, ಈ ಭಗವದ್ಗೀತೆಯನ್ನ ನಾವು 3 ಪಾರ್ಟ್ ಮಾಡ್ತೀವಿ. ಓಕೆ. ನಾವು ಇಲ್ಲಿ ಭಕ್ತಿನೇ ಹೆಚ್ಚಾಗಿ ನಾವು ಯಾಕೆ ಇಲ್ಲಿ ಒತ್ತು ಕೊಡ್ತಾ ಇದೀವಿ? ಇಷ್ಟು 3 ಪಾರ್ಟ್ ಆಗಿದ್ರು ಕೂಡ ಇಲ್ಲಿ ಭಕ್ತಿನೇ ಹೆಚ್ಚು ಅಂತ ನಾವ್ ಯಾಕೆ ತಿಳಿಸ್ಕೊಡ್ಬೇಕು ಅಂತ ಪ್ರಭುಜಿ? ಅದೇ ಮಧ್ಯದಲ್ಲಿ ಭಕ್ತಿ ಇದೆ ಅಂತನಾ ಏಕೆ ಪ್ರಭುಜಿ? ಓಕೆ, ಈಗ ಕರ್ಮ ಇದೆ, ಭಕ್ತಿ ಇದೆ, ಜ್ಞಾನ ಇದೆ, ಅದ್ರಲ್ಲಿ ಹೆಚ್ಚಿನ ಭಕ್ತಿನೇ ಕೃಷ್ಣ ಭಕ್ತಿ ಪಡಿಲಿಕ್ಕೆ ಅವಾಗ ಏರಿದೆ ಅಂತ ಹೇಳೋದು ಅಲ್ವಾ? ಕರ್ಮಯೋಗ ಅಂದ್ರೂ ಕೂಡ ಕೃಷ್ಣನಿಗೆ ಭಕ್ತಿ ಪಡೆಯೋದಕ್ಕೆ ಕರ್ಮಯೋಗ ಭಗವತಿ ಹೇಳೋದಂದ್ರೆ ಯತ್ ಕರೋಷಿ ಅಜ್ಜೋಷಿ, ಏನ್ ಮಾಡಿದ್ರು, ಏನ್ ಅರ್ಪಣೆ ಮಾಡಿದ್ರು, ಏನ್ ಪೂಜಿಸಿದ್ರು ನನಗೋಸ್ಕರ ಮಾಡಿ ಅಂತ. ಸೊ ಕರ್ಮಯೋಗದ ವಿಧಾನದಲ್ಲಿ ಅದು ಕೆಳಗಿನ ಹಂತದಲ್ಲಿ ನಮಗೆ ಜ್ಞಾನ ಹಂತಕ್ಕೆ ಬರುತ್ತೆ. ನಮ್ಮ ಒಂದು ಗುರುತು ನಮಗೆ ಸ್ಪಷ್ಟವಾಗುತ್ತೆ. ನಮಗೆ ನಂತರ ನಮ್ಮ ಗುರುತು ಸ್ಪಷ್ಟವಾದ್ಮೇಲೆ, ನಮ್ಮ ಐಡೆಂಟಿಟಿ ಸ್ಪಷ್ಟ ಆದ್ಮೇಲೆ ನಾವು ಕೃಷ್ಣನಿಗೆ ಸಂಪೂರ್ಣ ಆಶ್ರಯವಾಗುತ್ತೆ. ಸೊ ಆ ರೀತಿಯಲ್ಲಿ ಇದು ಬೇರೆ ಬೇರೆಯಾಗಿ ನೋಡ್ಬೋದು. ಇಲ್ಲ ಅಂದ್ರೆ ಭಕ್ತಿಯ ಒಂದು ಭಾಗಗಳಾಗಿ ನೋಡ್ಬೋದು. ಕರ್ಮಕಾಂಡ, ಜ್ಞಾನಕಾಂಡ ಮತ್ತೆ ಭಕ್ತಿ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಎಲ್ಲ ಭಕ್ತಿಯ ಒಂದು ಒಳಗೆ ಸೇರಿದಾಗೂ ಆಗತ್ತೆ. ಪ್ರಭುಜಿ, ಪಾಪ ಪುಣ್ಯ ಎಲ್ಲ ಕ್ಷೀಣಿಸುತ್ತೆ, ಭಕ್ತಿ ಕ್ಷೀಣಿಸಲ್ಲ ಅಂತ ಹೇಳ್ತಾರಲ್ವಾ ಪ್ರಭುಜಿ? ಪಾಪ ಪುಣ್ಯ ಕ್ಷೀಣಿಸುತ್ತೆ, ಭಕ್ತಿ ಕ್ಷೀಣಿಸೋದಿಲ್ಲ. ಅಲ್ಲ, ಭಕ್ತಿ ಮಾಡೋದು ಮಾಡಿದ್ವಿ ಅಂದ್ರೆ ಇವಾಗ ಇಷ್ಟು ಟೈಮ್ ಅಂತ, ಇವಾಗ ನಾವ್ ಎಷ್ಟೇ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ್ರು ಕಳೆದ್ಮೇಲೆ ನಾವು ಒಂದ್ ಲೋಕಕ್ಕೆ ಹೋಗಿದ್ರು ಮತ್ತೆ ಬರ್ತೀವಿ ಅಂತಾರೆ. ಅದೇ ತರ ಪಾಪನೂ ಅಷ್ಟೇ, ನರ್ಕಕ್ಕೆ ಹೋದ್ಮೇಲೆ ಅದ್ ನಮ್ಗೆ ಹೋಗ್ಬಿಡುತ್ತೆ ಅಂತಾರೆ, ನರ್ಕದಲ್ಲಿ ಅನುಭವಿಸ್ಮೇಲೆ. ಆದ್ರೆ ಭಕ್ತಿ
ಕರ್ಮ ವಿಕರ್ಮ ಅಕರ್ಮ, ಭಕ್ತಿ ಕಾರ್ಯಗಳು ಅಕರ್ಮ. ಹಾಗೆ ಇರುತ್ತೆ ಅಂತ. ಹೌದು, ಹಾಗಾಗಿ ನಾವು ಭಕ್ತಿನ ಮಾಡ್ಬೇಕು ಹೆಚ್ಚು ಅಂತ ಹೇಳ್ತಾರೆ ಅಂತ ನಾನು ಹೇಳಿದ್ದು. ಅದಕ್ಕೆ ಭಕ್ತಿನೇ ನಮ್ಗೆ ಅಲ್ಟಿಮೇಟ್, ಶಾಶ್ವತ. ಭಕ್ತಿ ಧ್ಯಾನನೇ ಇಂಪಾರ್ಟೆಂಟ್ ಅಂತ. ಪ್ರಭುಜಿ, ಮೋಕ್ಷ ಅನ್ನೋದು ಭಗವಂತನ ಧಾಮಕ್ಕೆ ಮರಳಿ ಹೋಗುವುದು ಅಂತ ಹೇಳ್ತಾರೆ. ಅದೇನೇ ಮೋಕ್ಷ ಅಂತಂದ್ರೆ? ನಿಜವಾದ ಮೋಕ್ಷ ಅಂದ್ರೆ ಅದೇ ಪರಿಪೂರ್ಣ ಮೋಕ್ಷ. ಅದೇ ಮೋಕ್ಷ. ಮುಕ್ತಿ ಹಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಭಾಗವತ ಹೇಳೋದು. ಮುಕ್ತಿ ಎಂದರೆ ನಮ್ಮ ಸ್ವರೂಪ ಸ್ಥಿತಿಗೆ ಬರೋದು. ನಮ್ಮ ಸ್ವರೂಪ ಅಂದ್ರೆ ನಮ್ಮ ನಿಜವಾದ ಸ್ಥಿತಿ. ಆತ್ಮದ ನಿಜವಾದ ಸ್ಥಿತಿ ಅಂದ್ರೆ ಜೀವೇರ ಸ್ವರೂಪ ಹೊಯ್ ನಿತ್ಯರ ಕೃಷ್ಣದಾಸ್. ನಾವು ನಿತ್ಯವಾಗಿ ಕೃಷ್ಣನ ಸೇವಕರು ನಾವು. ಸೊ ಅದು ನಮ್ಮ ನಿಜವಾದ ಮೋಕ್ಷ ಸ್ಥಿತಿ. ಅದು ಇಲ್ಲಿದ್ರು ಆಯ್ತು, ಅದು ಆಧ್ಯಾತ್ಮಿಕ ಜಗತ್ತಲ್ಲಿದ್ರು ಆಯ್ತು. ಕೃಷ್ಣನ ಸೇವೆ ನಿರಂತರವಾಗಿ ಮಾಡೋ ಒಂದು ನಮ್ಗೆ ಆ ಸ್ಥಿತಿಗೆ ಬಂದ್ರೆ ನಾವು ಅದೇ ಮೋಕ್ಷ ಸ್ಥಿತಿ ಅಂತ. ಅದಕ್ಕೆ ಶುದ್ಧ ಭಕ್ತರಾದವರು ಅವ್ರು ಈ ಜಗತ್ತಿನಲ್ಲೇ ಇದ್ರು ಕೂಡ ಅವರು ಜೀವನ್ ಮುಕ್ತರು ಅಂತ ಅವ್ರು ಹೇಳೋದು. ಅವ್ರು ಸಂಪೂರ್ಣವಾಗಿ ಕೃಷ್ಣನ ಅವಲಂಬಿಸಿರೋದ್ರಿಂದ, ಆಶ್ರಯಿಸೋದ್ರಿಂದ ಅವರು ಈಗಲೇ ಅವ್ರು ಮುಕ್ತರು ಅಂತ ಹೇಳ್ತಾರೆ. ಯಾಕಂದ್ರೆ ಆಗ್ಲೇ ಆ ಸ್ಥಿತಿಯಲ್ಲಿ ಇದ್ದಾರೋ. ಅವ್ರಿಗೆ ಆಧ್ಯಾತ್ಮಿಕ ಜಗತ್ತು ಒಂದೇ, ಭೌತಿಕ ಜಗತ್ತು ಒಂದೇ, ಎಲ್ಲವೂ ಕೂಡ ಅವ್ರು ಕೃಷ್ಣ ಸೇವೆನೆ ಮಾಡ್ತಾರೆ, ಸದಾ ಮಾಡ್ತಾರೆ. ಒಂದು ಕ್ಷಣ ಇಲ್ಲದೆ ಒಂದು ನಿರಂತರವಾಗಿ ಮಾಡೋ ಒಂದು ಸ್ಥಿತಿ ತಲುಪಿಟ್ಟಿದ್ದಾರೆ. ಸೊ ಅವ್ರನ್ನ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ಅದು ನಿಜವಾದ ಮುಕ್ತ ಸ್ಥಿತಿ ಆಯ್ತು. ಸಾಯುಜ್ಯ ಮುಕ್ತಿ ಅನ್ನೋದು ಒಂದು ಮುಕ್ತಿ ಇದೆ, ಆದ್ರೆ ಅಲ್ಲಿಂದ ಪತನಗೊಳ್ಬಹುದು ಅಂತ ನಾವು ಹೇಳೋದು. ಅದು ನಿರಾಕಾರವಾದಿಗಳು ಅದನ್ನ ಅವರು ಕೂಡ ಪಡಿಬಹುದು. ಅವ್ರು ಪಡಿತಾರೆ, ಆದ್ರೆ ತುಂಬಾ ಕಷ್ಟದಿಂದ ಪಡಿತಾರೆ. ಕೃಷ್ಣ ಗೀತೆಯಲ್ಲಿ ನಾವು ಹೇಳಿದು ಕ್ಲೇಶೋ ಅಧಿಕಾರ ತರಸ್ತೇಶ. ಕ್ಲೇಶ ತುಂಬಾ ದುಃಖ, ತುಂಬಾ ಕಷ್ಟದಿಂದ ಅವ್ರು ಪಡೆಯೋ ಒಂದು ಸ್ಥಿತಿ. ಆದ ಸ್ಥಿತಿಯಲ್ಲೂ ಕೂಡ ಅವರು ಪತನಗೊಳ್ಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇಲ್ಲೊಂದು ಆಡ್, ಅದಕ್ಕೆ ಮಾತಾಜಿಯವರು ನೀವು ಹೇಳಿದ್ದಕ್ಕೇನೆ ಒಂದು ಆಡ್ ಮಾಡಕ್ ಇಷ್ಟಪಡ್ತೀನಿ. ತಪ್ಪಾಗಿದ್ರೆ ಕ್ಷಮಿಸಿ. ಈಗ ಅಲ್ಲಿ ಮಾತಾಜಿಯವರು ಅವರಿಗೆ ಬೇರೆಯವ್ರ ಕ್ವಶನ್ ಕೇಳ್ತಾರೆ, ನಮ್ಮ ಒಳಗಡೆನೆ ಕೃಷ್ಣ ಇದ್ದಾನೆ ಅಂದ್ಮೇಲೆ ನಾನು ಕೃಷ್ಣ ಒಂದೇ ಅಲ್ವಾ, ಅದು ಹೇಗೆ ಬೇರೆ ಬೇರೆ ಅಂದಾಗ ಈ ಉದಾಹರಣೆ ಸೂಕ್ತ ಅಂತ ನನಗ್ ಕಂಡು ಬಂತು. ಹೇಗೆ ಅಂದ್ರೆ, ಸಮುದ್ರದ ಬಿಂದು ಸಮುದ್ರ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸಮುದ್ರದ ಎಲ್ಲಾ ಕ್ವಾಲಿಟಿಗಳನ್ನು ಹೊಂದಿದೆ, ಎಲ್ಲಾ ಗುಣಾಂಶಗಳನ್ನು. ಆದ್ರೆ ಸಮುದ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮುದ್ರದಲ್ಲಿ ತುಂಬಾ ತಿಮಿಂಗ್ಲ, ಇದು ಮುತ್ತು ರತ್ನ ಪ್ರತಿಯೊಂದು ಇರುತ್ತೆ, ತುಂಬಾ ಹರಡ್ಕೊಂಡಿರತ್ತೆ. ಆದ್ರೆ ಒಂದು ಬಿಂದು ಒಳಗಡೆ ತಿಮಿಂಗ್ಲ ಆಗ್ಲಿ ಮುತ್ತು ರತ್ನ ಆಗ್ಲಿ ಇರಕ್ ಸಾಧ್ಯ ಇಲ್ಲ. ಸಮುದ್ರದ ಗುಣ ಇದೆ. ಹಾಗಂತ ನಾನೇ ಸಮುದ್ರ ಅಂತ ಹೇಳೋದು ಅಷ್ಟೊಂದು ಅತಿಶಯೋಕ್ತಿ ಅಂತ ನನಗನ್ಸುತ್ತೆ. ಉತ್ತರವಾಗಿ ಕೊಡಬಹುದು. ಮತ್ತೆ ಇನ್ನೊಂದು, ಫಲಂ ಪುತ್ರಂ ಪುಷ್ಪಂ ತ್ವಯಂ, ಇಷ್ಟೇ ಕೊಟ್ರೆ ಸಾಲ್ದ, ಭಗವಂತ ಕೇಳಿದನ ಊಟ ಕೊಡು ನನಗೆ ಅಂತ ಹೇಳೋದು ಅಂತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇರೆಯವರು, ಭಕ್ತನಲ್ಲದವರು ಕರ್ಮ ಕಟ್ಕೊಂತ ಹೋಗ್ತಾರೆ. ಊಟ ಮಾಡೋದ್ರಿಂದ ಭಗವಂತನಿಗೆ ಅರ್ಪಿಸಿಲ್ಲ ಅಂದಾಗ ಅದರಿಂದ ಕರ್ಮ ಬರುತ್ತೆ. ಆ ಊಟದಿಂದ ಏನೋ ದೋಷ ಬಂದಿರತ್ತೆ. ಅದು ಹೇಗೆ ಸಂಪಾದನೆಯಿಂದ ಬಂದಿರತ್ತೋ ಏನೋ. ಭಗವಂತನಿಗೆ ಅರ್ಪಿಸಿದಾಗ ಆ ದೋಷ ಮುಕ್ತವಾಗಿ, ಅದು ಪ್ರಸಾದವಾಗಿ ಆ ಕರ್ಮವನ್ನ ಕಳೀತಾ ಬರುತ್ತೆ. ಅದಲ್ದೇನೆ ನಾವು ಇಲ್ಲಿ ಕೃಷ್ಣನ ಸೆಂಟ್ರಲ್ ತಂದಾಗ ಭೋಗ ಕೊಡೋದ್ರಿಂದ ಕಂಪ್ಲೀಟ್ ಆಗಿ ನಾವು ಅವನ ಕಾನ್ಶಿಯಸ್ ಅಲ್ಲೇ ಇರ್ತೀವಿ. ಇದು ನಮ್ಮ ಸಾವಿನ ಟೈಮ್ ಅಲ್ಲಿ ಅವನ ಕಾನ್ಶಿಯಸ್ ಅಲ್ಲೇ ಇದ್ದಾಗ ಹೃದಯದಲ್ಲಿ ಕೃಷ್ಣ ಇರ್ತಾನೆ, ಅವಾಗ ಹೋಗಕ್ಕೆ ಹತ್ರ ಆಗತ್ತೆ ಅಂತ ಈಗ ಬೆಳಿಗ್ಗೆ ಪ್ರಭುಜಿಯವರ ಭಾಷಣದಿಂದನೂ ಅದು ತುಂಬಾ ಕೇಳಿದು ಬಂತು. ಇನ್ನೊಂದು ಹಾಗೆ ಮೂರನೇದು, ಈಗ ತಾನೆ ಒಂದು ವಿಷಯ, ಕರ್ಮ ಫಸ್ಟ್ ಕೃಷ್ಣ ಹೇಳ್ತಾನೆ, ಅದೇ ಕರ್ಮ, ಜ್ಞಾನ, ಭಕ್ತಿ, ಈ ಮೂರು ಹಂತದಲ್ಲಿ ಮೊದಲನೇದಾಗಿ ನೀನ್ ಸುಮ್ನೆ ಇರ್ಬೇಡ, ಕರ್ಮ ಮಾಡು ಅಂತಾನೆ. ಆ ನಂತರದಲ್ಲಿ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ, ನೀ ಜ್ಞಾನ ಮಾಡು ಅಂತಾನೆ, ಒಂದು ಮೆಟ್ಟಿಲು ಏರಿದ್ಮೇಲೆ. ಆ ನಂತರ ನೀ ಜ್ಞಾನ ಸಂಪಾದನೆ ಮಾಡಿದ ನಂತರ ಭಕ್ತಿ ಮಾಡು, ಯಾಕಂದ್ರೆ ಭಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠ, ಮತ್ತೆ ಭಕ್ತ ನನಗೆ ತುಂಬಾ ಪ್ರಿಯ ಆಗ್ತಾನೆ. ಇಲ್ಲಿ ಕರ್ಮ, ಜ್ಞಾನ, ಇವರ ಜ್ಞಾನ ಸಂಪಾದನೆ ಅಷ್ಟು ಈಸಿ ಅಲ್ಲ, ಮಾಡ್ತಾನೆ ಇರ್ಬೇಕು, ಅನ್ಲಿಮಿಟೆಡ್, ತುಂಬಾ ಕಷ್ಟ ಆಗುತ್ತೆ. ಕರ್ಮನೂ ಅಷ್ಟೇ, ಬಿಡುವಿಲ್ದಂಗೆ ಮಾಡ್ತಾ ಇರ್ಬೇಕು. ಆದ್ರೆ ಭಕ್ತಿ ಇದು ಸುಲಭದ ಮಾರ್ಗನೂ ಹೌದು, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾರ್ಗನೂ ಹೌದು. ಸೊ ಹಾಗಾಗಿ ಇಲ್ಲಿ ಭಕ್ತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು. ತಪ್ಪಾಗಿದ್ರೆ ಕ್ಷಮಿಸಿ. ಧನ್ಯವಾದ. ಎಸ್, ಸೊ ಮಾತಾಜಿ ಹೇಳಿದ್ ಕರೆಕ್ಟ್. ಸೊ ನಾವು ಸಮುದ್ರದ ಬಿಂದು, ನಾವು ಪಾರ್ಟಿಕಲ್, ಒಂದು ಅಂಶ. ಅದು ಊಟದ ಬಗ್ಗೆ ಅದು ಹೇಳಿದ್ದು, ಭೋಗದ ಬಗ್ಗೆ ಪ್ರಭುಜಿ, ಅದೇನಂತಂದ್ರೆ ನಾವು ತಿನ್ಬೇಕಾದ್ರೆ ಕೃಷ್ಣಾರ್ಪಣ ವಸ್ತು ಅಂದಾಗ ಕೃಷ್ಣನಿಗೆ ಸೇರಿತಲ್ವಾ ಅನ್ನೋದು ಅವ್ರ ವಾದ ಆಗಿರುತ್ತೆ. ಅಲ್ಲ, ಕೃಷ್ಣ ಕಲ್ಪನೆ ಇಲ್ಲ ಅಲ್ಲ ಅವರಿಗೆ. ಹೇಗೆ ಕೃಷ್ಣಾರ್ಪಣ, ಕೃಷ್ಣ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡ್ಬೇಕಂದ್ರೆ ಮಾಡೋದಾದ್ರೆ ಅವನು ಭಕ್ತಿನವಾದ ಸ್ವೀಕಾರ ಮಾಡೋದು. ಕೃಷ್ಣ ಹೇಳೋದು ಭಕ್ತ್ಯ,
ಕೇವಲ ನನ್ನ ಭಕ್ತಿಯಿಂದ, ನನ್ನ ಒಂದು ಯಥಾರ್ಥ ಅರ್ಥದಿಂದ, ಪ್ರೀತಿಯಿಂದ ನನ್ನನ್ನು ಅರ್ಪಣೆ ಮಾಡಿದಾಗ ನಾನು ತಗೊಳ್ಳೋದು. ಸೊ ಅವರ ಪರಿಕಲ್ಪನೆನೇ ಇಲ್ಲ ಕೃಷ್ಣ ಅಂದ್ರೆ ಏನು ಅಂತ. ಅವ್ರು ನೀವು ಕೃಷ್ಣ, ನಾನು ಕೃಷ್ಣ ಅಂತ ಭಾವನೆಯಲ್ಲಿದ್ದಾರೆ. ಎಲ್ಲಿ ಕೃಷ್ಣ ಅವರ ಸ್ವೀಕರಿಸ್ತಾನ ಅವ್ರದ್ದು ಅಲ್ವಾ? ಮೊದಲಿಗೆ ಕೃಷ್ಣ, ಸರಿಯಾದ ಒಂದು ಪರಿಕಲ್ಪನೆ. ಕೃಷ್ಣ ಅಂತ ದೊಡ್ಡ ವ್ಯಕ್ತಿ, ದಿವ್ಯವಾದ ವ್ಯಕ್ತಿ, ಅಷ್ಟು ಕರುಣಾಮಯಿ. ಸೊ ಆ ರೀತಿ ಕೃಷ್ಣನ ಒಂದು ಸರಿಯಾದ ಅರ್ಥ ಮಾಡ್ಕೊಂಡಾಗ ನಾವು ಕೃಷ್ಣಗೆ ಅರ್ಪಣೆ ಮಾಡಿದ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಇವಾಗ ನಾವು ಅದೇನು ಅರ್ಥ ಮಾಡ್ಕೊಳ್ಳಿ, ನಾನು ಕೃಷ್ಣನೇ ನೀವು ಕೃಷ್ಣನೇ ಅಂತ ಹೇಳಿ ಸುಮ್ಮನೆ ಕೃಷ್ಣ ಅರ್ಪಣೆ ಅಂದ್ರೆ ಕೃಷ್ಣ ಅರ್ಪಣ ಸ್ವೀಕರಿಸ್ತಾನ ಅಲ್ವಾ? ಮೊದಲಿಗೆ ಕೃಷ್ಣನ ಯಥಾರ್ಥ ಒಂದು ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ವ್ಯಕ್ತಿತ್ವವನ್ನು ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಹೇಗೆ ಇದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅಂತ ನನಗೆ ಒಂದ್ ಸ್ವಲ್ಪ ಹೇಳ್ಬೋದ? ಯಾಕಂದ್ರೆ ನಾವ್ ಹೇಳಿದನ್ನ ಅವ್ರು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರಲ್ಲ, ನಾವು ವಾದ ಮಾಡಿ ಒಪ್ಸೋದಕ್ಕೆ ಪ್ರಯತ್ನ ಪಡ್ತೀವಿ, ಇಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಅಷ್ಟೇ. ಅವ್ರಿಗೆ ನೆಗ್ಲೆಕ್ಟ್ ಅಂದ್ರೆ ಮತ್ತೆ ಅವ್ರಿಗಿನ್ನ ಸದ್ಯಕ್ಕೆ ಹೋಗುವಂತ ಕೃಪೆ ಇಲ್ಲ. ಸೊ ಈಗ ನಮ್ಮ ಭಕ್ತಿಯನ್ನು ನಾವು ಮಾಡೋಣ ಅಷ್ಟೇ. ಸೊ ಚೈತನ್ಯ ಮಹಾಪ್ರಭು ಹೇಳೋದು ಏನು, ಅಸತ್ಸಂಗತ್ಯಾಗ ಈ ವೈಷ್ಣವ ಆಚಾರ. ವೈಷ್ಣವರ ಆಚಾರ್ಯ ಅಂದ್ರೆ ಅಸತ್ ಸಂಘವನ್ನು ತ್ಯಜಿಸೋದು. ಅಸತ್ ಅಂದ್ರೆ ಏನು? ಅಸತ್ ಕೃಷ್ಣ ಏನು ಕೃಷ್ಣ ಭಕ್ತ ಆರ. ಅಸತ್ ಅಂದ್ರೆ ಒಂದು ಭೌತಿಕವಾಗಿ ತುಂಬಾ ಇಂದ್ರಿಯ ಸುಖದ ಇದರಿಂದ ಇರೋವರು. ಇನ್ನೊಂದು ಕೃಷ್ಣ ಅಭಕ್ತರು. ಸೊ ಅವರ ಸಂಘದಿಂದ ನಾವು ದೂರವಾಗಿ ಇರ್ಬೇಕು. ಅವ್ರಿಗೆ ನಮ್ಮ ಚಟುವಟಿಕೆಗಳು, ನಮ್ಮ ನಡವಳಿಕೆಗಳು ಅವ್ರಿಗೆ ಅರ್ಥ ಆಗೋದಿಲ್ಲ, ಅರ್ಥನೇ ಆಗಲ್ಲ. ಅರ್ಥ ಆಗೋದಿಲ್ಲ. ಏನಾದ್ರು ಒಂದು ಇರ್ವೆ ನೋಡಿದ್ರೆ ಕೂಡ ಇದಾನೆ ಭಗವಂತ ಅಂತ ಹೇಳ್ತಾರೆ, ಆದ್ರೆ ಕೃಷ್ಣ ನಾವು ಮಗ್ನರಾಗಿ ನಾವು ಹೊಂದಾಣಿಕೆಯಲ್ಲಿ ಹೋಗೋದಷ್ಟೇ. ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ ಸದ್ಯಕ್ಕೆ ಅಷ್ಟೇ. ಭಕ್ತ ಪ್ರಹ್ಲಾದರು ನೋಡಿ, ಭಕ್ತ ಪ್ರಹ್ಲಾದರು ಎಷ್ಟು ಶುದ್ಧ ಭಕ್ತರು. ಅವರ ತಂದೆ ನೋಡಿದ್ರೆ ಆ ರೀತಿಯ ಅಷ್ಟೊಂದು ಅಸುರ ಗುಣ. ಸೊ ಈ ರೀತಿ ಇರುತ್ತೆ. ಈ ರೀತಿ ಭೌತಿಕ ಜಗತ್ತು ಅಂದ್ಮೇಲೆ ಅದು ತಂದೆ ಮಕ್ಕಳು ಇಲ್ಲ, ಗಂಡ ಹೆಂಡತಿ, ಇದೇ ರೀತಿ ಎಲ್ಲದರಲ್ಲೂ ಇದೇ ರೀತಿ ಅಪ್ಪ ಮಗಳಿಗೆ ಪ್ರಭುಜಿ ಆವಾಗ ಒಂದು ವಿಷಯ ಹೇಳ್ಬೇಕಿತ್ತು ಪ್ರಭುಜಿ. ಮಾತಾಜಿ ಕೇಳಿದ್ರು ಅಂತವ್ರಿಗೆ ನಾವು ಯಾವ ತರ ತಿಳಿಸಿ ಹೇಳ್ಬೇಕು ಕೃಷ್ಣನೇ ಯೂನಿವರ್ಸಲ್ ಟ್ರುತ್ ಅಂತ. ಸೊ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಇವರು ಶಂಕರ್ಷನ್ ನಿತೈ ದಾಸ್ ಪ್ರಭುಜಿ ಸ್ವಲ್ಪ ಜ್ಞಾನದ ಬಗ್ಗೆ ಹೇಳಿದ್ರು. ಅಂದ್ರೆ 3 ಜ್ಞಾನದ ಬಗ್ಗೆ ಹೇಳಿದ್ರು ಅವರು. ಅದು ಅಕ್ವೈರ್ಡ್ ನಾಲೆಜ್, ರಿಯಲೈಸ್ಡ್ ನಾಲೆಜ್, ಅಂದ್ರೆ ರಿಯಲೈಸೇಷನ್ ನಾಲೆಜ್ ಮತ್ತೆ ರಿವೀಲ್ಡ್ ನಾಲೆಜ್ ಬಗ್ಗೆ ಹೇಳಿದ್ರು ಪ್ರಭುಜಿ ಅವರು ಅಕ್ವೈರ್ಡ್ ನಾಲೆಜ್ ನಲ್ಲಿ ಏನ್ ಹೇಳಿದ್ರು, ನಾವು ಏನಾದ್ರು ಮಾಹಿತಿ ತಗೊಂಡ್ರು ಕೂಡ ಕೇಳುವುದರ ಮೂಲಕ, ಜೊತೆಗೆ ವಿದ್ಯಾಭ್ಯಾಸದ ಮೂಲಕ ಮತ್ತೆ ನಮ್ಮ ಅನುಭವದ ಮೂಲಕ ನಾವು ಜ್ಞಾನವನ್ನ ತಗೊಳ್ತೀವಿ. ಆ ಜ್ಞಾನ ಯಾವಾಗ ನಾವು ಅಪ್ಲೈ ಮಾಡ್ತೀವೋ, ಯಾವುದೇ ಜ್ಞಾನವನ್ನ ಅಪ್ಲೈ ಮಾಡಿದಾಗ ಅದೇ ನಮ್ಗೆ ರಿಯಲೈಸ್ಡ್ ನಾಲೆಜ್ ಆಗತ್ತೆ ಅಂತ ಹೇಳಿದ್ರು. ಅಂದ್ರೆ ಸಾಕ್ಷಾತ್ಕಾರವಾದಂತಹ ಜ್ಞಾನ ಆಗತ್ತೆ. ಆ ಸಾಕ್ಷಾತ್ಕಾರದ ಜ್ಞಾನವನ್ನ ನಾವು ಸಂಪೂರ್ಣಗೊಳಿಸಿದಾಗ, ಅಂದ್ರೆ ಕಂಪ್ಲೀಟ್ ಮಾಡಿದಾಗ ನಾವು ರಿವೀಲ್ಡ್ ನಾಲೆಜ್ಗೆ ಬರ್ತೀವಿ ಅಂತ ಹೇಳಿದ್ರು. ಅಂದ್ರೆ ಅಂತ ವ್ಯಕ್ತಿಗಳಿಗೆ ನಾವು ಮೊದಲು ಜ್ಞಾನ ಅದನ್ನ ಓದ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಕೇಳಲಿಕ್ಕೆ ನಾವು ಹೇಳಿದಾಗ, ಮತ್ತೆ ಅದನ್ನ ಜೊತೆಗೆ ಅವ್ರಿಗೆ ಅಳವಡಿಸ್ಕೊಳ್ಳಿಕ್ಕೆ ಹೇಳಿದಾಗ, ಅಳವಡಿಸ್ಕೊಂಡಾಗ ಅವ್ರಿಗೆ ಆ ಒಂದು ಮಾರ್ಗ ಅಂದ್ರೆ ಕಂಪ್ಲೀಟ್ನೆಸ್ ಅನ್ನೋದು, ಅಂದ್ರೆ ಅಟ್ಲೀಸ್ಟ್ ಅವರು ಆ ರಿಯಲೈಸೇಷನ್ ನಾಲೆಜ್ ವರ್ಗಾದ್ರೂ ಹೋಗ್ಬೋದು ಪ್ರಭುಜಿ ಅವರು ಈ ಒಂದು ನಾಲೆಜ್ ಅನ್ನ ಅಕ್ವೈರ್ ಮಾಡ್ಕೊಂಡಾಗ ಅಂತ ನನ್ಗನ್ಸುತ್ತೆ ಪ್ರಭುಜಿ. ಅಂದ್ರೆ ಅವರು ಹೇಳಿದ್ದನ್ನ ನಾನು ಇಲ್ಲಿ ಅಪ್ಲೈ ಮಾಡಿ ಹೇಳ್ತಾ ಇದ್ದೇನೆ ಅಷ್ಟೇ ಪ್ರಭುಜಿ, ನನ್ನದೇನಿಲ್ಲ. ಹೌದು, ಇವಾಗ ನಾವು ಕೃಷ್ಣನ ಅವತರಿಸಿದ್ರು ಕೂಡ ನೋಡೋದು, ಈ ದುರ್ಯೋಧನನಿಗೆ ಅರ್ಥನೇ ಆಗ್ಲಿಲ್ಲ ಕೃಷ್ಣ ಪರಮ ಪುರುಷ ಅಂತ. ಎಷ್ಟೋ ಸಲ ಇದೇನು ಕೃಷ್ಣ ನಿಜವಾಗ್ಲೂ ಪರಮ ಪುರುಷನ ಆ ರೀತಿಯಲ್ಲಿ ಕೇಳೋ ಪ್ರಶ್ನೆಗಳಿದೆಯಂತೆ ಮಹಾಭಾರತ. ಯಾರು ದುರ್ಯೋಧನ ಅಷ್ಟು ಒಂದು ಆತ್ಮೀಯದಲ್ಲಿ ಒಂದು ಬಂಧುವಾಗಿ ಎಲ್ಲ ಇದ್ರು ಕೂಡ ಅವರಿಗೆ ಗೋಚರವಾಗಲಿಲ್ಲ. ಕೃಷ್ಣನು ನೇರವಾಗಿ ಇದ್ದು ಪ್ರತ್ಯಕ್ಷವಾಗಿ ಕೃಷ್ಣನ ದಿವ್ಯ ಲೀಲೆಗಳು ನಡೀತಾ ಇದ್ರು ಕೂಡ ಅದು ಕೃಷ್ಣ ಪರಮ ಪುರುಷ ಅಂತ ತಿಳಿಯೋದು ಅದು ಎಲ್ಲೋ ಸ್ವಲ್ಪ ಜನಕ್ಕೆ ಮಾತ್ರ ಅಂತ ಹೇಳೋದು. ಮನುಷ್ಯಾಣಾಂ ಸಹಸ್ರೇಶು. ಸೊ ಕೃಷ್ಣ ಅನ್ನೋದು ಎಷ್ಟೋ ಸಹಸ್ರರಲ್ಲಿ ಕೆಲವರಿಗೆ ಈ ಭೌತಿಕ ಜಗತ್ತಿನಲ್ಲಿ ನನ್ನ ಇದು ವಿಷಯ ತಿಳಿಯೋದು. ಅಂದ್ರೆ ಪ್ರಭುಜಿ, ಇದು ಪ್ರತ್ಯಕ್ಷವಾಗಿ ಕೇಳಿ ಪಡೆದಂತಹ ಒಂದು ಜ್ಞಾನ, ಓದಿ ತಿಳ್ಕೊಂಡಂತಹ ಜ್ಞಾನ, ಅದನ್ನ ನಾವ್ ಯಾವಾಗ ಪ್ರಾಕ್ಟಿಕಲ್ ಆಗಿ ನಾವು ಅಂದ್ರೆ ಲೈಕ್ ಅಪ್ಲೈ ಮಾಡ್ಕೋತೀವಿ ನಾವು, ಅವಾಗ ನಮ್ಗೆ ನಿಜವಾದದ್ದು ರಿಯಲೈಸ್ ಆಗುತ್ತೆ ಅಂತ ಪ್ರಭುಜಿ. ಆಮೇಲೆ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ, ಈ ಚೈತನ್ಯ ಮಹಾಪ್ರಭು ಕೊಟ್ಟಿರೋ ನೇರ ವಿಧಾನ, ಹೇಗೋ ನಾವು ಅವ್ರ ಹತ್ರ ಹರೇ ಕೃಷ್ಣ ಅಂತ ಜಪಿಸಿದ್ರೆ
ಅದು ಆ ಭಗವಂತನ ಕರುಣೆ, ಆ ನಾಮ ಪ್ರಭು, ಅದರ ಮೂಲಕ ಕ್ರಮೇಣವಾಗಿ ನಮ್ಮ ಹೃದಯ ಕಲ್ಮಶಗಳು ಎಲ್ಲ ಹೋದಾಗ ನಂಬಿಕೆ ಬರುತ್ತೆ. ಸೊ ನಾವೆಲ್ಲರೂ ಎಷ್ಟು ಜನ ನಮ್ಮೆಲ್ಲರೂ ಅನುಭವ, ನಾನು ಪ್ರತ್ಯೇಕ ಕೃಷ್ಣ ಪ್ರಜ್ಞೆ ಶುರು ಮಾಡಿದಾಗ ಇದೇ ರೀತಿ, ಏನು ಕೃಷ್ಣನೇ ಯಾಕೆ ಪರಮ ಪುರುಷ, ಎಷ್ಟೋ ದೇವತೆಗಳಿದ್ದಾರೆ, ಅಲ್ಲ ಅಂತಿಮವಾಗಿ ದೇವರು ಅಂದ್ರೆ ನಿರಾಕಾರ, ಈ ರೀತಿಯ ಒಂದು ಪರಿಕಲ್ಪನೆಯಲ್ಲೇ ಇದ್ದದ್ದು. ಆದರೆ ಈ ಒಂದು ಹರೇ ಕೃಷ್ಣ ಮಂತ್ರ ಜಪಿಸುವ ಒಂದು ಮಾರ್ಗದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಹೃದಯದಲ್ಲಿ ನಮಗೆ ಒಂದು ವಿಶ್ವಾಸ, ನಂಬಿಕೆ ಇದು ಬೆಳೆದದ್ದು. ಸೊ ಈ ರೀತಿ ಕಲಿಯುಗದಲ್ಲಿ ಈಗ ಇರೋ ಸಮಯದಲ್ಲಿ ಈ ಜ್ಞಾನ ಮಾರ್ಗಕ್ಕಾಗ್ಲಿ ಇನ್ನೊಂದು ಮಾರ್ಗದಲ್ಲಿ ಕ್ರಮೇಣವಾಗಿ ನಾವು ಹೋಗೋಕ್ಕಿಂತ ಹೇಗೋ ಜನರು ಈ ಮಹಾಮಂತ್ರವನ್ನು ಕೇಳೋದು, ಮಹಾಮಂತ್ರವನ್ನು ಜಪಿಸೋದು ಪ್ರಾರಂಭ ಮಾಡಿದ್ರೆ ಅವ್ರು ಬದಲಾವಣೆ ಮಾಡ್ತಾರೆ. ಅವ್ರು ನಿರಾಕಾರವಾದಿಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ನಮ್ಮ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸ್ಥಿತಿ ಇರ್ಬೋದು, ಆದರೆ ಈ ಮಹಾಮಂತ್ರದ ಒಂದು ಶಕ್ತಿಯಿಂದ ಅವರು ಭಕ್ತರಾಗ್ತಾರೆ. ಸೊ ಇದು ತುಂಬಾ ಕಲಿಯುಗದಲ್ಲಿ ಅವರನ್ನು ನಾವು ಬದಲು ಮಾಡುವ ಒಂದು ವಿಧಾನ. ಚೈತನ್ಯ ಮಹಾಪ್ರಭು ಕೃಪೆ. ಓಕೆ, ಇವತ್ತು ನಮ್ದು ನೆಕ್ಸ್ಟ್ ಆಫ್ ಡಿವೋಷನ್ ಅದು ಸ್ವಲ್ಪ ಪ್ಲಾನ್ ಮಾಡಿದೆ. ಅದೇ ಹೇಗೆ ಅದು ಒಂದೊಂದು ಅಧ್ಯಾಯ ಆದ್ರೆ ಮುಗಿಸ್ಬೇಕು, ಇಲ್ಲಾಂದ್ರೆ ಮುಗಿಯೋದಿಲ್ಲ. ಅದು ನಿನ್ನೆನೂ ಆಗ್ಲಿಲ್ಲ, ಇವತ್ತು ಆಗ್ಲಿಲ್ಲ. ಇಲ್ಲಾಂದ್ರೆ ಮೊದಲಿಗೆ ನಾನು ಶುರು ಮಾಡ್ಬಿಡ್ತೇನೆ ಅನ್ಸುತ್ತೆ, ನಂದು ಪಾರ್ಟ್ ನಾನು ಮುಗಿಸ್ಬಿಡ್ತೇನೆ ಅನ್ಸುತ್ತೆ, 1/2 hour. ಆಮೇಲೆ ನಿಮ್ ಪ್ರೆಸೆಂಟೇಷನ್ ಇಟ್ಕೊಳ್ಳೋಣ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲ ಪ್ರಭುಜಿ, ಇವತ್ತು ಆಕ್ಚುಲಿ ನನಗೆ ಬಹಳಷ್ಟು ಕ್ವಶನ್ಸ್ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಇವತ್ತು ನನಗೆ ಕ್ಲಿಯರ್ ಆಯ್ತು. ನನಗೆ ಬೇಕಾದ್ರೆ ಅದನ್ನ ಓದ್ಕೋಬಹುದೇನೋ, ಈ ತರದೊಂದು ಕನ್ಫ್ಯೂಷನ್ ಸೆಷನ್ ಇದ್ದಾಗ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಸಮ್ ಟೈಮ್ಸ್ ನಮ್ಗೆ ಕೇಳಕ್ಕಾಗಿರಲ್ಲ, ಸಿಚುವೇಶನ್ ನಮ್ಗೆ ಆ ತರ ಒಂದು ಟೈಮ್ ನ ಒದಗಿಸ್ಕೊಡುತ್ತೇನೋ ಈ ಮುಖಾಂತರ ಅನ್ನೋ ತರ. ಈಗ ಬೇರೆ ಟೀಚರ್ ಹತ್ರ ಕೇಳಿದಾಗ ಅದು ಬೇರೆ ಆನ್ಸರ್ ಬರ್ಬೋದು, ಇನ್ನೊಬ್ರ ಹತ್ರ ಭಗವದ್ಗೀತೆ ಹೊಸದ್ ಅನ್ಸುತ್ತೆ, ಹೊಸದ್ ಇವತ್ತು ಹೊಸದೇ ಅನಿಸ್ತಿದೆ, ಇನ್ನೊಂದ್ಸತಿ ಇನ್ನೊಬ್ರು ಅದು ಹೊಸದೇ. ಯಾಕೆಂದ್ರೆ ಅದು ಹಿಂಗೆ ನಾವು ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಅನುಭವದಲ್ಲೂ ಅದು ಹೊಸದನ್ನ ಕೊಡ್ತಾ ಇದೆ. ಸೊ ನನ್ಗೆ ಇವತ್ತು ನಿಜವಾಗ್ಲೂ ಅದೆಷ್ಟು ಕ್ಲಿಯರ್ ಆಯ್ತು ಅಂತಂದ್ರೆ, ಸೊ ನನ್ನ ಟಾಪಿಕ್ ನಾನು ಅಷ್ಟು ಮಾತ್ರ ನ್ಯಾಯ ಮಾಡೋದೇ ಗೊತ್ತಿಲ್ಲ, ಬಟ್ ತುಂಬಾ ಕ್ಲಿಯರ್ ಆಯ್ತು ಪ್ರಭುಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬರಿಯೋ. ಓಕೆ, ಹಾಗಾದ್ರೆ ಇವತ್ತು ನಿಲ್ಸೋಣ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ನೋಡೋಣ. ನೆಕ್ಸ್ಟ್ 6:45 ಈ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು, ನೋಡೋಣ ಟಾಪಿಕ್ಸ್. ಪ್ರಭುಜಿ, ಅದು ಟಾಪಿಕ್ಸ್ ತಗೊಂಡಾಗ ಪ್ಲೀಸ್ ನೀವು ಈ ತರ ನಮ್ಗೆ ಒಂದು ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಎಲ್ಲರಿಗೂ ಅನ್ನೋದೊಂದು ನಂದು ಒಪಿನಿಯನ್. ಸೊ ಇದು ಕ್ಲಾಸ್ ಕಡಿಮೆ ಮಾಡೋಣ ಅನ್ನೋದು ಬೇಡ ಪ್ರಭುಜಿ, ಯಾಕಂದ್ರೆ ಟಾಪಿಕ್ ಬಂದಾಗ್ಲೇನೆ ನಮ್ಗೆ ಕ್ವಶನ್ಸ್ ಬರುತ್ತೆ. ನಾನು ಕೂಡ ಸ್ವಲ್ಪ ಬೇಗ ಕೊಡ್ತೀನಿ ಟಾಪಿಕ್ಸ್. ನೀವೇ ಎಲ್ಲ ಹುಡ್ಕೊಂಡು ತಯಾರಾಗಿದ್ದೀರಾ? ಇಲ್ಲಿ ಕೊಟ್ಟಿದ್ದಾರೆ ನಂಗೆ ಆಕ್ಸೆಸ್, ಹಿಂದಿನ ಪ್ರೆಸೆಂಟೇಷನ್ಸ್, ನಾನು ಎಲ್ಲರೂ ಕೂಡ ನೋಡೋಣ. ಇವತ್ತೇ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ಬಿಟ್ರೆ ಗ್ರೂಪಲ್ಲಿ ಬೆಟರ್ ಇರುತ್ತೆ. PPTs ನೀವು ಯಾರ್ಯಾರು ನೀವು ಟಾಪಿಕ್ಸ್ ತಗೊಂಡಿರೋ ನೀವು ಅದನ್ನ ಅವಲಂಬಿಸ್ಕೊಂಡು ತಯಾರಾಗುತ್ತೆ. ಪ್ರಭುಜಿ, ಏನಾದ್ರು ರಾಂಗ್ ಕ್ವಶನ್ಸ್ ಕೇಳಿದ್ರೆ ಕ್ಷಮೆ ಇರ್ಲಿ ಪ್ರಭುಜಿ. ಇಲ್ಲ ಮತ್ತೆ ಏನಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.